ನಮಸ್ಕಾರ ವೀಕ್ಷಕರೇ, ಕೊರೋನಾ ಎಚ್ಚರ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಗೊತ್ತಿದೆ, ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಜನರಿಗೆ ತಮ್ಮ ಅಭಿಪ್ರಾಯಗಳು, ಸಮಸ್ಯೆಗಳು ಅಥವಾ ಇರುವಂತಹ ಗೊಂದಲಗಳ ಬಗ್ಗೆ, ಅನುಮಾನಗಳ ಬಗ್ಗೆ ಉತ್ತರವನ್ನ ಕಂಡುಕೊಳ್ಳುವುದಕ್ಕೆ ಇರುವಂತಹ ವೇದಿಕೆ ಇದು. ದಿನಕ್ಕೊಬ್ಬರು ಜನಪ್ರತಿನಿಧಿ ಬರ್ತಾ ಇದ್ದಾರೆ, ಜನರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪರಿಸ್ಥಿತಿಯ ಬಗ್ಗೆ ಅವರ ಅನಿಸಿಕೆಗಳು, ಅಭಿಪ್ರಾಯಗಳು, ಜೊತೆಗೆ ಆಗ್ತಾ ಇರುವಂತಹ ಪರಿಹಾರ ಕಾರ್ಯಾಚರಣೆಯ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಇವತ್ತು ಕೂಡ ಒಬ್ಬರು ವಿಶೇಷವಾಗಿ ಅತಿಥಿ ನಮ್ಮ ಜೊತೆಗೆ ಇದ್ದಾರೆ. ಅಂದ್ರೆ ಇವರ ಬಗ್ಗೆ ಹೇಳಬೇಕಂತಿದ್ರೆ ಇವರು ಎರಡು ವಿಚಾರಕ್ಕಾಗಿ ನಮಗೆ ಅತ್ಯಂತ ಪ್ರಮುಖರು ಅನಿಸ್ತಾರೆ. ಅಂದ್ರೆ ಈ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಷೇತ್ರದ, ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಹೌದು. ಜೊತೆಗೆ ಈ ಹಿಂದೆ ಸಚಿವರಾಗಿ ಕೂಡ ಕೆಲಸವನ್ನ ಮಾಡಿದಂತಹವರು. ಈಗ ಮುಖ್ಯವಾಗಿ ಯಾವ ಇಲಾಖೆಯ ನಾವು ಕಾರ್ಯವೈಖರಿಗೆ ನಾವು ಎಲ್ಲರೂ ಕೂಡ ಹಾತೊರಿತಾ ಇದ್ದೇವೆ, ಅಥವಾ ಯಾವ ಇಲಾಖೆ ಈಗ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆಯೋ ಆ ಆರೋಗ್ಯ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಿಭಾಯಿಸಿದವರು. ಜೊತೆಗೆ ಮತ್ತೊಂದು ಈಗ ಜನತೆಗೆ ಬೇಕಾಗಿರುವಂಥದ್ದು, ದಿನನಿತ್ಯ ಬೇಕಾಗಿರುವಂತಹ ಆಹಾರ ವಸ್ತುಗಳು. ಅಂದ್ರೆ ಅದನ್ನು ಕೂಡ ಈಗ ಪಡಿತರ ಇಲಾಖೆಯ ಮೂಲಕ ಕೊಡುವಂತಹ ಕೆಲಸಗಳು ಸರ್ಕಾರದ ಮೂಲಕ ಆಗ್ತಾ ಇದೆ. ಅದರಲ್ಲೂ ಕೂಡ ಕೆಲವೊಂದು ಲೋಪದೋಷಗಳು, ನ್ಯೂನತೆಗಳು ಕೂಡ ಇದೆ. ಸೊ ಆ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನು ಕೂಡ ನಿಭಾಯಿಸಿದವರು. ಜಿಲ್ಲೆಯ ಮಾತ್ರ ಅಲ್ಲ, ಇಡೀ ರಾಜ್ಯದ ಅತ್ಯಂತ ಜನಪ್ರಿಯ ರಾಜಕಾರಣಿ. ಸಕ್ರಿಯವಾಗಿ ಎಲ್ಲಾ ಭಾಗಗಳಲ್ಲೂ ಕೂಡ ಓಡಾಡಿಕೊಂಡು ಎಲ್ಲಾ ಕಡೆಗಳಲ್ಲೂ ಕೂಡ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡು ಬಂದಿರುವಂತಹ ಜನಪ್ರತಿನಿಧಿ, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ UT ಖಾದರ್ ಅವರು ಇವತ್ತು ನಮ್ಮ ಜೊತೆಗೆ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸೊ ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ, ಇರುವಂತಹ ವಿಚಾರಗಳೇನು, ಅದರ ಬಗ್ಗೆ ಮಾತನಾಡ್ತಾರೆ. ಜೊತೆಗೆ ಜನತೆಯಲ್ಲಿ ಇರುವಂತಹ ಸಮಸ್ಯೆಗಳು, ಪ್ರಶ್ನೆಗಳು ಅಥವಾ ಅಭಿಪ್ರಾಯಗಳು ಎಲ್ಲದಕ್ಕೂ ಕೂಡ ಸ್ಪಂದನೆಯನ್ನು ಕೊಡ್ತಾರೆ ನಮ್ಮಂತ. ಸೊ ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡಬೇಕು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಾ ಇದ್ದೇವೆ, ಏನೋ 14 ದಿನಗಳ 21 ದಿನಗಳ ಲಾಕ್ಡೌನ್ 14 ತಾರೀಕಿಗೆ ಮುಗಿಯುತ್ತೆ ಅನ್ನುವಂಥ ಮಾತುಗಳಿತ್ತು. ಈಗ ನೋಡಿದ್ರೆ ಆ ಲಕ್ಷಣಗಳು ಕೂಡ ಮತ್ತೆ ಏಪ್ರಿಲ್ ಅಂತ್ಯದವರೆಗೆ ವಿಸ್ತರಣೆಯಾಗುವಂತಹ ಸಾಧ್ಯತೆಗಳು. ಸೊ ತಮ್ಮ ಮೊದಲ ಪ್ರತಿಕ್ರಿಯೆ ಒಟ್ಟಾರೆ ವಿಚಾರಗಳ ಬಗ್ಗೆ. ಈಗ ಜನಸಾಮಾನ್ಯರು ಈಗ ಒಂದು 20 ದಿವಸ ಲಾಕ್ಡೌನ್ ಆಯ್ತು. ಯಾಕಂದ್ರೆ ಕರ್ನಾಟಕದಲ್ಲಿ ನಾವು ಮಾರ್ಚ್ 5ರಿಂದಲೇ ಅಲ್ಲಲ್ಲಿ ಸ್ವಲ್ಪ ಮಂಗಳೂರಲ್ಲಿ ಲಾಕ್ಡೌನ್ ಎಲ್ಲ ಸ್ಟಾರ್ಟ್ ಆಗಿದೆ, ಸಾಕರ್ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು 24ರಿಂದಲೇ ಲಾಕ್ಡೌನ್ ಅಂತ ಹೇಳಿ ಮತ್ತೆ 15 ದಿವಸ ಆಯ್ತು. ಸಾಧಾರಣ 20-25 ದಿವಸ ಜನ ಸರ್ಕಾರ ಇವತ್ತು ಕೊಟ್ಟಿದೆ. ಈಗ ಸರ್ಕಾರಕ್ಕೆ ಅಕೌಂಟಬಿಲಿಟಿ ಜನರಿಗೆ ಕೊಡಬೇಕು. ಈ 20 ಡೇಸ್ ಅಲ್ಲಿ ಏನೆಲ್ಲ ಆಗಿದೆ, ವಾಟ್ ಇಸ್ ದ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು. ನೋಡಿ, ಶಟ್ ಡೌನ್ ವಿಲ್ ಸ್ಲೋ ಡೌನ್ ದಿ ಸಿಕ್ನೆಸ್. ಅದನ್ನ ಇರಾಡಿಕೇಟ್ ಆಗುದಿಲ್ಲ. ನೀವು ಎಷ್ಟೇ ಜನ ಒಳಗಡೆ ಕೂತ್ಕೊಳಿಸಿ ಶಟ್ ಡೌನ್ ಮಾಡಿ ಅದು ಸ್ವಲ್ಪ ಸ್ಲೋ ಮಾಡಬಹುದು. ನಾವು ಇರಾಡಿಕೇಟ್ ಮಾಡಬೇಕು ಅಷ್ಟೇ. ಸೋಂಕನ್ನು ನಿಗ್ರಹಿಸಬೇಕಲ್ಲ, ಅದಕ್ಕೆ ವಾಟ್ ಇಸ್ ಆಕ್ಷನ್ ಪ್ಲಾನ್ ಅಂತ ಹೇಳಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೇಳ್ಬೇಕೀಗ. ದಿಸ್ ಇಸ್ ಅ ಟೈಮ್. ಜನರು ಶಟ್ ಡೌನ್, ಇನ್ನು ಅದು 1 ತಿಂಗಳು ಶಟ್ ಡೌನ್, ಮತ್ತೆ 5 ದಿವಸ ಶಟ್ ಡೌನ್. ಸೊ ಜನರನ್ನು ಶಟ್ ಡೌನ್ ಅಂತ ಹೇಳಿ ಬಹುಶಃ ನಾವೆಲ್ಲ ಸಹಕಾರ ಕೊಡೋದು ಬೇಗ ನಾವೆಲ್ಲ ಕೊಡ್ತೇವೆ. ನಾವು ಈಗಲೂ ಕೂಡ ಅವ್ರು ಯಾವುದೇ ತೀರ್ಮಾನಕ್ಕೆ ನಾವು ಸಂಪೂರ್ಣವಾದ ಸಹಕಾರ ಕೊಡ್ತಾ ಇದ್ದೇವೆ. ನಮ್ಮ ಸಲಹೆ ಕೂಡ ಕೊಟ್ಟಿದ್ದೇವೆ. ಕೆಲವೊಂದು ತೆಕೊಂಡಿದ್ದಾರೆ, ಕೆಲವೊಂದು ಬಿಟ್ಟಿದ್ದಾರೆ. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಸಿ, ಅಪೋಸಿಷನ್ ಆಸ್ ಎ ಸೇ, ಗವರ್ಮೆಂಟ್ ಆಸ್ ಎ ವೇ ಅಲ್ವಾ. ಸೊ ಅದೇ ಏನ್ ತೀರ್ಮಾನ ತಗೊಂಡ್ರು ಕೂಡ ನಾವು ಅದಕ್ಕೆ ಸಹಮತ. ಮಾತ್ರ ನಾವು ಜನರನ್ನೇ ಯಾವಾಗ ಶಟ್ ಡೌನ್, ಜನರಿಗೆ ರಿಸ್ಟ್ರಿಕ್ಷನ್ ಹೋಗ್ಬೇಡಿ ಅಂತ ಹೇಳಿ ನಾವು ವಾಟ್ಸ್ ದ ಪರ್ಫಾರ್ಮೆನ್ಸ್, ನಾವು ಯಾವ ಸ್ಟೇಜ್ ನಾವು ಬ್ಯಾಕ್ ಇನ್ ವಾಟ್ ಸ್ಟೇಜ್ ಅಂತ ದಿಸ್ ಶುಡ್ ಬಿ ಅಕೌಂಟಬಿಲಿಟಿ. ಅದನ್ನ ಜಿಲ್ಲಾಡಳಿತ ಮತ್ತು ಗವರ್ಮೆಂಟ್ ವಹಿಸಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಅದು ಆಗಬೇಕು. ಏನೆಲ್ಲ ಆಗಿದೆ, ಎಷ್ಟು ಪ್ರಗತಿಯನ್ನು ಈ ವಿಚಾರದಲ್ಲಿ ಸಾಧಿಸಿದ್ದೇವೆ, ಅಥವಾ ಮುಂದಿನ ದಿನಗಳು ಹೇಗೆ ಸಕ್ಸೀಡೆಡ್ ಇದರಲ್ಲಿ ಅಂತ. ಓಕೆ, ಇನ್ನು ತಮ್ಮ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ, ಮಂಗಳೂರು ಕ್ಷೇತ್ರ ಹೇಗಿದೆ ಈ ಒಂದು ಲಾಕ್ಡೌನ್ ಅವಧಿಯಲ್ಲಿ ಅನ್ನುವಂಥದ್ದು? ಮಂಗಳೂರಿನಲ್ಲಿ ಇವತ್ತು 3 ಸೋಂಕಿತರಾಗಿ ಇವತ್ತು ಪತ್ತೆ ಹಚ್ಚಿದ್ದೇವೆ ನಾವು ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಒಂದು 10 ತಿಂಗಳ ಮಗು ಸಜಿಪನಡು ಗ್ರಾಮ, ಮತ್ತೆ ಆ ಮಗು ಇವತ್ತು ಸಂಪೂರ್ಣ ಚೇತರಿಕೆಯಾಗಿ ಡಿಸ್ಚಾರ್ಜ್ ಆಗಿ ಇವತ್ತು ಮಗು ಮನೆಗೆ ಹೋಗಿದೆ. ಅವರಲ್ಲಿ ಅವ್ರ ತಾಯಿ ಮತ್ತು ಅಜ್ಜಿ ಕೂಡ, ಅವ್ರಿಗೆ ಕೂಡ ಮಗು ಜೊತೆ ಇದ್ದ ಕಾರಣ ಅವರನ್ನು ಕ್ವಾರಂಟೈನ್, ಅವರು ಕೂಡ ಟೆಸ್ಟ್ ಇತ್ತು, ಅವ್ರು ಕೂಡ ಇವತ್ತು ನೆಗೆಟಿವ್ ಬಂದಿದೆ. ಎಲ್ಲ ವೈದ್ಯರನ್ನು, ದಾದಿಯನ್ನು, ನರ್ಸ್ಗಳನ್ನು, ನಮ್ಮ ಇಲಾಖೆ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಮತ್ತು ನಮ್ಮ ಜಿಲ್ಲಾಡಳಿತವನ್ನು, ಸರ್ಕಾರವನ್ನು ಅಭಿನಂದಿಸ್ತೇನೆ. ಯಾಕಂದ್ರೆ ಹೇಳಿದ್ರೆ ನಾನೇ ವಿಧಾನಸೌಧದಲ್ಲಿ ಮಾತಾಡಿದೆ, ಇದನ್ನು ಆಯುಷ್ಮಾನ್ ಭಾರತ್ ಜೊತೆ ಸೇರಿಸಬೇಕು ಮತ್ತು ಪ್ರೈವೇಟ್ ಅಲ್ಲಿ ಕೂಡ ಫ್ರೀ ಆಗಿ ಮಾಡಬೇಕು. ನಾವು ಆಯುಷ್ಮಾನ್ ಅಲ್ಲಿ ಸೇರಿಸಿದ್ರೆ ಮಾತ್ರ ಪ್ರೈವೇಟ್ ನವ್ರು ಮುಂದೆ ಬಂದು ಚಿಕಿತ್ಸೆ ಕೊಡ್ತಾರೆ. ನಾನು 2 ಸಲ ಅಸೆಂಬ್ಲಿ ಮಾತಾಡಿದ ನಂತರ ಈ ಕ್ರಮ ತಕೊಂಡು ಇವತ್ತು ಆ ಸ್ಕೀಮ್ ನಡಿ ಇವತ್ತು ಫ್ರೀ ಆಗಿ ನಾವು ಮಾಡಿದ್ದೇವೆ. ಕೆಲವೊಮ್ಮೆ ಅವ್ರಿಗೆ 40,000 ಕಟ್ಟಬೇಕಂತೇಳಿ ಅಲ್ಲಿ ಆಸ್ಪತ್ರೆ ಹೇಳಿದ ತಕ್ಷಣ ನನಗೆ ಅವರ ಹೆತ್ತವ್ರ ಮಾಹಿತಿ ಕೊಟ್ಟ ತಕ್ಷಣ ನಾನೇ ಖುದ್ದಾಗಿ
DHOಗೆ ಮಾತಾಡಿ ಆಯುಷ್ಮಾನ್ ಭಾರತ ಆವೇದನೆ ಸೇರಿಸಿದ್ದೇವೆ ಅಂತ ಹೇಳಿ ಅವರು ಆಸ್ಪತ್ರೆ ಜೊತೆ ಮಾತಾಡಿಕೊಂಡು ಅದನ್ನು ಅವರು ಎಂದು ನ್ಯಾಯ ಪೈಸೆ ಕಟ್ಟಬೇಡ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಸೆಕೆಂಡ್ ಅಲ್ಲಿಂದ ಒಮ್ಮೆ ಆಯ್ತು ಟ್ರೀಟ್ಮೆಂಟ್ ಎಲ್ಲ ಆಯ್ತು ವೆನ್ಲಾಕ್ಗೆ ಶಿಫ್ಟ್ ಮಾಡ್ಬೇಕಂತಲೂ ಕೂಡ ತೀರ್ಮಾನ ಮಾಡಿದ್ದು. ಆಗ ತಾಯಿಯವರು ಮತ್ತೆ ಕಾಲ್ ಮಾಡಿದ್ರು ಅವ್ರ ತಂದೆಯವ್ರ ಮನೆಯಿಂದ ಊರಿಂದ, ನಾನು ಮತ್ತೆ ಅಷ್ಟೆಲ್ಲ ಆಗಿದ್ದೀನಿ, ಇರುದು 3 ದಿವಸ ರಿಪೋರ್ಟ್ ಬಲಿ ಕಾಯುದು, ಈ ಮಧ್ಯೆ ಮತ್ತೆ ವೆನ್ಲಾಕ್ ಬೇಡ ಅಂತ ಹೇಳಿದಾಗ ಅದಕ್ಕೆ ಕೂಡ ಜಿಲ್ಲಾಡಳಿತ DHO ಹೇಳಿ ಬೇಡ ಅವರನ್ನೇ ಕಂಟಿನ್ಯೂ ಮಾಡಿ ಕೂಡ ಸೊ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ನಾವೆಲ್ಲರ ಪರವಾಗಿ ಅವ್ರ ಕುಟುಂಬಸ್ಥರ ಪರವಾಗಿ ನಮ್ಮ ಜನರ ಪರವಾಗಿ ಸಲ್ಲಿಸ್ತೇನೆ. ಇನ್ನೊಂದು ತುಂಬೆಯಲ್ಲಿ ಅವರಿಗೆ ಕ್ವಾರಂಟೈನ್ ಅಲ್ಲಿ ಇದ್ದಾರೆ, ಇನ್ನೊಂದು ನಮ್ಮ ತೊಕ್ಕೊಟ್ನವರು. ಸೊ ಇವರು ಯಾರ ಹತ್ತಿರ ಹೋಗಿದ್ದಾರೆ ಅಥವಾ ಇವರು ಯಾವ ಏನಾದ್ರು ಮಸೀದಿಗೆ ಹೋಗಿದ್ರೆ ಆ ಸುತ್ತ ವ್ಯಾಪ್ತಿಯಲ್ಲಿ ಅಥವಾ ಮಾರ್ಕೆಟ್ ಸುತ್ತ ವ್ಯಾಪ್ತಿಯಲ್ಲಿ ಈಗ ಆರೋಗ್ಯ ಇಲಾಖೆಯವರು ಸೆಕೆಂಡರಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ಕೂಡ ಚೆಮ್ಮಕೋಟೆ ಪ್ರದೇಶದಲ್ಲಿ ನಾನು ಕೂಡ ಟೆಸ್ಟಿಗೆ ಒಳಪಟ್ಟೆ. ಯಾಕಂತ ಹೇಳಿದ್ರೆ ನಾವು ಜನರಿಗೆ ವಿಶ್ವಾಸ ಕಲಿಸಬೇಕು. ಜನ ಟೆಸ್ಟ್ ಅಂತ ಹೇಳಿದ್ರೆ ಏನೋ ರಕ್ತ ತೆಗಿತಾರೆ, ಸೂಜಿ ಕುತ್ತಾರೆ, ದೊಡ್ಡ ಟೆಸ್ಟ್ ಅಂತ ತಲೆಯಲ್ಲಿ ಹಾಗೇನಿಲ್ಲ, ಬರೀ ಒಂದು ಸ್ವಾಬ್ ಅನ್ನು ಮಾತ್ರ ಕಲೆಕ್ಟ್ ಮಾಡುವಂಥದ್ದು. ಸೊ ನಾವು ವಕ್ಫ್ ಚೇರ್ಮನ್ ಕನಚೂರು ಮೋನಕನ್ ಅವರು, ನಮ್ಮ ಪಂಚ ಸದಸ್ಯರು ಬಾಜಿಲ್ ಡಿಸೋಜ, ಪುರುಷೋತ್ತಮ್ ಶೆಟ್ಟಿ ಪುಲಾರ್, ಶಶಿಕಲರ್ ಅವರು ಮತ್ತು ಇನ್ನಿತರ ಮಸೀದಿ ಅಧ್ಯಕ್ಷರು ಹೇಳಿದಾಗ ಮತ್ತೆ ಮೈಕಲ್ ಅನೌನ್ಸ್ ಮಾಡಿದ್ರು ಮಸೀದಿಯ ಎಲ್ಲರೂ ಬಂದು ಟೆಸ್ಟ್ ಒಳಪಡಿಸಲಿ ತಕ್ಷಣ ಬಹಳಷ್ಟು ರೆಸ್ಪಾನ್ಸ್ ಆಯ್ತು, ಟೆಸ್ಟ್ ಆಗಿದೆ. ಸೊ ಜನ ಕೂಡ ಸಹಕಾರ ಕೊಡ್ತಾ ಇದ್ದಾರೆ, ಆರೋಗ್ಯ ಇಲಾಖೆ ತಮ್ಮ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಆಗ್ತಾ ಇದೆ. ಅದರ ಜೊತೆಗೆ ನಾವು ಕರೆಗಳನ್ನು ಕೂಡ ಸ್ವೀಕಾರ ಮಾಡಬೇಕು. ಸೊ ಮೊದಲ ಕರೆಯನ್ನು ಸ್ವೀಕಾರ ಮಾಡುವಂತಹ ಸಮಯ. ಹಲೋ 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 ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ ಮೇಡಮ್? ಕುಂಪಲ ಪನ್ಲೆಕ್ಕ ಓಲು ಕುಂಪಲಡು ತುಳುಟು ಮಾತಾಡದೆ ಪನ್ಲೆ ಯಾವ ಪಾಲ್ನೆ ಎಂಗ್ಲು ಕುಂಪಲ ಆಶ್ರಯ ಕಾಲನಿ ಪನ್ಲೆ ಎಂಗ್ಲು ದಾಳ ಇದೇ ಬರ ಬಲ್ಲಿಗೆ ದಾಳ ನಿಲ್ಲದಲ್ಲ ಪುದಾರ್ದ ಅಕ್ಕರ್ನ ನಳಿನಿ ನಳಿನಿ ಕುಂಪಲದ ನಳಿ ಆವು ಆವು ಆರ್ನ ಹೇಮಚಂದ್ರ ಓ ಹೇಮಚಂದ್ರ ಪತಿ ಹೆಸರು ಹೇಮಚಂದ್ರ. ಯಾನ ಟೈಮ್ ಮರಾಣಿ ನಮ್ಮ ದಿನ ನಮ್ಮ ಕೆಲವು ನಮ್ಮ ಅಲ್ತಕ್ಲ ಕುಂಪಲಗಂದೆ ಸದಾ ನಮ್ಮ ಸೋಮೇಶ್ವರ ಒಂದೇ ಸಾರಿ ಕಿಟ್ ಹಂಚಿ ಕೊಡ್ತಾ ಆಯ್ತು ಅದು ಏತ್ ಮಾಡಕ್ಲೆ ಪೂರ ಮಕ್ಳಿಗೆಲ್ಲ ಕೊರ್ರ ಹಾಪಿ ಕೊಡ್ತೀನಿ ಅಕ್ಲಿಗೆ ಏನ ಫೋನ್ ನಂಬರ್ ಉಂಟು ಇವ್ರದ್ದು ಫೋನ್ ಖಂಡಿತ ಏನ ಫೋನ್ ನಂಬರ್ ಮಗ ದೆತ್ತದ್ದು ಏನ ಸಹಕಾರ ಮಲ್ಪ ಅವೇ. ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ ನಳಿನಿ ಅವರೇ. ಅದರ ನಡುವೆ ನಿನ್ನೆ ಒಂದು ವಿದ್ಯಮಾನ ಆಗುತ್ತೆ. ಅಂದ್ರೆ ಇಟಲಿಯಲ್ಲಿ ಸಿಲುಕಿಕೊಂಡಿದ್ದಂತಹ ಒಂದು ವಿದ್ಯಾರ್ಥಿನಿ ದೆಹಲಿಗೆ ಬಂದು ಅಲ್ಲಿ ಕ್ವಾರಂಟೈನ್ ನಲ್ಲಿದ್ರು. ಅವರು ವಿಶೇಷ ಬಸ್ನ ಮೂಲಕ ಬೆಂಗಳೂರಿಗೆ ಬರ್ತಾರೆ, ಅವರನ್ನ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿದೆ. ಸೊ ಅದರ ಬಗ್ಗೆ ಈಗ ಈ ಇಟಲಿಯಲ್ಲಿ ಇದು ಬಹಳಷ್ಟು ಜೋರ ಸಂದರ್ಭದಲ್ಲಿ ನನ್ನ ಮಿತ್ರ ಅರುಣ್ ಬಂಗೇರ್ ಅವನಿಗೆ ಫೋನ್ ಮಾಡಿದ್ರು, ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು ಇಟಲಿಯಲ್ಲಿ ಇದ್ದಾರೆ, ಎಂತ ಮಾಡುದು ಅಂತೇಳಿ. ನಾನು ಹೇಳಿದೆ ಇಲ್ಲಿ ಮುಖಾಂತರ ಸ್ಟೇಟ್ ಗೌರ್ಮೆಂಟ್ ಮುಖಾಂತರ ಸೆಂಟ್ರಲ್ ನಮ್ಮ ಎಕ್ಸ್ಟೈಲ್ ಮತ್ತು ವಿದೇಶಾಂಗ ಸಚಿವರನ್ನು ಇವತ್ತು ಮನವಿ ಮಾಡಿ ಅದರ ಮುಖಾಂತರ ಅವರನ್ನು ಇಲ್ಲಿಗೆ ತರುವಂತ ಕೆಲಸ ಇವತ್ತು ಮಾಡಬೇಕು. ಹಾಗೆ ಬಹುಶಃ ಬೇರೆ ಬೇರೆ ರಾಜ್ಯದ ಕೂಡ ಮಾಡಿರಬಹುದು. ಅದೇ ರೀತಿ ಅವ್ರು ಡೆಲ್ಲಿಗೆ ತಂದು ಲಾಸ್ಟ್ ಮಿನಿಟ್ಗೆ ಡೆಲ್ಲಿ ತಂದು ಇವತ್ತು ಅವರನ್ನು ಕ್ವಾರಂಟೈನ್ ಮಾಡಿ ಅವ್ರ ಆರೋಗ್ಯ ಎಲ್ಲ ನೋಡಿಕೊಂಡ ನಂತರ ಅವ್ರಿಗೆ ಬೇರೆ ವ್ಯವಸ್ಥೆ ಬಸ್ ಮುಖಾಂತರ ಸೆಕ್ಯೂರಿಟಿ ಮುಖಾಂತರ ಕೊಟ್ಟಿದ್ದಾರೆ. ಬಹುಶಃ ಅವರು ಇವ್ರಿಗೆ ಮಾಹಿತಿ ಕೂಡ ಬಂದಿತ್ತು ಮನೆಯವರಿಗೆ ಈ ರೀತಿ ಬರ್ತಾರಂತೇಳಿ. ಅದು ಇವರು ಬೇರೆ ಬೇರೆ ಕಡೆ ಅದರ ಬಗ್ಗೆ ಹೋಗ್ಲಿಕ್ಕೆ ಇಲ್ಲಿಂದ ಹೋಗಿ ಪಾಸ್ ತರಬೇಕು, ಪಾಸ್ ಬೇಕು, ಅಲ್ಲಿ ಹೋಗ್ಲಿಕ್ಕೆ ಪಾಸ್ ಬೇಕು, ಮತ್ತೆ ಬರ್ಲಿಕ್ಕೆ ಪಾಸ್ ಬೇಕಂದ್ರೆ ಅವ್ರಿಗೆ ಸ್ಪಷ್ಟವಾಗಿ ಆ ಒಂದು ಏನಾಗಿದೆ ರೆಸ್ಪಾನ್ಸ್ ಸಿಗ್ಲಿಲ್ಲ. ಸೊ ಇವರಿಗೆ ಕೂಡ ಪಾಸ್ ಇಲ್ಲದೇನು ಹೇಗೆ ಚರ್ಚೆ ಮಾಡಿಕೊಂಡು ಹೋಗುದಂತ ಹೇಳಿ ಅಂತ ಒಂದು ಕಾನೂನು ತಪ್ಪಿ ಹೋಗುವಂತ ಕುಟುಂಬ ಕೂಡ ಇವರು ಅಲ್ಲ. ಒಂದು ಕಡೆ ಕಾನೂನಿನ ಭಯ, ಇನ್ನೊಂದು ಮಂಗಳೂರಿಗೆ ಮುಟ್ಟಿಸುವಂತ ಒಂದು ಆಸೆ. ಈ ಸಂದರ್ಭ ನನ್ನ ಫ್ರೆಂಡ್ ನನಗೆ ಕರೆ ಮಾಡಿ ಅರುಣ್ ಬಂಗೇರ್ ಅಡ್ವೊಕೇಟ್ ಈ ರೀತಿ ಇದೆ ಅಂತ ಹೇಳಿದಾಗ ಅವರಿಗೆ ನಾನು ಹೇಳಿದೆ, ಅವ್ರು ಗಡಿಬಿಡಿ ಮಾಡಬೇಡಿ, ನಾನು ಅವರನ್ನು ಇಲ್ಲಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತೇನೆ ಅಂತ ಹೇಳಿ ಬಹುಶಃ ನಾನು ಅದೇ ಸಮಯಕ್ಕೆ ಕಾರ್ಯಕ್ರಮವನ್ನು ನಿಗದಿಪಡಿಸಿ ಆ ಮೀಟಿಂಗ್ ಅಟೆಂಡ್ ಆಗಿ ಬರುವಾಗ ನಾವು ಬಂದವ್ರ ಮನೆಗೆ ಮುಟ್ಟಿಸಿದ್ದೇವೆ. ಮಾತನಾಡೋಣ. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ 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 ತಾಂತ್ರಿಕ ಕಾರಣದಿಂದ ಕನೆಕ್ಟ್ ಆಗ್ತಿಲ್ಲ. ಅಂದ್ರೆ ದಯವಿಟ್ಟು ವೀಕ್ಷಕರು ಕರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ಕೊಂಡು ಮಾತನಾಡಿ ಮತ್ತು ದಯವಿಟ್ಟು ಸರಿಯಾಗಿ ನೆಟ್ವರ್ಕ್ ಇರುವಂತಹ ಪ್ರದೇಶಕ್ಕೆ ಬಂದು ಕರೆಯನ್ನ ಮಾಡಿ. ಇಲ್ಲದ್ರೆ ಅಂದ್ರೆ ಅನೇಕ ಕರೆಗಳು ಬರ್ತಾ ಇರುತ್ತೆ, ಇಂತಹ ಸಂದರ್ಭದಲ್ಲಿ ತಮ್ಮ ಕರೆ ಕಡಿತ ಆಗ್ಬಹುದು ಅನ್ನುವಂಥದ್ದು. ಈಗ ಮತ್ತೊಬ್ರು ಕರೆ ಮಾಡಿದ್ರೆ. ಹಲೋ 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 ಸರ್ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಬ್ಬಾಸ್ ಪಂಜಲ್ ಅಂತ ಹೇಳಿ KC ರೋಡ್ ಇಂದ. ಹೇಳಿ, ವಾಲ್ಯೂಮ್ ಕಡಿಮೆ ಮಾಡಿ.
ಹಾ ಮಾತಾಡಿ ಹಲೋ ಮಾತಾಡಿ. ಸರ್. ಹೇಳಿ. ಈಗ ಈ ಸರ್ಕಾರದಿಂದ 3 ತಿಂಗಳ ಕರೆಂಟ್ ಬಿಲ್ಲು ಕಟ್ಲಿಕ್ಕೆ ಇಲ್ಲ ಅಂತ ಏನೊಂದು ಆರ್ಡರ್ ಬಂದಿತ್ತು. ಹ್ಮ್ ಈಗ ಕೆಇಬಿಗೆ ಅವರಿಗೆ ಅದರ ಬಗ್ಗೆ ಏನು ಮಾಹಿತಿ ಬರಲಿಲ್ಲ. ಅವರು ಕೆಇಬಿ ಅವರು ಕರೆಂಟ್ ಬಿಲ್ ಕಟ್ಟಬೇಕು, ಮತ್ತೆ ಈ ಇದರದ್ದು EMI ಅದು ಕೂಡ ಹಾಗೆ ಬ್ಯಾಂಕಿನವರು ಫೋನ್ ಮಾಡಿದ್ರೆ ಹೇಳ್ತಾ ಇದ್ದಾರೆ ಅದು EMI ಕಟ್ಟಬೇಕು. ಮತ್ತೆ ಯಾವುದೇ ಒಂದು ಯೋಜನೆ ಕೂಡ ಒಂದು ಬಾಯಿ ಮಾತಲ್ಲಿ ಹೇಳಿದರೆ ಪಾಸ್ ಆಗುವಂತ ಒಂದು ವಿಷಯ ಅಲ್ಲ ಅದು. ಅದು ಎಲ್ಲರಿಗೂ ಆಯಾ ಡಿಪಾರ್ಟ್ಮೆಂಟ್ಗೆ ಒಂದು ಮಾಹಿತಿ ಅದು ಸರ್ಕಾರದವರು ಕೊಡಬೇಕು. ಈಗ ಜನರ ಪರವಾಗಿ ಅವರು ಭಾವನೆ ಕೇಳ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ಕನ್ಫ್ಯೂಷನ್ ಇಲ್ಲಿದ್ದಾರೆ. ಒಂದು ಕಡೆ ನಾವು ಪೇಪರ್ ಮತ್ತು ಟಿವಿಯಲ್ಲಿ ಅದಾಗಿದೆ ಆಲೋಚನೆ ಮಾಡ್ತೇವೆ. ಇಲ್ಲಿ ಸಂಬಂಧಪಟ್ಟ ಬ್ಯಾಂಕಿನವರು ಮತ್ತು ಸಂಬಂಧಪಟ್ಟ ಇಲಾಖೆಯವರು ನಮ್ಗೆ ಗೊತ್ತಿಲ್ಲ ಅಂತ ಇವತ್ತು ಹೇಳ್ತಾರೆ. ಅದಕ್ಕಾಗಿ ಸರ್ಕಾರ ಯಾವುದೇ ಒಂದು ತೀರ್ಮಾನ ಕೊಡುವಾಗ ಒಂದು ಕ್ಲಾರಿಟಿ ಬೇಕು. ಮತ್ತು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಆದೇಶವನ್ನು ಜಿಲ್ಲಾಡಳಿತ ಕ್ರೋಢೀಕರಿಸಿಕೊಂಡು ಅದಕ್ಕೊಂದು ಸ್ಪಷ್ಟತೆಯಲ್ಲಿ ಕೊಡದ ಕೆಲಸ ಇವತ್ತು ಆಗ್ಬೇಕು. ಅದು ಇವತ್ತು ಆಗ್ಲಿಲ್ಲ. ಜಿಲ್ಲಾಡಳಿತ ಬರೀ ಕೋವಿಡ್ ಅಂತ ಅದರಿಂದ ಹೋಗಿದ ಹೊರತು ಜನರ ಸಮಸ್ಯೆ ಏನಂತ ಹೇಳಿ ಪರಿಸುವಂತ ಒಂದು ಕೆಲಸವನ್ನು ಕೂಡ ಆಗ್ಬೇಕು. ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಅದು ಬೇಕು. ಅದರ ಜೊತೆಲಿ ಕೂಡಿಕರಿಸಿಕೊಂಡು ಇದಾಗಬೇಕು. ಎಲ್ಲ ಕೆಇಬಿಯ ಮುಖ್ಯಸ್ಥನ ಕರಿಬೇಕು, MDN ಮೆಸ್ಕಾಂ MDN ಕರಿಬೇಕು, ನಮ್ಮ ಬ್ಯಾಂಕಿನ ಮುಖ್ಯಸ್ಥನ ಕರಿಬೇಕು. ನಮ್ಮ ನಮಗೆ APLಗೆ ಫ್ರೀ ಆಗಿ ಅಲ್ಲ ಕಾರ್ಡ್ ಇಲ್ಲದರೂ ಕೂಡ ಅಕ್ಕಿ ಕೊಡ್ತದೆ ಅಂದ್ರೆ ಪೇಪರ್ಲಿ ಬರ್ತದೆ. ಅಂಗಡಿ ಹೋದ್ರೆ ಹೇಳ್ತಾರೆ ನಿಮ್ಗೆ ಅಕ್ಕಿ ಇಲ್ಲ ನಮ್ಗೆ ಇಲ್ಲ ಅಂತ ಹೇಳಿ. ಫುಡ್ ಡಿಪಾರ್ಟ್ಮೆಂಟ್ ಕರಿಸ್ಬೇಕು. ಅಲ್ಲ ನೀವು ಹೇಳಿದಿರಿ ಈಗ ಆದ ಕಾರಣ ಮಾತಾಡಿ ಹೇಳಿ ಹೇಳಿ. ಈಗ APL ನವರಿಗೆ ರೇಷನ್ ಅಂಗಡಿಯಲ್ಲಿ ಕೆಜಿಗೆ 15 ರೂಪಾಯಿ ಅಂತೆ ದುಡ್ಡು ತಗೊಳ್ತಾ ಇದ್ದಾರೆ APL ನವರಿಗೆ ಅಕ್ಕಿಗೆ. ಈಗ BPL ನವರಿಗೆ ಫ್ರೀ ಇದೆ. ಈಗ APL ನವರಿಗೆ ಈಗ ಅದು ಮೊದಲಿನದ್ದು ಹಾಗೆ ಸ್ಕೀಮ್ ಇತ್ತು. ಈಗ ಕೂಡ ಅದೇ 15 ರೂಪಾಯಿ ತಗೊಂಡು ಅಕ್ಕಿ ಕೊಡ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನಿಮಗೆ ಅಕ್ಕಿ ಗೋಧಿ ಎಲ್ಲರಿಗೂ ಫ್ರೀ ಕೊಡ್ತೇವೆ ಅಂತ ಹೇಳಿ. ಅದು ರಾಜ್ಯ ಸರ್ಕಾರದಿಂದಲೂ ಫ್ರೀ ಇಲ್ಲ, ಕೇಂದ್ರ ಸರ್ಕಾರದಿಂದಲೂ ಫ್ರೀ ಇಲ್ಲ. ಎಲ್ಲ ಬರೀ ಬಾಯಿ ಮಾತಲ್ಲಿ ಮಾತ್ರ ಹೇಳಿಕೆ ಮಾತ್ರ ಕೊಡ್ತಾ ಇದ್ದಾರೆ. ಯಾವುದು ಕೂಡ ಒಂದು ಹೇಳಿಕೆ ಕೊಟ್ಟದ್ದು ಯಾವುದು ಕೂಡ ಒಂದು ಜಾರಿಗೆ ಬರ್ತಾ ಇಲ್ಲ. ಸಾರ್ವಜನಿಕರು ಎಲ್ಲ ಈ ಬಗ್ಗೆ ಒಂದು ಗೊಂದಲದಲ್ಲಿದ್ದಾರೆ. ಇದರ ಬಗ್ಗೆ ಒಂದು ಸರ್ಕಾರದಿಂದ ಒಂದು ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಪಡಿಬೇಕಂತ ನನ್ನ ಅಭ್ಯರ್ಥಿ. ಈಗ ಅದನ್ನ ನಾನು ಹೇಳಿದೆ, ಒಂದು ಕ್ಲಾರಿಟಿ ಬೇಕು ಇದಕ್ಕೆ. ಇಲ್ಲಿ ಜನರಿಗೆ ಕನ್ಫ್ಯೂಷನ್. ಈಗ ನಾನು ನನ್ನ ಕೆಇಬಿ ಅಧಿಕಾರಿ ಕರೆದು ಹೇಳಿದ್ದೇನೆ, ನನ್ನ ಕ್ಷೇತ್ರದವರು ಯಾರು ಕೂಡ ಕಟ್ಟುವುದಿಲ್ಲ, 3 ತಿಂಗಳು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಹೇಳಿದೆ ಯಾರು ಕೂಡ ಮಿಲ್ಗೆ ಹೋಗುವ ಮೀಟರ್ ತಗೊಂಡು ಹೋಗುವಾಗಿಲ್ಲ. ಸೊ ಮಂಗಳೂರು ಕ್ಷೇತ್ರದ ಯಾರ ಮನೆಗಾದ್ರೂ ಕೆಬಿ ಅವ್ರು ಬಂದ್ರೆ 3 ತಿಂಗಳು ನಮ್ಗೆ ದುಡ್ಡಿದ್ರೆ ಕಟ್ಟಿ, ನಮ್ದು ಚಿಂತೆ ಇಲ್ಲ. ದುಡ್ಡಿಗೆ ಕಷ್ಟ ಇದ್ರೆ ನೀವು ಕಟ್ಟಬೇಡಿ. ಅವ್ರು ಏನಾದ್ರು ಕಿರುಕುಳ ಆದ್ರೆ ನಮಗೆ ಅವ್ರು ಏನಾದ್ರು ನಿಮ್ಗೆ ಕಿರುಕುಳ ಕೊಟ್ರೆ ನನ್ನ ಎಚ್ಚರಿಕೆ ಅಥವಾ ನನ್ನ ಗಮನಕ್ಕೆ ತನ್ನಿ, ಆ ಸಮಸ್ಯೆ ನಾವು ಬಗೆಹರಿಸ್ತೇವೆ. ಕರ್ನಾಟಕ ಸರ್ಕಾರ ಸರ್ಕ್ಯುಲೇಷನ್ ಕ್ಯಾನ್ಸಲ್ ಮಾಡಬೇಕು. ಗವರ್ಮೆಂಟ್ ಇಸ್ ಅ ಗವರ್ಮೆಂಟ್ ಅಲ್ವಾ? ಗವರ್ಮೆಂಟ್ ಆದೇಶವನ್ನು ಇಲಾಖೆಗಳು ಪಾಲಿಸಬೇಕು. ಪಾಲಿಸುವಂತ ಕೆಲಸ ಜಿಲ್ಲಾಡಳಿತ ಮತ್ತು ಮುಖ್ಯಸ್ಥರು ಕೂತ್ಕೊಂಡಿದ್ದಾರೆ ಜಿಲ್ಲೆಯಲ್ಲಿ, ಅವ್ರು ಅದನ್ನು ಕೆಲಸ ಮಾಡಿಸಬೇಕು. ಈಗ ನನಗೆ ನನ್ನ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಮಾಡಬಹುದು, ಇದು ಎಲ್ಲ ಕಡೆಗೆ ಆಗ್ಬೇಕಲ್ಲ. ಒಂದು ಸ್ಪಷ್ಟತೆ ಇವತ್ತು ಬರ್ಬೇಕು. ಇವತ್ತು ನೋಡಿ ಫುಡ್ಡಿಗೆ ಸಂಬಂಧಪಟ್ಟಾಗೆ ಅದನ್ನು ಕೂಡ ನಾನು ಹೇಳಿದ್ದೇನೆ. ಅದಕ್ಕೆ ಸಂಬಂಧಪಟ್ಟ ವಾಪಸ್ ಬರ್ತೇನೆ. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾನು ವಿಟ್ಲದಿಂದ ಅಬೂಬಕ್ಕರ್ ಅಣಿಲಕಟ್ಟೆ. ವಿಟ್ಲದಿಂದ ಅಬೂಬಕ್ಕರ್ ಅಣಿಲಕಟ್ಟೆ ಅವರು. ಎಸ್, ಮಾತಾಡಿ. ನಾನು ವಿಟ್ಲದಿಂದ ಅಬೂಬಕ್ಕರ್ ಅಣಿಲಕಟ್ಟೆ. ಗೊತ್ತಾಯ್ತು, ಹೇಳಿ. ದಯವಿಟ್ಟು ತಾವು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್, ಶಾಸಕರಿದ್ದಾರೆ, ಮಾತಾಡಿ. ಹಲೋ ಸರ್, ಮಾತಾಡಿ ಸರ್, ಮಾತಾಡಿ, ಶಾಸಕರಿದ್ದಾರೆ. ಸ್ವಲ್ಪ ಈಗ ಈ ಒಂದು ಕರ್ಫ್ಯೂಂದಾಗಿ ಸರ್ ಮಾತಾಡಿ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಅಂದ್ರೆ ತಮ್ಮ ಧ್ವನಿ ತಮಗೆ 2 ಬಾರಿ ಕೇಳಿಸುತ್ತೆ ಅನ್ನುವಂಥದ್ದು. ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹಲೋ ಹಲೋ ಸರ್, ಮಾತಾಡಿ, ಶಾಸಕರಿದ್ದಾರೆ, ಮಾತಾಡಿ. ಕರೆ ಕಟ್ಟಾಗುತ್ತೆ ಇಲ್ಲ ಅಂದ್ರೆ. ಸರ್, ಈಗ ಲಾಕ್ಡೌನ್ ಇಂದಾಗಿ ಎಲ್ರು ಅರ್ಧ ಕೆಲವು ಕಡೆ ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಗ ಒಂದು ಕಡೆ, ತಂದೆ ಒಂದು ಕಡೆ ಬಾಕಿಯಾಗಿದ್ದಾರೆ. ಇದಕ್ಕೆ ಒಮ್ಮೆಗೆ ಅವರನ್ನ ಅವರವರ ಕುಟುಂಬದವರೊಟ್ಟಿಗೆ ಸೇರ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಬೋದು ಅಂತ ಹೇಳಿ ಏನಾದ್ರು ವ್ಯವಸ್ಥೆ ಇದೆ ಅಂತ ಹೇಳಿ. ಈಗ ನಮ್ಮ ಸರ್ಕಾರದ ಪ್ರಥಮ ಆದ್ಯತೆ ಕುಟುಂಬನೊಂದು ಮಾಡುದಲ್ಲ, ವೈರಸ್ ಅನ್ನು ನಿಗ್ರಹ ಮಾಡುವ. ನಂಬರ್ ಫಸ್ಟ್ ಆರೋಗ್ಯವನ್ನು ಕಾಪಾಡಿ ಫಸ್ಟ್ ಒಂದು ಅದು. ಆದ್ರೆ ಇವರು ಹೇಳಿದಾಗೆ
ಆ ಕೆಲಸವನ್ನು ಕೂಡ ಪ್ಯಾರಲಲ್ ಆಗಿ ನಾವು ಮಾಡಬೇಕು. ಯಾಕೆಂತ ಹೇಳಿದ್ರೆ ಫಸ್ಟ್ ಇದನ್ನು ನಾವು ಇದಕ್ಕೆ ಯಾವುದೇ ಕಾಂಪ್ರಮೈಸ್ ಇಲ್ಲದ ರೀತಿ, ಇದಕ್ಕೆ ತೊಂದರೆ ಆಗದ ರೀತಿಯನ್ನು ನಾವು ಬಹುಶಃ ಇವತ್ತು ಆ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡ್ಬೇಕಂತೇಳಿ ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಅದ್ರ ಹಿಂದೆ ಕೂಡ ಅಸೆಂಬ್ಲಿ ಕೂಡ ಮಾತಾಡಿದ್ದೇನೆ. ಉದಾಹರಣೆಗೆ ಇವತ್ತು ಬೆಂಗಳೂರಿನಲ್ಲಿದ್ದಾರೆ, ಬೇರೆ ಬೇರೆ ಊರಲ್ಲಿದ್ದಾರೆ, ಈ ಅಲ್ಲಿಂದವ್ರು ಇಲ್ಲಿದ್ದಾರೆ, ಇವ್ರು ಒಮ್ಮೆ ಅಲ್ಲಿ ಹೋಗಿ ಮುಟ್ಟಬೇಕು. ಅದ್ರ ಅರ್ಥ ಅವ್ರನ್ನ ಡೈರೆಕ್ಟ್ ಆಗಿ ಬಿಡುವಂತದಲ್ಲ. ನಾನು ನನ್ನ ಸಜೆಷನ್ ಕೊಟ್ಟಿದ್ದೆ, ನೋಡಿ ಸರ್ಕಾರಕ್ಕೆ ಮನಸ್ಸು ಮಾಡಿದ್ರೆ ನಥಿಂಗ್ ಇಸ್ ಇಂಪಾಸಿಬಲ್ ಫಾರ್ ಗವರ್ಮೆಂಟ್. ಯಾಕೆ ನಮ್ಮ ಹತ್ತೆಲ್ಲ ಮಿಷನರೀಸ್ ಇದೆ, ಅನುದಾನ ಇದೆ, ಅಧಿಕಾರಿಗಳಿದ್ದಾರೆ, ವ್ಯವಸ್ಥೆ ಇದ್ದಾರೆ. ಒಂದು ಆದೇಶ ಮಾಡಿದ್ರೆ ಪ್ರೈವೇಟ್ ಅವರು ಕೂಡ ಅದಕ್ಕೆ ಬಂದು ಒಪ್ತಾರೆ. ಸೊ ನಥಿಂಗ್, ಸರ್ಕಾರಕ್ಕೆ ಅಸಾಧ್ಯ ಅಂತ ಯಾವ್ದು ಇಲ್ಲ, ಮನಸ್ಸು ಮಾಡ್ಬೇಕು ನಾವು. ಆ ಒಂದು ನಾನು ಹೇಳಿದ್ದೆ, ನೀವು ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಎಷ್ಟು ಬಸ್ ಬರುವುದು, 10-20 ಬಸ್ ಜನ ಇರ್ಬೋದು, ಅಥವಾ ಒಂದು 50 ಬಸ್ ಇರ್ಬೋದು. ಇಲ್ಲಿಂದ ಕಳಿಸಿ ಗವರ್ಮೆಂಟ್ ಬಸ್, ಒಂದೇ ಬಸ್ ಅಲ್ಲಿ ತನ್ನಿ ಎಲ್ಲರನ್ನು ನೇರವಾಗಿ ಎಲ್ಲ 7 ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿ ಕಂಪ್ಲೀಟ್ ಚೆಕ್ಅಪ್ ಮಾಡಿಸಿ. ಇಫ್ ದೇ ಫ್ರೀ ಕ್ಲಿಯರ್ ಆಗಿದೆ ಅವರನ್ನು ಸೀಲ್ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳಿ, ಎಲ್ಲಿ ಹೊರಗೆ ಹೋಗುದು ಬೇಡ, ಕ್ವಾರಂಟೈನ್. ಯಾರು ಏನು ಹೆಚ್ಚು ಕಮ್ಮಿ ಇದ್ರೆ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗ್ತದೆ, ಅವ್ನಿಗೆ ನಂತರ ಗೊತ್ತಾಗುದು, ಈಗ ಗೊತ್ತಾಗ್ತದಲ್ಲ, ನಮ್ಮ ಮನೆಯವರು ಕೂಡ ತಪಾಸಣೆ ಆಗಾಗ್ತದೆ. ಸೊ ಆಗಿ ಮನೆ ಮುಟ್ಟಿದೆ, ಮನೆಯವರು ಕೂಡ ನೆಮ್ಮದಿ ಇರ್ತಾರೆ. ಅದೇ ಬಾಗಲಕೋಟೆ, ಬೀದರ್ ಪಾಪ ಇಲ್ಲಿದ್ದಾರೆ, ಏನ್ ಗೊತ್ತಿಲ್ಲ, ಅವ್ರಿಗೆ ಬಸ್ ಮಾಡ ಜಿಲ್ಲಾ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಲ್ಲಿ ಮಾಡ್ಬೇಕು. ಅದ್ರ ಬಗ್ಗೆ ಕೂಡ ವಾಪಸ್ ಬರ್ತೇನೆ, ಮಾತನಾಡೋದಿದೆ. ಹಲೋ 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 ಹೇಳಿ. ಹಲೋ. ಎಸ್ ಕರೆ ಕಡಿತಗೊಂಡಿದೆ. ಎಸ್, ಅದರ ಜೊತೆ ಕಾರ್ಮಿಕರ ಸಮಸ್ಯೆ. ಆದ ಕಾರಣ ಒಮ್ಮೆ ಇದನ್ನು ಒಂದು 2-3-4 ದಿವಸದಲ್ಲಿ ಇದನ್ನು ಮಾಡಿ ಮುಗಿಸ್ಬೇಕು. ಎಲ್ಲೆಲ್ಲ ಅವರ ತಂದೆ ತಾಯಿ ಮಕ್ಕಳ ಜೊತೆ ಇರ್ಬೇಕು. ಆಗ ಟೆನ್ಷನ್, ಮತ್ತೆ ಸ್ವಲ್ಪ ಶಟ್ ಡೌನ್ ಕೋಟ್ ಡೌನ್ ಅದು ಕೂಡ ಸ್ವಲ್ಪ ಟೆನ್ಷನ್ ಫ್ರೀ ಇರ್ತದೆ. ಈಗ ಏನಾಗ್ತದೆ, ಬಹಳ ಜನರಿಗೆ ಮಗ ಇಲ್ಲಿ, ಮಗಳಲ್ಲಿ, ಅವ್ರಿಗೆ ಇವರ ಟೆನ್ಷನ್, ರೋಗ ಏನಾಗ್ತದೆ ಅಂತ ಹೇಳಿ, ಇಲ್ಲಿವರೆಗೆ ಅಲ್ಲಿಯ ಟೆನ್ಷನ್, ಅಲ್ಲಿ ಬೆಂಗಳೂರಲ್ಲಿ ಏನಾಗ್ತದೆ ಅಂತ ಹೇಳಿ. ಸೊ ಎಲ್ಲ ವಾತಾವರಣಕ್ಕೆ ನಾವು ಕೋವಿಡ್ ಅನ್ನು ಟ್ರೀಟ್ಮೆಂಟ್ ಮಾಡಿ ನಿಗ್ರಹ ಮಾಡೋ ಜೊತೆಯಲ್ಲಿ ಸಮಾಜದ ಇನ್ನಿತರ ವಿಚಾರ ಕೂಡ ನಾವು ಸರ್ಕಾರ ಗಮನ ಕೊಡಬೇಕು. ನಾವು ಅದರ ಹಿಂದೆ ಹೋದ್ರೆ ಅದು ಬೇಕಾದ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಬೇರೆ ಬೇರೆ ಅದರ ಹಿಂದೆ ನೋಡ್ತಾ ಇದ್ದಾರೆ. ಅದರ ಒಂದೇ ಎಲ್ಲ ನಾವು ಬಂದ್ ಮಾಡಿ ಇದರ ಹಿಂದೆ ಹೋದ್ರೆ ಇಟ್ ಬಿ ಸೋಷಿಯಲ್ ಇಂಬ್ಯಾಲೆನ್ಸ್ ಇನ್ ಫ್ಯೂಚರ್. ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ತಮ್ಮ ಹೆಸರು? ಸರ್, ಮುಲ್ಪ ಅಲಪೇಡು ಡೆಲ್ಲಿಸ್ಕೊಂಡಿದೆ ಬಂದ ಐನದಿಂದ ದಾವಣಗೆರೆ ಸರ್. ಓಲೋ ಅಲಪೇಡು ಅಲಪೇಡು ಜೇಮ್ ರೋಡು. ನಮ್ಮ ವಿಜಯಕುಮಾರ್ ಇದ್ದೇನೆ ಅಂದಂದು ಅಲ್ಪ ಅವೇರೆ ಅಲಪೆ. ಫೋನ್ ನಂಬರ್ ದತ್ತೋನ್ವೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ಬಂದ್ರೆ ನಮ್ದು ಆ ಸಾಕು ನಂಬರ್ ತೂಕ್ ಬಾವೆ 6 ಕೊರಿಯರ್ ಓಡೆ ಪರಂಜ್ಯೋತಿ ಭಜನ ಅಂಚೆ ಕೊರಿಯರ್ ಸರ್. ಓಕೆ ಓಕೆ, ಇದಕ್ಕೆ ಬೈಜಾ ಇಂಚೆ ಬೈಜಿ ಸರ್. ಇನಿ ಮುಟ್ಟ ನನ್ನ 15 ನೋಡು ಬಂದ್ಬಾರೆ ಇಂಚಿನ ಮನ್ಕೊಂಡು ಇಂಚೆ ಮಂದಿಗೆ ಬೇಲೆ ಕರೆಕ್ಟ್. ಇದಕ್ಕೆ ನೋಡಿ ನಾನು ಏನ್ ಹೇಳಿದ್ದೇನೆ, ಇದಕ್ಕೆ ಇವಾಗ APL BPL ಅಂತ ಇಟ್ಕೊಳ್ಬಾರ್ದು. ಇವಾಗ ದಿಸ್ 3 months ಗವರ್ಮೆಂಟ್ಗೆ ನಿಜವಾಗಿ ಜನರ ಬಗ್ಗೆ ಅದು ಅವ್ರಿಗೂ ನೆಮ್ಮದಿಯಿಂದ ಇರಬೇಕು, ಮತ್ತೆ ಅವ್ರು ಕೊಡುವಂತ ಸಹಕಾರ ಮತ್ತು ತ್ಯಾಗಕ್ಕೆ ಸರ್ಕಾರ ಒಂದು ಸಪೋರ್ಟ್ ಮಾಡ್ಬೇಕಂತ ಹೇಳಿದ್ರೆ ನಾನು ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ, ದಿಸ್ 3 months, ಈ ತಿಂಗಳು ಮತ್ತು ನೆಕ್ಸ್ಟ್ ತಿಂಗಳು ಮತ್ತೆ 3 ತಿಂಗಳು ನೋಡುವ ಅಗತ್ಯ ಬಂದ್ರೆ 2 ತಿಂಗಳು APL BPL ಅಂತ ಇಲ್ಲ. ಯಾರೆಲ್ಲ ಬಂದು ರೇಷನ್ ಅಂಗಡಿಯ ಮುಂದೆ ಬಂದು ಕ್ಯೂ ನಿಲ್ತಾನೆ ಅಕ್ಕಿ ಬೇಕಂತೇಳಿ ಅವನಿಗೆ ಅಕ್ಕಿ ಮತ್ತು ಬೇಳೆ ಉಚಿತವಾಗಿ ಕೊಡ್ಬೇಕು, ಫ್ರೀ. ಯಾಕಂತ ಹೇಳಿದ್ರೆ ಯಾರು ಅತ್ಯಂತ ಕಷ್ಟದಲ್ಲಿದ್ದಾನೆ, ಅವನು APL ಇರ್ಲಿ BPL ಇರ್ಲಿ ಮಧ್ಯಮ, ಯಾರು ಕಷ್ಟದಲ್ಲಿದ್ದು ನನಗೆ ಊಟಕ್ಕೆ ಏನು ವ್ಯವಸ್ಥೆ ಇಲ್ಲ ಅಂತ ಹೇಳಿದಾಗ ಮಾತ್ರ ಅವನು ರೇಷನ್ ಶಾಪ್ ಅಂಗಡಿ ಬಂದು ನಿಲ್ತಾನೆ, ಅದನ್ನು ನಿಲ್ಲುದಿಲ್ಲ. ಸೊ ಈ 2, ಯಾಕಂತ ಹೇಳಿದ್ರೆ ಇಂಡಿವಿಜುವಲ್ ಎಲ್ಲ ನಾವು ಸಹಾಯ ಮಾಡ್ತೇವೆ, ಇನ್ನೊಬ್ಬರು ಸಹಾಯ ಮಾಡ್ತೇವೆ, ಇನ್ನೊಬ್ಬರು ಸಹಾಯ ಎಷ್ಟು ಪಾಪ ಎಷ್ಟು ಮಾಡಬಹುದು ಒಬ್ಬರು ಇಂಡಿವಿಜುವಲ್ NGOs ಗಳಿಗೆ. ಇದೇ ರೀತಿ ಅಲ್ಲಿ ಬಿಟ್ಟು ಹೋಗ್ತದೆ. ಸೊ ಗವರ್ಮೆಂಟ್ ಶುಡ್ ಸಿ, ಅದೊಂದು ಜವಾಬ್ದಾರಿ ಅವ್ರದ್ದು. APL BPL ನೆಕ್ಸ್ಟ್ 2 ತಿಂಗಳು ಬೇಡ, ಎಷ್ಟು ಜಾಸ್ತಿ ಖರ್ಚಾಗ್ಬೋದು. ನಮ್ಮ ಹತ್ರ ಇರೋದು 6 ಕೋಟಿ ಪಾಪ್ಯುಲೇಷನ್, ಅದ್ರ 4.25 ಕೋಟಿ BPL ಕಾರ್ಡ್ ಅಲ್ಲಿ ಇದ್ದಾರೆ. ಒಂದು 70 ಲಕ್ಷ ಗವರ್ಮೆಂಟ್ ಆಫೀಸ್ ಅವ್ರು ಇವ್ರು ಅಂತ ಹೇಳಿ ಅವ್ರೇನು ತಗೊಳ್ಳಿಕ್ಕೆ ಬರುದಿಲ್ಲ. ನಮ್ಗೇನು ಹೋದ್ರೆ ಏನು ಜಾಸ್ತಿ ಅಂದ್ರೆ ಒಂದು 50-60 ಲಕ್ಷ ಜನ ಬರ್ಬಹುದು. ಈ 60 ಲಕ್ಷಕ್ಕೆ ನಾವು ಎಷ್ಟು ಬೇಕು ಒಂದು ತಿಂಗಳಿಗೆ? ಒಬ್ಬನಿಗೆ ತಿಂಗಳಿಗೆ 5 kg ಬೇಡ, ಅದ್ರ ಬೇಕು ಕಡಿಮೆ ಮಾಡ್ಲಿ, 3 kg ಅಂತ ಮಾಡ್ಲಿ ಒಬ್ಬನಿಗೆ ಕನಿಷ್ಠ. ಇದರಲ್ಲಿ 3 kg ಅಂತ 5 kg ಅಂತ ಮಾಡಿದ್ರು ಕೂಡ 5 kg ಆಗೋದು 150
ರೂಪಾಯಿ Yes. FCI ಮುಖಾಂತರ ಇವತ್ತು 150 into 50 ಲಕ್ಷ ಅಂತ ಎಷ್ಟು ಆಗ್ತದೆ? 7-8-10 ಕೋಟಿ ರೂಪಾಯಿ. ಆದ್ರೆ ಇಡೀ ರಾಜ್ಯದ ಜನತೆಯ ಒಂದು ಹಸಿವನ್ನು ನೀಗಿಸುವಂತ ಕೆಲಸ ಮಾಡ್ಬೋದಲ್ಲ. ಜನಸಾಮಾನ್ಯರು ಫೋನ್ ಮಾಡಿ ನಮ್ಗೆ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿ ತಪ್ಪಿಸಬಹುದಲ್ಲ. ಸ್ವಾಭಿಮಾನದಲ್ಲಿ ಬದುಕುವವರು ಗಂಜಿ ಊಟ ಮಾಡಿ ಬದುಕ್ತಾರೆ. ಅದಕ್ಕೆ ಕೆಲಸ ಮಾಡು. ಈಗ APL BPL ಅಂತ ಕೇಳಬಾರದು. ಇದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. APL BPL ಅಂತ ಇಲ್ಲ. ಯಾರೆಲ್ಲ ರೇಷನ್ ಅಂಗಡಿ ಬಂದು ಕೊಡಿ ಅಂತ ಕೇಳ್ತಾರೆ ಅವ್ರಿಗೆ ಫ್ರೀ ಆಗಿ ಇಷ್ಟು ಅಕ್ಕಿ ಬೆಲೆ ಕೊಡ್ಬೇಕು. ಸ್ವಾಭಿಮಾನದ ಬದುಕನ್ನು ಬದುಕಬೇಕು. ಜಾಸ್ತಿ ಮ್ಯಾಕ್ಸಿಮಮ್ 10 crores, ಅದಕ್ಕಿಂತ ಜಾಸ್ತಿ ಹೆಚ್ಚು ಬೇಡ ಇದಕ್ಕೆ. ಮತ್ತೆ ವಾಪಸ್ ಬರ್ತೀನಿ. ಧನ್ಯವಾದಗಳು ದೇವದಾಸ್ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲ್ ಮಾಡಿದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್? ನಾವು ಕಾರ್ಲಾಡ್ದು ಶರತ್ ಬಂದು ಪಲ್ಲೆ 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 ಅದು ಏನಪ್ಪ ಅಂದ್ರೆ ಉಜ್ವಲ ಗ್ಯಾಸ್ ಪಾಪದ ಫ್ರೀ ಇಂದ ಬಾರ್ದೇರು ಪಾಪದ ದೀಪಾವಳಿ ಕಾಲದಲ್ಲಿ ತೊಂದರೆ ದುಡ್ಡು ವ್ಯವಸ್ಥೆ. ಏನ ಕ್ವಶನ್ ಗೊತ್ತಾ ಅಂದ್ರೆ ಇದು ಕೂಡ ಇನ್ನೊಂದು ಕ್ಲಾರಿಟಿ. ಟಿವಿಯಲ್ಲಿ ನಾನು ನೋಡುವಾಗ ಬಂತು, ಬಡವರಿಗೆ ಎಲ್ಲರಿಗೂ ಕೂಡ ಉಚಿತ ಗ್ಯಾಸ್ 3 ತಿಂಗಳು ಸಮಾಧಾನ. ಯಾಕೆ? ಒಂದು ಗ್ಯಾಸ್ ಹಂಡೆಗೆ 700 to 800 rupees ಬೇಕೀಗ ಈ ತಿಂಗಳಲ್ಲಿ. ಅಕ್ಕಿದಲ್ಲಿಕ್ಕೆ 30 ರೂಪಾಯಿ ಇಲ್ಲ. ಈ ಗ್ಯಾಸಿಗೆ 800 ಇವನೆಲ್ಲಿಂದ ಕೊಡುದು ಈ ತಿಂಗಳಲ್ಲಿ? ಸೊ ಟಿವಿಯಲ್ಲಿ ನೋಡುವಾಗ ಉತ್ತಮವಾದ ಕಾರ್ಯಕ್ರಮ ನಾನು ಕೂಡ ಮೆಚ್ಚಿದ್ದೆ. ಮತ್ತೆ ಮರುದಿವಸ ನೋಡುವಾಗ ಏನಿದೆ ಆರ್ಡರ್ ಅಲ್ಲಿ, ಬರೇ ಉಜ್ವಲ ಯೋಜನೆಯಲ್ಲಿ ಸಿಕ್ಕಿದಂತ ಫಲಾನುಭವಿಗಳು, BPL ಅವರಿಗೆ ಇಲ್ಲ, ಅನಿಲ ಭಾಗ್ಯ ತಗೊಂಡವರಿಗೆ ಇಲ್ಲ, ಬೇರೆ ಸ್ಕೀಮ್ ಅಲ್ಲಿ ತಗೊಂಡು ಉಜ್ವಲದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರೇ ಇಷ್ಟು ಲಕ್ಷ ಜನರಲ್ಲಿ ಬರೀ 10,000 ಜನರಿಗೆ ಕೊಟ್ಟಿರಬಹುದು. ಇಡೀ ರಾಜ್ಯದಲ್ಲಿ 6 ಲಕ್ಷ ಜನರಿಗೆ ಉಜ್ವಲದಲ್ಲಿ ಸ್ಕೀಮ್ ಅಲ್ಲಿ ಸಿಕ್ಕಿದೆ. ನೋಡಿ, ನಾವೊಂದು ಇಡೀ ರಾಜ್ಯದ 6 ಲಕ್ಷ ಜನರಿಗೆ ನಾವು ಪ್ರಯೋಜನ ಕೊಟ್ಟು 6 ಕೋಟಿ ಜನರಿಗೆ ಕೊಟ್ಟಿದ್ದ ಬಿಂಬಿಸ್ಲಿಕ್ಕೆ ಆಗ್ತದಾ? ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಬರೇ ಒಂದು ನಾವು ಸ್ವಲ್ಪ ತೋರಿಸಿ ಮಾತಾಡೋ ಇಡೀ ಊರಿಗೆ ಕೊಟ್ಟಂಗೆ ಹೇಳ್ದಾಗ್ತದ? ಈಗ ಎಷ್ಟೋ BPL ಅವ್ರು ದುಡ್ಡಿಲ್ಲ, ಯಾರಾದ್ರೂ ಕಿಟ್ಟು ಕೊಟ್ರೆ ಇದೆ ಗ್ಯಾಸ್ ಇಲ್ಲ. ಗ್ಯಾಸ್ ತಗೊಂಡು 7 ರೂಪಾಯಿಗೆ ಎಲ್ಲಿಂದ ಕೊಡ್ತಾರೆ? ಸೊ ಇದನ್ನು ಕೂಡ ನಾನು ಹೇಳೋದಿಷ್ಟೇ. ಗ್ಯಾಸ್ ಅನ್ನು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, MP ಇದ್ದಾರೆ, ಅವರು ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಸೊ ಎಲ್ಲ ಪವರ್ ಕೂಡ ಇದೆ ಇದರಲ್ಲಿ. ಮಾತಾಡಿಕೊಂಡು ಎಲ್ಲ APL ನವರಿಗೆ 3 ತಿಂಗಳು ಹೇಗೆ ಉಜ್ವಲ ಕೊಟ್ಟಿದ್ದೇವ, ಅದೇ 3 months ಕೊಡಿ. ಕೇಂದ್ರ ಸರ್ಕಾರ ಕೊಡದಿದ್ರೆ ನೀವು ರಾಜ್ಯ ಸರ್ಕಾರ ಕೊಡಿ. ಅದನ್ನು ಮಾಡ್ಬೇಕಲ್ಲ, ಅದು ದಟ್ ಇಸ್ ಗವರ್ಮೆಂಟ್ ಅಲ್ಲ. ಇದಕ್ಕೆ ಆ ಕೆಲಸ ಇವತ್ತು ಮಾಡ್ಬೇಕಾಗ್ತದೆ. ಪ್ರಶ್ನೆಗಳು ಇನ್ನಷ್ಟಿದೆ, ಕರೆಗಳು ಕೂಡ ಬರ್ತಾ ಇದೆ. ವಾಪಸ್ ಬರ್ತೀನಿ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಬೇಕು. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವ ಸ್ಥಿತಿಯೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಸಕ್ಕರೆ ಕಾಯಿಲೆಯ ರೋಗಲಕ್ಷಣಗಳು: ಒಣಗಿದ ಬಾಯಿ, ವಿಪರೀತ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ಅರೆನಿದ್ರಾವಸ್ಥೆ, ಆಯಾಸ, ಬೆವರುವುದು, ತಲೆನೋವು, ಹಸಿವು, ತಲೆ ತಿರುಗುವುದು, ದೇಹದಲ್ಲಿ ನಡುಕ ಇವೆಲ್ಲವೂ ಸಕ್ಕರೆ ಕಾಯಿಲೆಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವ ವಿಧಾನ: 30 ವರ್ಷ ವಯಸ್ಸಿನ ನಂತರ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಿ. ಸಿಹಿ ತಿಂಡಿಗಳನ್ನು ತಿನ್ನುವುದು ಕಡಿಮೆ ಮಾಡಿರಿ ಮತ್ತು ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ನಿಯಮಿತ ವ್ಯಾಯಾಮ, ದೈಹಿಕ ಚಟುವಟಿಕೆಗಳನ್ನು ಮಾಡಿ. ಕಾಲಕಾಲಕ್ಕೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಮತ್ತು ಅವರ ಸಲಹೆಯಂತೆ ಮುಂಜಾಗ್ರತೆಯನ್ನು ವಹಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ, ಸ್ತನ, ಬಾಯಿ ಕ್ಯಾನ್ಸರ್ಗಳು ಅತೀವ ಪ್ರಮಾಣದಲ್ಲಿ ಕಂಡುಬರುತ್ತಿವೆ. ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು 21 ರಿಂದ 65 ವರ್ಷ ವಯಸ್ಸಿನ ಎಲ್ಲ ಮದುವೆಯಾದ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸ್ವಯಂ ಸ್ತನದ ಪರೀಕ್ಷೆ ಹಾಗೂ ವೈದ್ಯರಿಂದ ಸ್ತನದ ಪರೀಕ್ಷೆ ಮಾಡಿಸುವುದು ಮತ್ತು 50 ವರ್ಷ ವಯಸ್ಸಿನ ನಂತರ ವರ್ಷಕ್ಕೆ 1 ಬಾರಿ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಬಾಯಿಯ ಕ್ಯಾನ್ಸರ್: ಧೂಮಪಾನ ಮತ್ತು ತಂಬಾಕು ಜಗಿಯುವುದು ಈ ಕ್ಯಾನ್ಸರ್ಗೆ ಕಾರಣ. ಬೇಗನೆ ಪತ್ತೆ ಹಚ್ಚುವುದರಿಂದ ಯಶಸ್ವಿ ಚಿಕಿತ್ಸೆಗೆ ಉತ್ತಮ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು.
ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕೋವಿಡ್-19 ನಿಯಂತ್ರಣಕ್ಕಾಗಿ 21 ದಿನಗಳ ಲಾಕ್ಡೌನ್ ಏನು ಅನೌನ್ಸ್ ಮಾಡಿದ್ದೀವಿ, ಅದಕ್ಕೆ ಎಲ್ಲ ನಾಗರಿಕರಿಂದ ನಮಗೆ ಸಹಕಾರ ದೊರಕಿದೆ. ಆದ್ದರಿಂದ ಧನ್ಯವಾದಗಳು. ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕೋವಿಡ್-19 ಹತೋಟಿಯಲ್ಲಿದೆ. ಆದರೂ ಕೂಡ ನಿಮಗೆ ತಿಳಿದಿರೋ ಹಾಗೆ ನಮ್ಮ ನೇಬರಿಂಗ್ ಡಿಸ್ಟ್ರಿಕ್ಟ್ಗಳಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ಪರಿಗಣನೆಗೆ ತಗೊಂಡು ಈ ಕೈ ಮೀರೋದನ್ನು ನಾವು ತಪ್ಪಿಸ್ಬೇಕಾಗತ್ತೆ. ನಾವು ವಿಶ್ವದಾದ್ಯಂತ ಈ ರೋಗದ ಬಗ್ಗೆ ಅನಾಲಿಸಿಸ್ ಮಾಡಿದ್ರೆ ಏನು ತಿಳ್ಕೊತೀವಿ, 60-65 ವರ್ಷಕ್ಕಿಂತ ಹೆಚ್ಚಿರೋ ಹಿರಿಯ ನಾಗರಿಕರು ಅಥವಾ ಯಾವುದಾದ್ರು ದೀರ್ಘಾವಧಿ ಕಾಯಿಲೆಗಳಿಂದ ಬಳಲ್ತಿರೋರು, ಇವರಲ್ಲಿ ಅನೇಕವಾದ ಕಾಂಪ್ಲಿಕೇಶನ್ಸ್ ಇದೆ, ಪ್ರಾಣಾಪಾಯ ಕೂಡ ಹೆಚ್ಚಿದೆ. ಆದ್ದರಿಂದ ನಮ್ಮ ಜವಾಬ್ದಾರಿ ಏನು ಅಂದರೆ ಹಿರಿಯ ನಾಗರಿಕರಿಗೆ ಮತ್ತು ಯಾವುದೇ ರೀತಿಯ ದೀರ್ಘಾವಧಿ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಸ್ಪೆಷಲ್ ಕೇರ್ ಮತ್ತು ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಕೆಲವು ವಿಷಯಗಳನ್ನು ನಾನು ಹೇಳ್ತೀನಿ, ದಯವಿಟ್ಟು ಪಾಲಿಸಬೇಕಾಗಿ ಕೋರ್ತೀನಿ. ಮೊದಲನೇದಾಗಿ ಆದಷ್ಟು ಹಿರಿಯ ನಾಗರಿಕರನ್ನು ಹೆಚ್ಚು ಗಾಳಿ ಬೆಳಕು ಇರುವಂಥ ಒಂದು ಕೊಠಡಿಯಲ್ಲಿ ಇರಿಸಿ. ಯಾವುದೇ ಕಾರಣಕ್ಕೂ ಅವರು ಹೊರ ಹೋಗದಂತೆ ಎಚ್ಚರ ವಹಿಸಿ. ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಅವರಿಗೆ ನೀಡಿ. ಈ ವರ್ಗದ ಎಲ್ಲರೊಂದಿಗೂ 3 ಮೀಟರ್ ಡಿಸ್ಟೆನ್ಸ್ನ ನಾವು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಈ ವರ್ಗದ ಎಲ್ಲರೂ ಉಪಯೋಗಿಸುತ್ತಿರುವ ಸಾಮಗ್ರಿಗಳನ್ನು ಆದಷ್ಟು ಪ್ರತ್ಯೇಕವಾಗಿ ಇರಿಸಿ. ಕುಟುಂಬದಲ್ಲಿರುವ ಆರೋಗ್ಯವಂತ ಸದಸ್ಯರು ಮಾತ್ರ ಇವರ ಆರೈಕೆಯಲ್ಲಿ ತೊಡಗಿಸಿಕೊಳ್ಳಿ. ಆಗಾಗ್ಗೆ ಕೈ ತೊಳೆಯುವ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಮತ್ತು ಯಾವುದೇ ರೀತಿ ಜ್ವರ, ಕೆಮ್ಮು ಈ ರೀತಿ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ. ನನಗೆ ಗೊತ್ತಿದೆ ನಮ್ಮ ಸಾಮಾಜಿಕ ಚೌಕಟ್ಟಿನಲ್ಲಿ ಈ ರೀತಿಯಾದ ಕ್ರಮ ವಹಿಸುವುದು ಸ್ವಲ್ಪ ಕಷ್ಟ ಅಂತ. ಆದರೂ ಕೂಡ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ನಾವು ಹಿರಿಯ ನಾಗರಿಕರು ಮತ್ತು ಈ ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಿರೋರನ್ನು ನಾವು ಪ್ರೊಟೆಕ್ಟ್ ಮಾಡಲೇಬೇಕು. ಅದಕ್ಕೆ ಎಲ್ಲರೂ ಸೇರಿ ಕ್ರಮ ವಹಿಸೋಣ ಅಂತ ನಾನು ಕೋರ್ಕೋತೀನಿ. ಮತ್ತೊಮ್ಮೆ ಸ್ವಾಗತ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರು ಜೊತೆಗೆ ಮಂಗಳೂರು ಕ್ಷೇತ್ರದ ಶಾಸಕರಾಗಿರುವಂತಹ UT ಖಾದರ್ ಅವರಿದ್ದಾರೆ. ಅನೇಕ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಬಹುಶಃ ಪಾಲನೆ ಆದರೆ ಜನರ ಸಮಸ್ಯೆಗಳು ಅಲ್ಲಿ ನಿವಾರಣೆ ಆಗುತ್ತೆ. ಏನು ಜನರು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಕೆಲವೊಂದು ವ್ಯವಸ್ಥೆಗಳಿಲ್ಲದೆ ಬಳಲ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಸರಿಯಾಗುತ್ತೆ ಅನ್ನೋದು. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆಹಾರ ವಸ್ತುಗಳ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಚಾರಗಳನ್ನ ಹೇಳಿದ್ರಿ, ಅಂದ್ರೆ ಅದರ ಬಗ್ಗೆ ಕೂಡ ಅನೇಕ ಗೊಂದಲಗಳಿದೆ. ಅದರ ಬಗ್ಗೆ ವಾಪಸ್ ಬರ್ತೀನಿ. ಕರೆ ಹೊಂದಿದೆ. ಹಲೋ ಹಲೋ, ನಾವು ಸರ್ ಹತ್ರ ಮಾತಾಡ್ಬೇಕಿತ್ತು. ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕುಲಶೇಖರದಿಂದ, ಉಮಿಕಾನ್ನಿಂದ. ಹೇಳಿ. ಎಸ್ ಮಾತಾಡಿ. ಕುಲಶೇಖರ ಉಮಿಕಾನ್ನಿಂದ ಸುನೀಲ್ ಅಂತ ಮಾತಾಡಿ. ಏನಿಲ್ಲ, ನಾವು ಆಟೋ ಚಾಲಕರು. ನಮಗೆ ಅಂದ್ರೆ ಯಾವ ಸವಲತ್ತು ಇಲ್ಲ ಆಟೋ ಚಾಲಕರಿಗೆ. ಈಗ ಹೇಗೆ ಆಟೋ ಓಡಿಸ್ಲಿಕ್ಕೆಲ್ಲ ಇಲ್ಲಲ್ಲ ಸರ್, ನಮ್ಗೆ ತುಂಬಾ ಕಷ್ಟದಲ್ಲಿದ್ದೇವೆ. ಮತ್ತೆ ಇದು ನಮ್ದು APM ಕಾರ್ಡ್ ಇದೆ, AAP ಉಂಟಲ್ಲ, ಆ ಕಾರ್ಡ್ ಇದೆ. ಆದ್ರೆ ಅದರಲ್ಲಿ ಗ್ಯಾಸ್ ಎಲ್ಲ ಏನು ಸಿಗ್ತಾ ಇಲ್ಲ. ಅಂದ್ರೆ ಯೋಜನೆ ಉಂಟು, ಅದು ಉಂಟು, ಇದು ಅಂತ ಹೇಳ್ತಾರೆ, ಯಾವುದು ಬರುದಿಲ್ಲ. ಈಗ ಅದನ್ನೇ ಸಿಗ್ತಾ ಇಲ್ಲ ಸರ್. ಆಟೋ ಚಾಲಕರು ನಮ್ಗೆ ತುಂಬಾ ಕಷ್ಟ ಉಂಟು. ಅಂದ್ರೆ ಒಂದು ತಿಂಗಳಾಗ್ತಾ ಬಂತು, ಒಂದೂವರೆ ತಿಂಗಳಾಗ್ತಾ ಬಂತಲ್ಲ ಸರ್. ಈಗ ನಮ್ಗೆ ಏನಾದ್ರು ಇದ್ ಮಾಡ್ಬೋದು ಸರ್? ಇಲ್ಲ, ಖಂಡಿತವಾಗಿ. ಯಾಕಂದ್ರೆ ಅಂದ್ರೆ ತುಂಬಾ ಜನ ಇದ್ದಾರೆ ಆಟೋ ಚಾಲಕರು. ಎಲ್ಲರ ಪರವಾಗಿ ಹೇಳ್ತಿದ್ದೇನೆ ಸರ್. ಅಂದ್ರೆ ಯಾರು ಆಟೋ ಚಾಲಕರಿಗೆ ಯಾರಿಗೂ ಕೇಳಿಗೆ ಒಂದು ಇದು ಬರೋದಿಲ್ಲ. ಯಾಕೆ ಅಂದ್ರೆ ಮಧ್ಯಮ ವರ್ಗದವರಲ್ಲ ಸರ್ ನಾವು. ಹಾಗೆ ನಮ್ಗೆ ಕೇಳಲಿಕ್ಕೆ ಎಲ್ಲ ಆಗುದಿಲ್ಲ. ಅದನ್ನ ಈಗ ಮಾತ್ರ ಹೇಳ್ತೀವಿ ಸರ್. ಅಲ್ಲ, ಅರ್ಥ ಆಯ್ತು ಸುನೀಲ್ ಅವರೇ. ಈಗ ಅದನ್ನೇ ನಾನು ಹೇಳಿದ್ದು. ಈಗ ನೋಡಿ, ರಿಕ್ಷಾ ಚಾಲಕರು, ಟೈಲರ್ಗಳು, ಮ್ಯಾಕ್ಸಿ ಕ್ಯಾಬ್ ಮತ್ತು ಮ್ಯಾಕ್ಸಿ ಟ್ಯಾಕ್ಸಿ ಅವರು, ಬಸ್ ಚಾಲಕರು, ಟೆಂಪೋ ಚಾಲಕರು, ಯಾರು ಸಾಗಿಸ್ತಾ ಇದ್ರು, ನಮ್ಮ ತ್ರಿಚಕ್ರ ಟೆಂಪೋ ಚಾಲಕರು, ಯಾವ ಈ ದುಡಿಯೋ ವರ್ಗ ಇದೆ ಅಲ್ಲ, ಇವರು ಶ್ರಮ ಪಟ್ಟು ಸ್ವಾಭಿಮಾನ ಬದುಕನ್ನು ಬದುಕ್ತಾ ಇದ್ರು. ಒಂದೆರಡು ದಿವಸ ದುಡಿಯೋದು, ಒಂದು ಇದಾದ್ರು ಕಷ್ಟಪಟ್ಟು ದುಡಿದು ಅವರಷ್ಟಕ್ಕೆ ನೆಮ್ಮದಿಯಿಂದ ಸಾಗಿಸ್ತಾ ಇದ್ರು. ಇಂಥವ್ರಿಗೆಲ್ಲ ಕೂಡ ಸಹಕಾರ ಕೊಡ್ತಾರೆ. ಅವರ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕು. ಇದು ನಮ್ಮ ಜವಾಬ್ದಾರಿ. ವೆಲ್ಫೇರ್ ಆಫ್ ದಿ ಸ್ಟೇಟ್ ಅಂದ್ರೆ ಏನು? ವೆಲ್ಫೇರ್ ಆಫ್ ದಿ ಪೀಪಲ್. ಸೊ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆ ಹಿಂದೆ ನಾವು ಹೋಗಿ ಅದನ್ನು ನಿಗ್ರಹಿಸಬೇಕು. ಹೌದು,
ಅದಕ್ಕೆ ಜೊತೆಯಲ್ಲಿ ನಮಗೆ ಸಹಕಾರ ಕೊಡು ನಮ್ಮ ಜನರ ವರ್ಗ ಇದೆ ಅಲ್ಲ, ಅದರ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸಬೇಕು. ಅದ್ರಲ್ಲಿ ನಮ್ಗೆ ನಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ಬರೀ 100 ಕೋಟಿ ನಾವು ಹೆಚ್ಚು ಖರ್ಚು ಮಾಡಿದ್ರೆ ಎಲ್ಲ ಕೂಡ ಬಗೆಹರಿತದೆ. ಇವರೆಲ್ಲ ಅದಕ್ಕೆ ನಾನು ಹೇಳಿದೆ, ಯಾರೆಲ್ಲ ಇವತ್ತು ಬಂದು ಅಕ್ಕಿ ಕೇಳ್ತಾರೆ ರೇಷನ್ ಶಾಪ್ ಅಲ್ಲಿ, APL BPL ನೋಡ್ಬೇಡಿ, ಎಲ್ಲರಿಗೂ ಕೂಡ ಕೊಡಿ. ಬದುಕುವ ಸ್ವಾಭಿಮಾನದ ಬದುಕನ್ನು ಕಾಣುವಂತ ವಿಚಾರ ಇವತ್ತು ಆಗ್ಬೇಕು. ಆ ಸರ್ಕಾರ ಕೆಲಸ ಮಾಡ್ಬೇಕು. ಇಲ್ಲದಿದ್ದೇನಾಗ್ತದೆ, ಜನ ಶಟ್ ಡೌನ್ 10-14 ದಿನ ಕೊಡ್ತಾರೆ ಸರ್ಕಾರ, ಮತ್ತೆ ಇಲ್ಲ ಸರಿ ಆಗ್ಲಿಲ್ಲ ಇನ್ನು 10 ದಿವಸ ಅಂತ ಹೇಳ್ತಾರೆ, ಮತ್ತೆ ಕೊಡ್ತಾರೆ, ಮತ್ತೆ ಸರಿ ಆಗ್ಲಿಲ್ಲ, ಮತ್ತೆ ಸರಿ ಜಾಸ್ತಿ ಕೇಳುದಿಲ್ಲ. ಜನರಿಗೆ ಕೂಡ ತಾಳ್ಮೆ ಅಂತ ಇರ್ತದೆ ಪರಿಸ್ಥಿತಿ. ಸೊ ನಮ್ಮ ಪರ್ಫಾರ್ಮೆನ್ಸ್ ಬೇಕು, ನಮ್ಮ ಅಕೌಂಟಬಿಲಿ ಬೇಕು, ಜನರಿಗೆ ಬೇಕಾಗುವಂತ ರೆಸ್ಟ್ರಿಕ್ಷನ್ಸ್ ಹಾಕಿ ಬೇಕು. ಸೊ 25 ದಿನ ಜನರು ಇವತ್ತು ಸಹಕಾರ ಕೊಟ್ಟಿದ್ದಾರೆ. ಈಗ ನಮ್ಮ ಜವಾಬ್ದಾರಿ ವಾಟ್ ಈಸ್ ಅವರ್ ಪರ್ಫಾರ್ಮೆನ್ಸ್. 25 ದಿವಸ ನಾವು ಏನ್ ಮಾಡಿದ್ದೇವೆ, ಇನ್ನು ಏನಿದೆ, ಇವತ್ತು ಏನ್ ನಮ್ಮ ಪರ್ಫಾರ್ಮೆನ್ಸ್ ಯಾವ ಹಂತದಲ್ಲಿದೆ, ನಮ್ಮ ಗೋಲ್ ಮುಟ್ಲಿಕ್ಕೆ ನಾವು ಎಷ್ಟು ತನಕ ಬಂದಿದ್ದೇವೆ. ನಮ್ಮಲ್ಲಿ ಕೇಸ್ ಇಲ್ಲ ಅದಲ್ಲ, ಕೇಸ್ ನಾವು ಟೆಸ್ಟ್ ಮಾಡಿದಲ್ಲ ಕೇಸ್ ಬರುವುದು. ಅದೇ ವಿಚಾರಕ್ಕೆ ವಾಪಸ್ ಬರ್ತೀನಿ. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ 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 ಸರ್. ಸರ್ ನಮಸ್ತೆ. ನಮಸ್ತೆ. ಎಸ್, ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಮುಷ್ತಾಕ್ ಬೇಗ್, ನೆಲ್ಲಿಗುಡ್ಡೆ ಕಲ್ಲರ್ಕದಿಂದ, ಬಂಟ್ವಾಳ ಕ್ಷೇತ್ರ. ಹೇಳಿ, ಮಾತಾಡಿ. ಸರ್ ಅಸ್ಸಲಾಂ ವಲೈಕುಂ ಖಾದರ್ ಸಾಬ್ರಿಗೆ. ವಲೈಕುಂ ಸಲಾಂ. ಹೇಳಿ. ಏನಿಲ್ಲ ಸರ್, ನಮ್ಗೆ ಯಾವ್ದು ಸರ್ಕಾರ ಏನು ಬೇಡ ಸರ್. ಒಂದು ಏನಂದ್ರೆ ಈ ನಮ್ಮ ಈ ಬೋಳಂತೂರು ಮತ್ತೆ ಸುರಿಬೇಲ್, ನಾರ್ಚ, ಈ ಬೋಳಂತೂರು, ಕೊಕ್ಕಪೋಣಿ, ಕಲರ್ಕ, ಇಷ್ಟ ತನಕ ನಮ್ಗೆ ಯಾರಿಗೂ ಸಹಾಯ ಬರಲಿಲ್ಲ ಸರ್. ದಯವಿಟ್ಟು ನಿಮ್ಮ ಒಂದು ಕಟ್ಟ ನಾನು ಅಭಿಮಾನಿ ಸರ್. ಹಾಗೆ ನಿಮ್ಮಿಂದ ನಮಗೆ 150 ಮನೆ ಇದೆ ಸರ್, 150 ಮನೆ ಉಂಟು. ಅಂದ್ರೆ BPL APL ಸೇರಿಕೊಂಡು ದಯವಿಟ್ಟು ತಮ್ಮ ಒಂದು ಅನುದಾನದಿಂದ, ಅಂದ್ರೆ ನಿಮ್ಮ ಸ್ವ ಇಚ್ಛೆಯಿಂದ ನಮಗೆ 150 ಜನರಿಗೆ ಒಂದು ಸಹಾಯ ಮಾಡ್ಬೇಕು ಸರ್, ಅಷ್ಟೇ. ಬೇರೆ ಮಾಡಿ ಸರ್ ನಮ್ಗೆ. ಅಲ್ಲ, ನಿಮ್ಮ ಬೇಡಿಕೆ ಬಗ್ಗೆ ನಾನು ತಪ್ಪಂತ ಹೇಳುದಿಲ್ಲ, ಕರೆಕ್ಟ್. ಇದರಲ್ಲಿ ಅವರೊಂದು ವಿಶ್ವಾಸ ಇಟ್ಟು ಹೇಳ್ತಾರೆ. ನನ್ನ ಪರಿಸ್ಥಿತಿ ಏನಂತ ಹೇಳಿದ್ರೆ, ನಾನು ಒಂದೊಂದು ಗ್ರಾಮಕ್ಕೆ 500 ಅಂತ ಫಿಕ್ಸ್ ಮಾಡಿ, ಸೋಮೇಶ್ವರಿಗೆ 1,500, ಕೋಟೆಕಾರಿಗೆ 1,500, ಉಳ್ಳಾಲ ನಗರಕ್ಕೆ 3, ಒಟ್ಟಿಗೆ ಇದೇ ಸಾಧಾರಣ 18-20 ಸಾವಿರ ಅದೇ ದೊಡ್ಡ ಮಟ್ಟ ಮೊತ್ತ ಆಗಿದೆ. ಅದಕ್ಕೆ ನನಗೆ ಏನಾದ್ರು ಒಂದು ಕಡೆ ಕ್ಷೇತ್ರ ಬಿಟ್ಟು ಹೊರಗೆ ಕೊಟ್ರೆ ನಮ್ಮ ಮಿತ್ರ ಅಂತ ಹಲವಾರು ಜನ ಅಲ್ಲಲ್ಲಿ ಬೇಡಿಕೆ ಬಂದಿತ್ತು. ಆದ್ರೆ ಅದಕ್ಕಾಗಿ ನನಗೆ ಹೊರಗೆ ಕೊಡ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗಬಹುದು. ಅದಕ್ಕೆ ಆದ್ರೂ ಕೂಡ ಇವರು ಬೇಡಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮುಖ ಫೋನ್ ನಂಬರ್ ತಗೊಳ್ತೇನೆ. ನಮ್ಮಲ್ಲಿ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಬೇರೆ ಬೇರೆ ಸಂಘ ಸಂಸ್ಥೆ NGOs ಮುಂದೆ ಬಂದು ಅವ್ರ ಮುಖಾಂತರ ಖಂಡಿತವಾಗಿ ಆ ಪ್ರದೇಶಕ್ಕೆ ನನ್ನಿಂದ ಆದಷ್ಟು ಸಹಾಯ ಖಂಡಿತವಾಗಿ ಮಾಡ್ತೇನೆ. ಅನ್ನುವಂಥ ಭರವಸೆ. ಧನ್ಯವಾದಗಳು ಮುಷ್ತಾಕ್ ಬೇಗ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮುಂದೆ ಇರುವಂತಹ ಪ್ರಶ್ನೆ ಅಂದ್ರೆ ಬಹುಶಃ ಇದಕ್ಕೆ ರಿಲೇಟ್ ಆಗುತ್ತೆ. ಅದು ಅಂದ್ರೆ ಜನರು ಈಗ ಏನು ಕಿಟ್ಗಳು ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಅಂದ್ರೆ ಯಾರು ತೀರಾ ಅಶಕ್ತರಿದ್ದಾರೆ, ಅಂದ್ರೆ ದಿನನಿತ್ಯದ ವಸ್ತುಗಳನ್ನ ಹೊಂದಿಸಿಕೊಳ್ಳೋದಕ್ಕೆ ಕಷ್ಟಪಡ್ತಾ ಇರುವಂತವ್ರು, ಸೊ ಈ ಕಿಟ್ಗಳ ವಿತರಣೆ ಎಷ್ಟು ದಿನ ಬರಬಹುದು ಅನ್ನುವಂತ ಒಂದು ಮಾತುಗಳು. ಲಾಕ್ಡೌನ್ ವಿಸ್ತರಣೆ ಆಗ್ತಾ ಹೋದ್ರೆ ಸೊ ನಾವು ಕಿಟ್ಗಳನ್ನ ನಂಬಿ ಎಷ್ಟು ದಿನ ಜೀವನವನ್ನ ಸಾಗಿಸಬಹುದು. ಅದರ ಜೊತೆಗೆ ಮತ್ತೊಂದು ಲಾಜಿಕಲಿ ಪ್ರಶ್ನೆ ಬರ್ತಾ ಇರುವಂತದ್ದು, ಆಹಾರ ಸಾಮಗ್ರಿಗಳ ಸ್ಟಾಕ್ ಇದೆಯಾ, ಸ್ಟಾಕ್ ಬರುತ್ತಾ ಅನ್ನುವಂಥದ್ದು. ಅದರ ಬಗ್ಗೆ ಉತ್ತರವನ್ನು ಪಡ್ಕೊಳ್ತೇನೆ. ಅದಕ್ಕಿಂತ ಮುಂಚೆ ಮತ್ತೊಬ್ರು ಕರೆ ಮಾಡಿದ್ರೆ. ಹಲೋ ನಾವು ಹಸೀಬ್ ಅಂತ. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಎಸ್, ಮಾತಾಡಿ. ಶಾಸಕರಿದ್ದ ಮಾತಾಡಿ. ಧನ್ಯವಾದಗಳು. ನಮ್ಗೆ ಇಲ್ಲಿ ಕಷ್ಟ ಬರ್ಲಿಲ್ಲ ಕೊರೋನಾ ಇದು ಬಂದು. ಯುಟಿಗಾದರ್ ಮತ್ತು ಉಸ್ಮಾನ್ ಕಲ್ಲಾಪು ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ವಿಷಯ ಹೇಳಿದ್ರೆ, ನಮ್ದು ಇಲ್ಲಿ 2,000 ಸಿಕ್ಕಿದ್ದು ಮೊನ್ನೆಲ್ಲ ವಿತರಣೆ ಮಾಡಿದ್ದಾರೆ ಉಸ್ಮಾನ್ ಕಲ್ಲಾಪು ಅವರು. ಧನ್ಯವಾದಗಳು. ಗುಡ್. ಅಲ್ಲ, ಊರವ್ರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಈಗ ನೋಡಿ, ನಾವು ಒಂದು ವಾರ್ಡಿಗೆ 100 ಕಿಟ್ ಅಂತ ಕೊಟ್ಟಿದ್ದೇವೆ. 100 ಅಲ್ಲಿ ಕೆಲವೊಂದು ವಾರ್ಡ್, ದೊಡ್ಡ ವಾರ್ಡಿಗೆ 150, ಅಲ್ಲಿ 200-250 ಮನೆ ಇದೆ. ಅದೇ ಪಾಪ ಇವರು ಯುವಕರು ಕೊಟ್ಟವ್ರ ಕಷ್ಟದಲ್ಲಿ ಕೂಡ ಯಾರನ್ನು ಬಿಡ್ಲಿಲ್ಲ. ಇವರಿಂದ ಕಲೆಕ್ಟ್ ಮಾಡಿ, ಇವರೆಲ್ಲ ಕಿಟ್ ಮಾಡಿ ಎಲ್ಲರಿಗೆ ಒಂದು ಸಮಾಧಾನ ಬರೋ ರೀತಿಯಲ್ಲಿ ಮಾಡಿ. ಸೊ ಆ ಒಂದು ವ್ಯಕ್ತಿ ಒಂದು ಸಂಸ್ಕೃತಿ ಮತ್ತು ಸೋದರತೆ ಮತ್ತೆ ನೋಡಿ, ಎಲ್ಲಾ ಜಾತಿ ಒಂದು ತಾಯಿಯ ಮಕ್ಕಳು ನೋಡಿ, ಈ ಒಂದು ಪರಂಪರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ. ಈಗ ಹೀಗೆ ಕಾಲ ಗೊತ್ತಾಗಿದೆ, ಮನುಷ್ಯತ್ವ ಮುಖ್ಯ ಈಗ ಮುಖ್ಯ ಅಲ್ವಾ. ಮಸೀದಿ ಬಂದು ಹೋಗ್ಲಿಕ್ಕೆ ಆಗುದಿಲ್ಲ, ದೇವಸ್ಥಾನಗಳು ಬಂದು ಹೋಗ್ಲಿಕ್ಕೆ ಆಗುದಿಲ್ಲ, ಎಲ್ಲ ಧಾರ್ಮಿಕ ಕೇಂದ್ರಗಳು ಇವತ್ತು ಬಂದಾಗಿ ನಿಂತಿವೆ. ಸೊ ದೇವರು ತೋರಿಸ ಮನುಷ್ಯತ್ವವೇ ದೊಡ್ಡದಂತೇಳಿ ಇವತ್ತು ದೇವರು ತೋರಿಸ್ತಾ ಇದ್ದಾರೆ, ಸಂದೇಶ ಸಾರಿದಂತಾಗಿದೆ ಅನ್ನುವಂಥದ್ದು. ಎಸ್, ಕೇಳ್ತಾ ಇದ್ದೆ, ಕಿಟ್ಗಳ ವಿತರಣೆ ಅಥವಾ ಇಂತಹ ವ್ಯವಸ್ಥೆ ಎಷ್ಟು ದಿನಗಳವರೆಗೆ ಅನ್ನುವಂಥದ್ದು.
ಎಸ್, ಏನ್ ಹೇಳ್ತೀರಿ ಸರ್? ನೋಡಿ, ಈ NGOs ಅವರು ಬಹುಶಃ ಇವರೆಲ್ಲ ಒಂದು ಸಮಯ ತನಕ ಬರ್ಬೋದು. ನಿಜ, ನೀವು ಇದು ಕರೆಕ್ಟ್ ಕ್ವಶನ್ ಅದು. ಈಗಲೇ ಆಲೋಚನೆ ಮಾಡ್ಬೇಕು ಸರ್ಕಾರ, ಸಂಘ ಸಂಸ್ಥೆಗಳು ಎಷ್ಟು ದಿವಸ ಕೊಡ್ಬೋದು, ಎಷ್ಟು ದಿವಸ ಸಹಾಯ ಮಾಡಬಹುದು. ಇದರಲ್ಲಿ ಸರ್ಕಾರವೇ ಇದರ ಬಗ್ಗೆ ಆಲೋಚನೆ ಮಾಡಿ ಒಂದು ಸಿಸ್ಟಮ್ ಮಾಡಿ ಇವತ್ತು ಕೇರಳ ಗವರ್ಮೆಂಟ್ಗೆ ಮಾಡ್ಲಿಕ್ಕೆ ಸಾಧ್ಯವಾದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಯಾಕೆ ಆಗುದಿಲ್ಲ? ಕೇರಳ ಸರ್ಕಾರ ಕೊಟ್ಟಷ್ಟು ಆಹಾರ ಸಾಮಗ್ರಿ ಕೊಡ್ಬೇಕಂತ ಇಲ್ಲ, ಅದು 50% ಅದು ಕೊಟ್ಟರು ಸಾಕು. ಮತ್ತೆ APL BPL ಅಂತ ತಾರತಮ್ಯ ಈ ಟೈಮ್ ಅಲ್ಲಿ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ಈಗ APL ಅವನಿಗೆ ಈಗ ಸಮಸ್ಯೆ, ಸ್ವಲ್ಪ ಕಷ್ಟದ ಅವನಿಗೆ, ಅವನ ಪಾಪ ಕಷ್ಟದ ಎಲ್ಲರಿಗೂ ಕೊಡ್ತಾರೆ. ಇವನು ನನಗೆ ಒಂದು ಫಾರ್ ಎಕ್ಸಾಂಪಲ್ ನನಗೆ ಯಾರೊಂದು 10 ಟಿಕೆಟ್ ಕಳಿಸಿದ್ರೆ ಯಾರಿಗೆ ಕೊಡ್ಬೇಕಂದ್ರೆ ಯಾರು ಕಷ್ಟ ಬಡವರಿದ್ದ ಅವ್ರಿಗೆ ಹೋಗಿ ಮುಟ್ಟಿಸ್ತಾರೆ, ಎಲ್ಲರೂ ಕೂಡ ಅವ್ರಿಗೆ ಕೊಡ್ತಾರೆ. ಆ ಕಡೆ ಈ ಕಡೆ ಇವನಿಗೆ ಕೊಡ್ಬೇಕಂತೇಳಿ ನಮ್ಗೆ ಡೌಟು, ಕೇಳಲಿಕ್ಕೆ ಅವನಿಗೆ ಬಹುಶಃ ಆ ನಿಟ್ಟಿನಲ್ಲಿ ಮಧ್ಯಮ ವರ್ಗದಿಂದ ಕೇಳಿ ಬರ್ತಾ ಇರುವಂತ ಮಾತು, ಬಡವರಿಗಾದ್ರೆ ಕೊಡ್ತಾರೆ, ಇನ್ನು ಶ್ರೀಮಂತರಿಗಾದ್ರೆ ದುಡ್ಡಿದೆ, ಮಧ್ಯಮ ವರ್ಗದವರ ಪರಿಸ್ಥಿತಿ. ಅವನು ಟೆರೆಸ್ ಮನೆ ಇರ್ಬೋದು, ಅವ್ನು ಕಷ್ಟಪಟ್ಟು ಅವ್ನು ಟೈಲರ, ರಿಕ್ಷಾ ಡ್ರೈವರ, ಕಾರ್ ಡ್ರೈವರ, ದುಡ್ಡಿದು ಬಂದು ಸಣ್ಣ ಟೆರೆಸ್ ಮನೆ ಮಾಡಿದ್ದಾನೆ. ಅದರ ಅರ್ಥ 20 ದಿವಸ ಕೂಡ ದುಡಿಯದೆ ಅವನು ತಿನ್ನುವಂತ ಶಕ್ತಿ ಇದೆ ಅಂತ ಹೇಳುವಂತ ಪರಿಸ್ಥಿತಿ ನಾವು ಎಲ್ಲಿಗೆ ಆಗುದಿಲ್ಲ. ಸೊ ಇದನ್ನು ಒಬ್ಬೊಬ್ಬರಿಗೆ ಹುಡುಕಿಕೊಂಡು ಹೋಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಈ ಜವಾಬ್ದಾರಿ ಸರ್ಕಾರ ತಗೊಳ್ಬೇಕಲ್ಲ, ಸರ್ಕಾರ ತಗೊಳ್ಬೇಕು. ಜಿಲ್ಲಾಡಳಿತ ಶುಡ್ ಟೇಕ್ ಇಟ್. ಸರ್ಕಾರ ತಗೊಂಡು ಎಲ್ಲರಿಗೂ ಕೊಡ್ಲಿ. ಯಾರೆಲ್ಲ ಬಂದು ಕೇಳ್ತಾರೆ ಅಕ್ಕಿ ತಿಂಗಳಿಗೆ ಇಷ್ಟ ಅಂತ ಹೇಳಿ APL BPL ನೋಡದೆ ಕೊಟ್ರೆ ಎಲ್ಲಾ ಸಮಸ್ಯೆಗೆ ಪರಿಹಾರ ಆಗ್ತದೆ. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾನು ಅಬ್ಬಾಸ್ ಮಕ್ಯಾರ್ ಅಂತ ಹೇಳಿ ಲಂಡನ್ ನಿಂದ ಮಾತನಾಡುದು. ಲಂಡನ್ ನಿಂದ? ಎಸ್, ಮಾತಾಡಿ ಮಾತಾಡಿ. ಓಕೆ, ಮಾತಾಡಿ, ಶಾಸಕರಿದ್ದಾರೆ. ಹಲೋ, ಅಸ್ಸಲಾಂ ವಲೈಕುಂ. ವಲೈಕುಂ ಸಲಾಂ, ಮಾತಾಡಿ. ಸರ್, ನಾನು ಅಬ್ಬಾಸ್ ಮಕ್ಯಾರ್ ಅಂತ ಹೇಳಿ, ನಿಮ್ಗೆ ಗೊತ್ತುಂಟು, ಖಾದರ್ ಮಕ್ಯಾರ್ ಅವರ ಮಗ. ಮತ್ತೆ ನೀವು ಮಂಗಳೂರು, ಉಳ್ಳಾಲ, ತೊಕ್ಕೋಟು, KC ನಗರ, KC ರೋಡ್ ಈ ಭಾಗ ಈ ಏರಿಯಾದಲ್ಲಿ ಎಲ್ಲ ತುಂಬಾ ಕೆಲಸವನ್ನು ಮಾಡ್ತಿದ್ದೀರಾ, ಹಗಲು ಹೊತ್ತು ಬಾರಿ ಕಷ್ಟಪಡ್ತಿದ್ದೀರಾ, ತುಂಬಾ ಧನ್ಯವಾದಗಳು. ಅದೇ ರೀತಿ ಕೆಲವು ಹಳ್ಳಿಗಳಲ್ಲಿ ಅವರಿಗೆ ಯಾವುದೇ ಇದು ಸೌಲಭ್ಯ ಸಿಕ್ಲಿಲ್ಲ. ಅದರಲ್ಲಿ ನನಗೆ ಈಗ ಬಂದ ಮೆಸೇಜ್ ಅಲ್ಲಿ ಚೆನ್ನಂಗೋಳಿ ಗ್ರಾಮದ ವಿಷಯ. ಯಾವುದು? ಯಾವ ಗ್ರಾಮ? ಚೆನ್ನಂಗೋಳಿ ಗ್ರಾಮ. ಅದು ಯಾವ? ಮಾಯಾಂಬಡಿ ಪಂಚಾಯತಿ ವ್ಯಾಪ್ತಿಯ ಚಿನ್ನಂಗೋಳಿ. ಸುಮಾರು 500 ಕುಟುಂಬಗಳಿದ್ದು ಅದರಲ್ಲಿ 2500 ಜನಸಂಖ್ಯೆ ಇದೆ. ತೋಟಗಳಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಯಾವುದೇ ಸರ್ಕಾರದ ಯಾವುದೇ ಕಿಟ್ಟು, ಆಹಾರ, ಯಾವುದು ಸೌಲಭ್ಯಗಳು ಸಿಗ್ಲಿಲ್ಲ. ಅಂದ್ರೆ ತಾವೀಗ ಹೇಳ್ತಾ ಇರುವಂತ ಪ್ರದೇಶ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಅನ್ನುವಂಥದ್ದು? ಯಾವ ಪ್ರದೇಶ ಅದು? ಅದು ಮಾಯಾಮುಡಿ ಪಂಚಾಯತ್ ಕ್ಷೇತ್ರ. ಮತ್ತೆ ಅಲ್ಲಿಗೆ ಯಾವುದೇ ರಾಜಕೀಯ ನೇತಾರು ಮುಟ್ಟಿಲ್ಲ. ಯಾವ ತಾಲೂಕು? ರಿಕ್ವೆಸ್ಟ್ ಮಾಡಿದ್ರೆ UT ಖಾದರ್ ಅವರಿಗಾದ್ರೂ ಇದನ್ನು ತಲುಪಿಸಿ ಅಂತ ಹೇಳಿದ್ರು. ಅದಕ್ಕೆ ನಿನ್ನೆ ನಾನು ಅವರಿಗೆ ಅವರ ಫೇಸ್ಬುಕ್ ಪೇಜ್ ಅಲ್ಲಿ ಇಟ್ಟಿದ್ದೆ. ಅದಕ್ಕೋಸ್ಕರ, ಯಾಕಂದ್ರೆ ಇವಾಗ ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ UT ಖಾದರ್ ಅವರದ್ದೇ ಫುಲ್ ಇದು ಬರ್ತಾ ಇದೆ, ಎಲ್ಲರಿಗೂ ಉಪಕಾರ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಅದು ನನ್ನ ಕ್ಷೇತ್ರ ಏನಂತ ಅಲ್ಲ, ಅದರ ಅಡ್ರೆಸ್ ನಾವು ತಗೊಂಡಿದ್ದಾರೆ. ಯಾವ ಕ್ಷೇತ್ರ ಅಂತ ಮಾಡಿ ಅಲ್ಲಿ ನಾನು DC ಮತ್ತು ತಾಲೂಕು ಖಂಡಿತವಾಗಿ ಹೇಳಿ ಆ ಗ್ರಾಮಸ್ಥರಿಗೆ ವ್ಯವಸ್ಥೆ ಮಾಡ್ತೇವೆ. ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆ ಆದ್ರೂ ಆಯ್ತು, ಖಂಡಿತ ಯಾರಾದ್ರೂ ಮಾತಾಡ್ತೇನೆ. ಅಲ್ಲಿ ಜಿಲ್ಲಾಧಿಕಾರಿ ತಹಶೀಲ್ದಾರ್ಗೆ ಮಾತಾಡಿ ಆ ವ್ಯವಸ್ಥೆ ಖಂಡಿತವಾಗಿ ನಾವು ಮಾಡಿಸ್ತೇನೆ. ಅದೇ ಯಾಕಂದ್ರೆ UT ಖಾದರ್ ಅವರು ನಮ್ಗೆ ತುಂಬಾ ಪರಿಚಯ ಇದೆ. ನಮ್ಮ ಮಕ್ಯಾರ್ ಖಾದರ್ ಅವ್ರ ಮಗ ನಾನು. ಅವರಲ್ಲಿ ತುಂಬಾ ನಮ್ಮ ಮನೇಲಿ ಬಂದು ಊಟ ಮಾಡಿದ್ದಾರೆ. ಅದಕ್ಕೆ ಧನ್ಯವಾದಗಳು ಅಬ್ಬಾಸ್ ಅವರೇ ಕರೆಯನ್ನ ಮಾಡಿದಕ್ಕಾಗಿ. ಅಂದ್ರೆ ಬಹುಶಃ ಅನೇಕ ಈ ರೀತಿ ತಲುಪೋದಿಕ್ಕೆ ಆಗದವರು, ಅಂದ್ರೆ ಅಧಿಕಾರಿಗಳನ್ನ ನೇರವಾಗಿ ತಲುಪೋದಿಕ್ಕೆ ಆಗದವರು ಇದೆಲ್ಲ ನೋಡಿ, ಇದೆಲ್ಲ ಯುವಕರಿಗೆ ಸೇವೆ ಮಾಡ್ಬೇಕಂತ ಉಂಟು. ಸೊ ಅವ್ರಿಗೆ ಏನಾದ್ರು ಮೆಸೇಜ್ ಬಂದ ತಕ್ಷಣ ಅದೊಂದು ಇಮೋಷನಲ್ ಫೀಲಿಂಗ್ ಬರ್ತದೆ, ಏನು ಕಷ್ಟ. ಸೊ ಯಾವ್ದೋ ಒಂದು ರೀತಿಯಿಂದ ಸಹಾಯ ಆಗ್ಲಿ ಅಂತ ಹೇಳಿ ಈ ರೀತಿ ಒಂದು ಸಹಕಾರ ಬಹುಶಃ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ತಹಶೀಲ್ ಮತ್ತು DC ಖಂಡಿತವಾಗಿ ನಾನು ಮಾತಾಡ್ತೇನೆ. ಎಸ್, ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ. ತಮ್ಮ ಹೆಸರು? ನಮಸ್ತೆ, ಹೇಳಿ. ಸಿದ್ದಿಕ್ ಅಂತ ಹೇಳಿ. ಎಸ್, ಸಿದ್ದಿಕ್. ಮಾತಾಡಿ ಸಿದ್ದಿಕ್ ಅವರೇ. ಹಲೋ ಮಾತಾಡಿ. ವಲೈಕುಂ ಸಲಾಂ. ನಾವು ಸೌದಿಯಲ್ಲಿ ಇರೋದು. ಓಕೆ. ಇಲ್ಲಿ ಸೌದಿಯಲ್ಲಿ ಹೊರಗೆ ಹೋಗ್ಲಿಕ್ಕಿಲ್ಲ, ಎಲ್ಲ ರೂಮಲ್ಲಿ. ನಾವು ಕೂಡ ಹಾಗೆ. ನಮ್ಗೆ ಇಂಡಿಯಾಕ್ಕೆ ಬರುವ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿ ಇದೀಗ ಯಾಕೆಂತ ಹೇಳಿದ್ರೆ
ಎಲ್ಲಾ ದೇಶ ಬೇರೆ ಬೇರೆ ದೇಶ ಕೆಲಸ ಮಾಡುವಂತ ದೊಡ್ಡ ಮಟ್ಟದೇನು ಒಂದಕ್ಕೆ ಬರಬೇಕು. ಇಲ್ಲಿ ಎತ್ತವರಿಗೆ ಕೂಡ ಮಕ್ಕಳು ಏನಾದ್ರು ಬರಲಿ ಅಂತ ಏನಾದ್ರು ಜೀವಿಸುವ ವಿಚಾರದಲ್ಲಿ ಇದ್ದಾರೆ. ಅದು ಇದೆಲ್ಲವೂ ಕೂಡ ವಿದೇಶಾಂಗ ಸಚಿವ, ಸೆಂಟ್ರಲ್ ಗವರ್ಮೆಂಟ್, ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಮತ್ತು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಇವ್ರ ಬಗ್ಗೆ ಡಿಸ್ಕಸ್ ಮಾಡಿ ಇವತ್ತು ಅಷ್ಟು ಸುಲಭ ಡಿಸಿಷನ್ ತಗೊಳ್ಳಿಕ್ಕೆ ಆಗುದಿಲ್ಲ. ಸೊ ಸಮಯ ಅವಕಾಶ ನೋಡಿ ಖಂಡಿತವಾಗಿ ಸರ್ಕಾರ ನಿರ್ಧಾರ ತಗೊಳ್ತದೆ. ಅದಕ್ಕೆ ಬೇಕಾದ ಒಂದು ಸಲಹೆ ನಾವು ಖಂಡಿತವಾಗಿ ಕೊಡ್ತೇವೆ. ಖಂಡಿತ ನಿಮ್ಮೆಲ್ಲ ಅನಿಸಿಕೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಾವು ತಿಳಿಸ್ತೇವೆ. ಎಸ್, ಧನ್ಯವಾದಗಳು ಸಿದ್ದಿಕ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಬಹುಶಃ ನಮ್ಮ ಕಾರ್ಯಕ್ರಮದ ಉದ್ದಕ್ಕೂ ಇಂತಹ ಅಂದ್ರೆ ಈ ಹಿಂದೆ ಕೂಡ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಇದೇ ರೀತಿಯ ಕರೆಗಳು ಬರ್ತಾ ಇರುವಂತದ್ದು. ಅನೇಕ ಹೊರ ರಾಜ್ಯಗಳು, ಹೊರ ರಾಷ್ಟ್ರಗಳಲ್ಲಿ ಸಿಲುಕಿಕೊಂಡಿರುವಂತವ್ರು ಈಗ ಬರಬೇಕು ಅನ್ನುವಂತ. ಆದ್ರೆ ಈಗ ನಾವು ಬರೇ ಇದಲ್ಲ ಏನು ಫಿಸಿಕಲಿ ಇಲ್ಲ, ಇಮೋಷನಲಿ, ಫೈನಾನ್ಷಿಯಲಿ, ಫಿಸಿಕಲಿ ಅಂಡ್ ಮೆಂಟಲಿ ಈಗ ಪ್ರಾಬ್ಲಮ್. ನಿಜ ನಿಜ, ಎಲ್ಲಾ ಆಯಾಮಗಳಲ್ಲೂ ಕೂಡ ಸೊ ಬರೀ ಶಟ್ ಡೌನ್ ಇಸ್ ನಾಟ್ ಓನ್ಲಿ ಪ್ರಾಬ್ಲಮ್. ಕೇವಲ ಆರ್ಥಿಕವಾಗಿ ಮಾತ್ರ, ಆರ್ಥಿಕವಾದ ಸಮಸ್ಯೆ ಮಾತ್ರ, ಮಾನಸಿಕವಾದ ಸಮಸ್ಯೆ, ದೈಹಿಕವಾದ ಸಮಸ್ಯೆ, ಭಾವನಾತ್ಮಕವಾದ ಸಮಸ್ಯೆಗಳು, ಇದಕ್ಕೆಲ್ಲ ಒಂದು ಅಂತ ಒಂದು ಪರಿಹಾರ ನಾವು ಕಾಣ್ಬೇಕು ಇವತ್ತು. ನಿಜ. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಸರ್? ಸರ್ ನಾಗೇಶ್ ಅಂತ ಹೇಳಿ. ಎಸ್, ನಾನು ಲಕ್ಷ್ಮೀಗುಡಿ ಆಶ್ರಯ ಕಾಲೋನಿ ಹತ್ರ ಲಕ್ಷ್ಮೀಗುಡಿಯಲ್ಲಿ ಇದ್ದೇನೆ. ಹೇಳಿ ನಾಗೇಶ್. ಕುಂಪಲ. ಹೇಳಿ. ಏನು ಗೊತ್ತಿಲ್ಲ, ಕಾದರ್ ಸರ್ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ ಸರ್. ಏನ್ ಗೊತ್ತಿಲ್ಲ, ಇಲ್ಲಿ ಲಕ್ಷ್ಮೀಗುಡಿಯಲ್ಲಿ ನಾವು ಒಂದು ರೇಷನ್ ಕಾರ್ಡ್ ಸಿಕ್ಕಿದೆ, ಬೆಲ್ತಿಗೆ ಹಾಕಿ ಏನು ಪ್ರಯೋಜನ ಇಲ್ಲ. ಅದು ಸಹ ಒಂದು ವ್ಯವಸ್ಥೆ ಸಹ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಊಟ ಮಾಡ್ಲಿಕ್ಕೆ ಸರಿ ವ್ಯವಸ್ಥೆ ಇಲ್ಲ. ಮತ್ತೆ ನನಗೆ ಸಹ ಒಂದು ಆಕ್ಸಿಡೆಂಟ್ ಆಗಿ ಕಾಲು ನೋವಲ್ಲಿ ಇದ್ದೇನೆ ನಾನು. ಮತ್ತೆ ಮಕ್ಕಳು ಇಬ್ಬರು ಹುಡುಗಿ ಮಕ್ಕಳು ಮನೆಯಲ್ಲಿದ್ದಾರೆ, ಅದಕ್ಕೆ ತುಂಬಾ ಕಷ್ಟದಲ್ಲಿದ್ದೇವೆ. ಹಾಗಾಗಿ ಏನು ವ್ಯವಸ್ಥೆ ಇಲ್ಲ ಇಲ್ಲಿ. ಈಗ ನಾಗೇಶ್ ಅವರೇ, ನಿಮ್ಗೆ ಒಂದು ಕಿಟ್ ಮುಟ್ಟಿದ ವ್ಯವಸ್ಥೆ ನಾವು ಮಾಡ್ತೇವೆ. ನಂಬರ್, ಅವ್ರ ಅಡ್ರೆಸ್ ನಾವು ತಗೊಳ್ತೇವೆ, ಒಂದು ಅದು ಮಾಡ್ತೇವೆ. ಮತ್ತೆ ಇವ್ರು ನಾಗೇಶ್ ಅವ್ರದ್ದು ಒಬ್ಬರು ಸಮಸ್ಯೆ ಇದೆ, ಎಲ್ಲರಿಗೂ ಪ್ರಾಬ್ಲಮ್. ಅಕ್ಕಿ ಕೊಟ್ಟು ಬೆಲ್ತಿಗೆ ಅಕ್ಕಿ ಕೊಟ್ಟಿದ್ದಾರೆ ನೋಡಿ. ನಾನು ಫುಡ್ ಮಿನಿಸ್ಟರ್ ಇದ್ದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ, ಉಡುಪಿ, ನಾನು ಬಾಯ್ಲ್ಡ್ ರೈಸ್ ಅಂತ ಆದೇಶ ಮಾಡಿದ್ದೆ ಅವಾಗ. ಸೊ ನಮ್ಮ ನೋಡ್ಬೇಕು, ಈ ಸಮಸ್ಯೆ ಬಂದಾಗ ನಮ್ಗೆ ಬೇಕು ಒಂದು ತಿಂಗಳಿಗೆ 1,35,000 ಟನ್ ಅಕ್ಕಿ ನಮ್ಮ ಜಿಲ್ಲೆಗೆ ಬೇಕು ಈಗ ಪೂರೈಕೆ ಮಾಡೋದಕ್ಕೆ. ಅದನ್ನ ನಾವು ಬೈ 20th ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಸ್ಟಾಕ್ ಬಂದಿದೆ ಅಂತ ನಮ್ಮ ಅಧಿಕಾರಿಗಳ ಹತ್ರ ಕೇಳಬೇಕು. ಜಿಲ್ಲೆಯಿಂದ ತಾಲೂಕು ಮಟ್ಟಕ್ಕೆ ಇವತ್ತು 25 ತಾಲೂಕುವರೆಗೆ ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು. ಅದನ್ನ ನಾವು ನೋಡಿಕೊಳ್ಬೇಕು. 25-30ನೇ ತಾರೀಕುವರೆಗೆ ಎಲ್ಲ ಅಂಗಡಿಯಲ್ಲಿ ಹೋಗಿ ರೆಡಿ ಇರಬೇಕು. 1ನೇ ತಾರೀಕು ಜನ ಬಂದಾಗ ಕೊಡಬೇಕು. ಅದು ವೈಟ್ ರೈಸ್ ಅಲ್ಲ, ಬೆಲ್ತಿಗೆ ನಾವು ಬಾಯ್ಲ್ಡ್ ರೈಸ್ ಆಗ್ಬೇಕಂತ ನಮ್ಗೆ ಯಾರು ತಿನ್ನೋದಿಲ್ಲ. ದೋಸೆ ಇಲ್ಲಿ ಎಷ್ಟು ಮಾಡ್ಬೋದು ತಕೊಂಡೋಗಿ. ನಾನು ಮೊನ್ನೆ ತಲಪಾಡಿಯಲ್ಲಿ ಸಮಸ್ಯೆ ಆಯ್ತು. ನಾನು ತಕ್ಷಣ ಅಲ್ಲಿ ಹೋದೆ. ನಾನು ಚರ್ಚೆ ಮಾಡಿದಾಗ ನನಗೆ ಹಿಂದೆ ಆಹಾರ ಸಚಿವನಾಗಿ ನನಗೆ ಅನುಭವದ ಕಾರಣ ನಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಫೋನ್ ಮಾಡಿ, ಇಂಡಿಯಾ ನಮ್ಮ ಈ ಪ್ರದೇಶಕ್ಕೆ ಶಿವಮೊಗ್ಗದ ಅದರ ಘಟಕ ಅದು ಅಧಿಕಾರಿ ನಾನು ಫೋನ್ ಮಾಡಿದ್ದೆ. ಅದಕ್ಕೆ ಅವ್ರು ಹೇಳ್ತಾರೆ ನಮ್ಮ ಹತ್ರ ಬಾಯ್ಲ್ಡ್ ರೈಸ್ ಇತ್ತು, ಅದಕ್ಕೆ ಕಾರಣ ಜಿಲ್ಲೆಯಲ್ಲಿ ಕೇಳಲಿಲ್ಲ, ನಾವು ಲಕ್ಷದ್ವೀಪಿಗೆ ಕಲಿಸ್ತಾ ಇದ್ದೇವೆ ಅಂತೇಳಿ ಹೇಳಿದ್ರು. ನನಗೆ ಶಾಕ್ ಆಯ್ತು. ನಾನು ನೆಕ್ಸ್ಟ್ ಲಕ್ಷದ್ವೀಪ್ ಗೋಡನ್ಗೆ ಬಂದಲ್ಲಿ ನೋಡಿದೆ, ಅಲ್ಲಿ ಬಾಯ್ಲ್ಡ್ ರೈಸ್ ಹೋಗ್ತಾ ಇದೆ ಲಕ್ಷದ್ವೀಪಿಗೆ. ನಾನು ಹೇಳಿದೆ ಆಗಲೇ ನಮ್ಮ ACS ನಮ್ಮ ಮಂಜುಳಾ ಅವ್ರ ಸೆಕ್ರೆಟರಿ ಇದ್ದಾರೆ, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ಕಮಿಷನರ್ಗೆ ಮತ್ತು ಮಿನಿಸ್ಟರ್ ಮಾತಾಡಿದಿಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ಬಾಯ್ಲ್ಡ್ ರೈಸ್ ಬೇಕು, ನೀವು ಅಷ್ಟಿಲ್ಲಿ ಪೆಂಡಿಂಗ್ ಇಟ್ಟು ಮತ್ತೆ ಬೇರೆ ಕಡೆಗೆ ಕಲಿಸ್ಬೇಕಂತ ಹೇಳಿ. ಸೊ ಈಗ ಮುಂದೆ ಈ ತಿಂಗಳು ಕೆಲವು ಕಡೆ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಇವತ್ತು ಬಹುತೇಕ ನಮ್ಮ ಎಲ್ಲಾ ಕಡೆಗಳಿಗೆ ಕೂಡ ಬಾಯ್ಲ್ಡ್ ರೈಸ್ ಇವತ್ತು ಬರ್ತದೆ. ಮತ್ತೆ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, 2 ತಿಂಗಳದ್ದು ಒಟ್ಟಿಗೆ ಕೊಟ್ಟಿದ್ದಾರೆ, 2 ತಿಂಗಳು ಒಟ್ಟಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಇಲ್ಲ, ಕಳೆದ ತಿಂಗಳು ಕೊಟ್ಟಿದ್ದಾರೆ, ಈ ತಿಂಗಳು ಮತ್ತೆ ಕೊಡ್ತಾರೆ, ನೆಕ್ಸ್ಟ್ ಮಂತ್ ಮತ್ತೆ ವಿತರಣೆ ಆಗುತ್ತೆ, 3 ತಿಂಗಳು ಕೂಡ ವಿತರಣೆ ಆಗ್ತದೆ. ಇದೇನು ಕೂಡ ಕನ್ಫ್ಯೂಷನ್ ಬೇಡ. ಅದು ಸರ್ಕಾರ ಆದೇಶ ಮಾಡುವಾಗ ಏನ್ ಬಂದಿದೆ ಅಂತ ಹೇಳಿದ್ರೆ 2 ತಿಂಗಳು ಜೊತೆಯಲ್ಲಿ ಕೊಡ್ತೇವೆ ಅಂತ ಫಸ್ಟ್ ಹೇಳಿದ್ರು. ಅಲ್ಲಿ ಕಂಪ್ಯೂಟರ್ ಅದೇ ರೀತಿ ಬಂದಿದೆ. ಅಂಗಡಿಯವನ್ನ ಹೇಳ್ತಾನೆ 2 ತಿಂಗಳದ ಬೈದ್ರಿ ಅಂತ ಹೇಳ್ತಾನೆ. ಅದು ಹಾಗೆಲ್ಲ, ಅದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ. ಸೊ ಅಂಗಡಿಯವರು ಕೂಡ ಜನರಿಗೆ ಬಂದಟ್ಟಾಗಿ ಹೇಳ್ಬೇಕು, ಇದು ಈ ತಿಂಗಳು ಕೊಡುವಂತದ್ದು, ನೆಕ್ಸ್ಟ್ ಮಂತ್ ಬಂದಾಗ ಮತ್ತೆ ಕೊಡ್ತೇವೆ, ಅದರ ನೆಕ್ಸ್ಟ್ ಬಂದಾಗ ಕೊಡ್ತೇವೆ, ಕ್ಲಾರಿಟಿ ಬೇಕು. ಗೋಧಿ ಬರ್ಲಿಲ್ಲ, ಗೋಧಿ ಬರೋ ರೀತಿ ಇವತ್ತು ನೋಡ್ಕೊಳ್ಬೇಕಾಗ್ತದೆ. ಇದೆಲ್ಲ ಕೂಡ ಜಿಲ್ಲಾಡಳಿತದ ಕೆಲಸ. ಇದೆಲ್ಲ ಅರ್ಧ ಗಂಟೆಯ ಕೆಲಸ. ಸಂಬಂಧಪಟ್ಟ JD ಅದಕ್ಕೆ ಕೂತ್ಕೊಳಿಸಿ ಚರ್ಚೆ ಮಾಡಿ ಆದೇಶ ಬಿಟ್ಟು ಬಿಟ್ರೆ ಮತ್ತೆ ಅವ್ರ ಕೆಲಸ ಮಾಡಿಕೊಂಡು ಹೋಗ್ತಾರಲ್ಲ, ಅಲ್ಲಿಂದ ಪ್ರೊಸೀಡ್ ಆಗುತ್ತೆ. ಮತ್ತೊಬ್ರು ಕರೆ ಮಾಡಿದ್ರೆ. ಹಲೋ ಹಲೋ
ಹಲೋ ನಮಸ್ಕಾರ ಸರ್ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ರಮೇಶ್ ಅಂತ ಕಲ್ಲರ್ಕ. ಹೇಳಿ ರಮೇಶ್. ಹೇಳಿ. ಹೌದು ಮಾತಾಡಿ, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ, ಟಿವಿ ಆಫ್ ಮಾಡ್ಬೋಲೆ. ಹಲೋ ಅಪ್ಪಲ್ಲೇ ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಖಿಲ್ ಅರಿ ಕೊಡ್ತಾರೆ ಮತ್ತ ಇಂದಿನ ಸಾದ ಬದಿ ಸಕ್ಕರೆ ಪೇರು ಇನ್ನು ಪೂರ ಕೊಡ್ತಾರೆ. ಊಟ ಕೊಡಲ್ಲ. ನಮ್ಮ ಈ ಮೆಡಿಕಲ್ ಗೊಂಜಿ ಪೋಪುನ ಹಾಸ್ಪಿಟಲ್ಗೆ ಈ ಶುಗರ್ ಪೇಷಂಟ್ ಬೊಕ್ಕ BP ಪೇಷಂಟ್ ಬೊಕ್ಕ ಆಕ್ಸಿಡೆಂಟ್ ಆತನ ನಾನಾ ಕಾರಣ ಹೊರ ಡಿಸ್ಚಾರ್ಜ್ ಆದ ಕರಪ ಡಾಕ್ಟರ್ ಮೀಟ್ ಆಗಿರ್ಬೋದು ಅಕ್ಲೆ ಪೂರ ಸೈನ್ ಒಂಜಿ ವ್ಯವಸ್ಥೆ ಅಂತ ಇದು ನಾಡ ನಿಖಿಲಿ ಇದು ದೇಶೋಡು ಮುಲ್ಪ ಇಟಲಿ ಇದ್ದಲ ಒಂದ್ ಪೇರು ಅಮೆರಿಕಾದ ಪೇರು ಫಸ್ಟ್ ಕೊರೋನಾ ಅಟ್ಯಾಕ್ ಆಪುನು BP ಶುಗರ್ ಇತ್ತು ಕೋಡನೆ ಪಣಂತೆ ನ್ಯೂಸ್ ಹುಡುಗರ ಅಂಚಿನಕ್ಲೆ ಗೊಂಜಿ ಪೋಪನೇನೊಂಜಿ ಕರೆಕ್ಟ್ ಆಯ್ನ ಮೆಡಿಸಿನ್ ಏತು ಮಾತ್ರ ಕೊಡುದಿಲ್ಲ. ಮೆಡಿಸಿನ್ ಅಕ್ಲಿಗೆ ಸರಿಯಾಯಿನ ತಿಕ್ಕೇರೆ ಸಿಕ್ಕಿದ್ದಂಡ ಸಮಸ್ಯೆ ಒಂಜಿ ಬೊಕ್ಕ 4 ಸೆನ್ಸ್ ಇಲ್ಲದ ಜಾಗೆಡು ಆಗ ಸೆಕೆಂಡ್ ಹ್ಯಾಂಡ್ ಒಂಜಿ ಹೋಮಿನಿ 800 ಒಂಜಿ ಕಾರ್ ಆಗ APL ಕಾರ್ಡ್ ಆಗ ರೇಷನ್ ಫೋನ್ ನಂಡ ಅಲ್ಪ ನಿಕಾರಿ ಜೀನ್ಸ್ ಕಾರ್ಡ್ ಕೆಲವರ್ನ APL ಕಾರ್ಡ್ ತಮ್ಮ ಆದ ಪೂಜಿ ಅತ್ತಂಡ ಆಧಾರ್ ಕಾರ್ಡ್ ನಂಬರ್ ಮೆನ್ಷನ್ ಆದ ಪೂಜಿ ಐಕ್ಲೆ ಗಾರಿ ಇದ್ದಿ 2 ತಿಂಗಳು ಕೊಡ್ಲಿ ವಾಪಸ್ ಲವ್ ನಡಾಕಿ ಬಡವ ಬಂಗ ಅಕ್ಲೊಂಜಿ 2 ಪೊಣಿಸಿ ಹೋಗಲು ಒಂಜಿ ಟೈಲರಿಂಗ್ ವೃತ್ತಿ ಮಂತೊಂದು ಅವಳ ಬಂದು ದಾಲಜ್ಜಿ ಅದ್ಲೆಗ್ಲೊಂಜಿ ವ್ಯವಸ್ಥೆ ದಾಲ ಮಲ್ಪೊಡು ಅವಳಜ್ಜಿ ಇವರು ಬಹುಶಃ ರಮೇಶ್ ಸಮಸ್ಯೆ ಮಸ್ತ್ ಜನ ಉಳ್ಳಿ. ಈಗ ರಮೇಶ್ ಅವರು ಬಹಳ ಕರೆಕ್ಟ್ ಆಗಿ ಇವತ್ತು ಕೇಳಿದ್ದಾರೆ. ಯಾಕೆ ನಾವು ಮೆಡಿಸಿನ್ ಬಗ್ಗೆ ಬೇರೆ ಬೇರೆ ರೋಗ ಇದೆ. ನಾವು ಇವತ್ತು ಜಿಲ್ಲಾಡಳಿತ ಮತ್ತು ನಮ್ಮ ಪ್ರತಿನಿಧಿಗಳು ಮೀಟಿಂಗ್ ಮಾಡುವಾಗ ಬರೀ ಕೋವಿಡ್ ಕೇರ್ ಅನ್ನು ಮಾತ್ರ ನೋಡ್ತಾ ಇದ್ದಾರೆ. ಹೆಲ್ತ್ ಕೇರ್ ಏನಾಗ್ತದೆ ಅಂತ ಆಲೋಚನೆಯಲ್ಲಿ ಇಲ್ಲ. ಬರೀ ವಿ ಕಾಂಟ್ ಸಿ ಓನ್ಲಿ ಆನ್ ಕೋವಿಡ್ ಕೇರ್ ಅಲಾಂಗ್ ವಿತ್ ನಾವು ಕೋವಿಡ್ ಕೇರ್ ಜೊತೆಯಲ್ಲಿ ಈ ಜಿಲ್ಲೆಯ ಹೆಲ್ತ್ ಕೇರ್ ಕೂಡ ನೋಡ್ಬೇಕಲ್ಲ. ಹಾರ್ಟ್ ನೋವಾಗ ಏನಾಗ್ಬೇಕು, ಇನ್ನೊಂದು ಇವ್ರು ಕೇಳಿದಾಗ ಡಯಾಬಿಟಿಸ್ಗೆ ಅದು ಏನೋದು ಅಲ್ಲಿ ಹೋಗ್ಬೇಕು. ಸೊ ನಮ್ಮ ಹತ್ರ ಕ್ಲಾರಿಟಿ ಬರ್ಬೇಕು ಜನರಿಗೆ. ಕೋವಿಡ್ ಕೇರ ನೀವು ಈ ಆಸ್ಪತ್ರೆಗೆ ಹೋಗಿ ತಾಲೂಕಿನಲ್ಲಿ, ಈ ಕೋವಿಡ್ ಕಿಟ್ಟು ಬೇರೆ ಪ್ರಾಬ್ಲಮ್ ಇದೆ ನೀವು ಈ ಆಸ್ಪತ್ರೆಗೆ ಹೋಗಿ, ಅಲ್ಲಿ ಬೇಕಾಗುವಂತ ಡಾಕ್ಟರ್ಸ್ ನಾವು ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಮಾಡಿಸುವಂತ ಕೆಲಸ ಸರ್ಕಾರದ ಕೆಲಸ ಅಧಿಕಾರಿಗಳು. ಸೊ ಇದನ್ನು ಈ ರೀತಿ ಒಂದು ಸಿಸ್ಟಮ್ ಇವತ್ತು ತರಬೇಕಲ್ಲ. ಸೊ ನಾವು ಬರೀ ಕೋವಿಡ್ ಕೇರ್ ಬಗ್ಗೆ ಮಾತ್ರ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಹೆಲ್ತ್ ಕೇರ್ ಬಗ್ಗೆ ನಾವು ಇನ್ನೂ ಕೂಡ ಆಲೋಚನೆ ಮಾಡ್ತಾ ಇಲ್ಲ. ನಾವು ರೆಡಿ ಕೂಡ ಆಗ್ಲಿಲ್ಲ. ಅದರಿಂದ ಹೊರಗಡೆ ಬರ್ತಾ ಇಲ್ಲ. ಅದನ್ನ ಹೊರಗಡೆ ಬರ್ತಾ ಇಲ್ಲ. ಸೊ ಯಾವ ಇವತ್ತು ಆ ಸೂಪರ್ ಸ್ಪೆಷಲಿಸ್ಟ್ ಇವರು ಎಲ್ಲಿದ್ದಾರ ಅವರು ಇನ್ನೂ ಕೂಡ ಯಾರು ಮನೆಯಲ್ಲಿದ್ದ ಹೊರಗೆ ತಂದು ಅವ್ರ ವಿಶ್ವಾಸಕ್ಕೆ ತೆಕ್ಕೊಂಡು ಅವ್ರವ್ರನ್ನ ಕೆಲಸ ಮಾಡ್ಲಿಕ್ಕೆ ನಾವು ಇವತ್ತು ಬಿಡ್ಬೇಕಾಗ್ತದೆ. ನಾವು ಜಿಲ್ಲೆಯಲ್ಲಿ 1-2 ಆಸ್ಪತ್ರೆ ಕೋವಿಡ್ ಕೇರ್ ಅಂತ ಮಾಡಿ ಅದೇ ಜೊತೆಯಲ್ಲಿ ಒಂದು ತಾಲೂಕಿನಲ್ಲಿ ಈ ಕೇರ್ಗೆ ಕೂಡ ವ್ಯವಸ್ಥೆ ಮಾಡಬೇಕು. ಅವ್ರು ಬಂದು ದುಡ್ಡು ಕೊಟ್ಟರೆ ಚಿಕಿತ್ಸೆ ಪಡ್ಕೊಳ್ತಾರೆ, ಫ್ರೀ ಅಂತಲ್ಲ, ಬಡವರಿಗೆ ಫ್ರೀ ಕೊಡಬೇಕು ಕಾನೂನು ಪ್ರಕಾರ. ನಾವೀಗ ತಾಲೂಕು ಆಸ್ಪತ್ರೆ ಕೋವಿಡ್ ಕೇರ್ ಆಸ್ಪತ್ರೆ ಮಾಡಿದ್ದೇವೆ. ಅದೇ ವಿಚಾರದಲ್ಲಿ ಅನೇಕ ಪ್ರಶ್ನೆಗಳಿದೆ, ವಾಪಸ್ ಬರ್ತೀನಿ. ಹಲೋ, ಕರೆ ಕಡೆ ತಗೊಂಡಿದೆ. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ತಾಲೂಕಿನಲ್ಲಿ ತಾಲೂಕು ಆಸ್ಪತ್ರೆ ಕೋವಿಡ್ ಕೇರ್ ಇಲ್ಲ ಬೆಳ್ತಂಗಡಿ ನಮ್ಮನ್ನು ಹೋಗಿದ್ದೆ. ಅಲ್ಲಿ ಕೋವಿಡ್ ಕೇರ್ ಅಂತ ಹೇಳಿ ಬೇರೆ ಯಾವ ಪೇಷಂಟ್ ತಗೊಳ್ತಾ ಇಲ್ಲ. ಬೇರೆ ಯಾವ ಖಾಲಿ ಕೋವಿಡ್ ಕೇರ್ ಪೇಷಂಟ್ ಬರುದು ಕೂಡ ಆಸ್ಪತ್ರೆ ಖಾಲಿ ಇದೆ, ಡಾಕ್ಟರ್ಗಳಿಗೆ ಕೆಲಸ ಇಲ್ಲ ಇದರಲ್ಲಿ. ಹಾಗಾದ್ರೆ ಬಡವರಿಗೆ ಬೆಳ್ತಂಗಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಯಾವ ಆಸ್ಪತ್ರೆಗೆ ಹೋಗ್ಬೇಕು? ವಾಟ್ ಇಸ್ ಎ ಹೆಲ್ತ್ ಕೇರ್ ಗಿವನ್ ದೇರ್? ಬಂದ ತಕ್ಷಣ ಅವರು ಆಂಬುಲೆನ್ಸ್ ಕಳಿಸಿ ಸೊ ನಾವು ಥಿಯರಿಟಿಕಲಿ ತುಂಬಾ ಮಾತಾಡ್ತೇವೆ. ಇವತ್ತೊಂದು ಪೇಷಂಟ್ ನಮ್ಗೆ ಹೇಳ್ತಾರೆ, ಫಸ್ಟ್ ಅವ್ರ ಪ್ರಾಬ್ಲಮ್ ಆದಾಗ ಅವ್ರನ್ನು ವೆಲ್ಲಾ ಕಳಿಸಿದ್ರು. ವೆಲ್ಲಾಕಿಂದ ಅಲ್ಲ ಒಂದು ಪ್ರೈವೇಟ್ ಆಸ್ಪತ್ರೆ ಹೋಗ್ಲಿ ಅಂತ ಹೇಳಿದ್ರು. ಅಲ್ಲಿ ಇಲ್ಲಿ ಆಗುದಿಲ್ಲ, ನೀವು ವೆಲ್ಲಾಕ್ಕೆ ಹೋಗಿ ಅಂತ ಹೇಳಿದ್ರು. ವೆಲ್ಲಾಕ್ ನೋಡುವಾಗ ಆ ಬಿಲ್ಡಿಂಗ್ ಹೋಗಿ ಅಂತ ಹೇಳಿದ್ರು. ಆ ಬಿಲ್ಡಿಂಗ್ ನೋಡಿಕೊಂಡು ನೀವು ಈ ಬಿಲ್ಡಿಂಗ್ ಹೋಗಿ ಅಂತ ಹೇಳಿದ್ರು ಅಂತ. ಈ ಬಿಲ್ಡಿಂಗ್ ಆದ ನಂತರ ನೀವು ಮಂಗಳೂರು ಒಂದು ಪ್ರೈವೇಟ್ ಆಸ್ಪತ್ರೆ ಹೋಗಿ ಅಂತ ಹೇಳಿ ಅಲ್ಲಿ ಹೋಗ ಹೇಳ್ತಾರಂತೆ, ನೀವು ಇಲ್ಲಿ ಆಗೋದಾದ್ರೆ ನೀವು ನಮ್ಗೆ ದುಡ್ಡು ಕಟ್ಟಬೇಕು, ನೀವು ಇನ್ನೊಂದು ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ. ಅವರು ಅಲ್ಲಿಗೆ ಹೋಗಿ ಹೇಳ್ತಾರೆ, ನಿಮ್ಮ ಆಯುಷ್ಮಾನ್ ಭಾರತ ಅಲ್ಲಿ ಇವತ್ತು ಶನಿವಾರ ರೀತಿ ಅಪ್ಲೋಡ್ ಆಗುದಿಲ್ಲ, 2 ದಿವಸ ದುಡ್ಡು ನೀವು 8,000 ಕಟ್ಟಬೇಕು. ಮತ್ತೆ ನೀವು ಸೊ ಇದನ್ನೆಲ್ಲ ನೋಡುವರು ಯಾರು? ಹಾಗಾದ್ರೆ
ಈಗ ನಮ್ಗೆ ಇಂತ 4-5 ಕೇಸ್ ಬರುದಾದ್ರೆ ಎಷ್ಟು ಜನರಿಗೆ ಇದು ಕಷ್ಟ ಬರ್ತದೆ, ಎಷ್ಟು ತಿರುಗಾಡ್ತಾ ಇವತ್ತು ಇದ್ದಾರೆ. ಸೊ ಆಯುಷ್ಮಾನ್ ಭಾರತ್ ಇದು ಶನಿವಾರ ಆದಿತ ಆಫೀಸ್ ರಜೆ ಯಾಕೆ ಮಾಡ್ಬೇಕೀಗ ಈ ಕಾಲಘಟ್ಟದಲ್ಲಿ? ಸೊ ಸರ್ಕಾರ ಮತ್ತು ಜಿಲ್ಲಾಡಳಿತ, ಅದು ಉಸ್ತುವಾರಿ ಸಚಿವರು ಇರ್ಲಿ, DC ಇರ್ಲಿ, ನಮ್ಮ ಜನಪ್ರತಿನಿಧಿ MP, ನಮ್ಮ ಅಧ್ಯಕ್ಷ ಇರ್ಲಿ, ಇದನ್ನೆಲ್ಲ ಅರ್ಚ ಮಾಡ್ಬೇಕಲ್ಲ. ಇದಕ್ಕೊಂದು ಕ್ಲಾರಿಟಿ ಕೊಡ್ಲಿ ದಯವಿಟ್ಟು. ನಾನು ನಿಮ್ಮ ಮುಖಾಂತರ ಕೇಳೋದಿಷ್ಟೇ, ಯಾಕಂತ ಹೇಳಿದ್ರೆ ದೇ ಶುಡ್ ಗಿವ್ ಕ್ಲಾರಿಟಿ ಡೈರೆಕ್ಷನ್ಸ್. ಅಥವಾ ಎಲ್ಲರೂ ನಮ್ಮನ್ನು ಮೀಟಿಂಗ್ ಕರಿಬೇಕು. ನಮ್ಮನ್ನು ಒಂದು ಮೀಟಿಂಗ್ ಕರೆದಿದ್ದಾರೆ, ಆ ಮೀಟಿಂಗ್ ಸಲಹೆ ಕೊಟ್ಟಿದ್ದೇನೆ, ಅದನ್ನ ಇಲ್ಲಿ ತನಕ ನಮ್ಮನ್ನು ಮೀಟಿಂಗ್ ಕರೀಲಿಲ್ಲ. ಇದಕ್ಕೆ ನಮ್ಗೆ ಸಲಹೆಗಳನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು ಪರಿಹಾರ ಕಾಣ್ಬೇಕಲ್ಲ. ವಾಪಸ್ ಬರ್ತೀನಿ, ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ಹಲೋ ಹೇಳಿ, ಮಾತಾಡಿ. ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಏನು ಎನ್ನ ಬಿಡೇದಿ ಪೊಮೆಗಡ್ ಬೇಳೆ ಅನ್ಕೊನಿ ಅರೆ ಫೋನದ ಮಾತು ಉಪನ್ನ ಆಗ್ಬೋದು ಅದಕ್ಕೋಸ್ಕರ ಒಂದು ಪಾಸ್ ತೆತ್ತು ಬರಲ್ಯಾ ಓಲ್ ಸರ್ ಓಲ್ ಬೇಲೆ ಅಂತಂದ್ರೆ ಒಮೆಗಾ ಹಾಸ್ಪಿಟಲ್ ಹಾಸ್ಪಿಟಲ್ ಸ್ಟಾಫ್ ಅದ ನೋಡಿ, ಹಾಸ್ಪಿಟಲ್ ಸ್ಟಾಫ್ಗೆ ಯಾವುದೇ ಪಾಸ್ ಅಗತ್ಯ ಇಲ್ಲ. ಅವ್ರ ಹಾಸ್ಪಿಟಲ್ ನ ಪಾಸ್ ಇಸ್ ಅ ಪಾಸ್. ಅವ್ರ ಹಾಸ್ಪಿಟಲ್ ಐಡೆಂಟಿ ಕಾರ್ಡ್ ಕೊಟ್ಟಿದಾರಲ್ಲ, ಅದು ಕೆಲವು ಸಲ ನಿಲ್ಲಿಸ್ತಾರೆ ಸರ್. ಅಲ್ಲ, ಅದು ನೀವು ಹಾಸ್ಪಿಟಲ್ಗೆ ಹೋಗುವ ನಿಲ್ಲಿಸಲಿಲ್ಲ, ಬೇರೆ ಕಡೆ ಹೋದ್ರೆ ನಿಲ್ಲಿಸ್ತಾರೆ. ಇಲ್ಲ ಸರ್, ಬೆಳಿಗ್ಗೆ ಹೋಗೋದು ಸಾಯಂಕಾಲ ಬರೋದು, ಮತ್ತೆ ಇಲ್ಲಿ ಹೋಗುದಿಲ್ಲ ಅವರು. ಅಲ್ಲ, ಮಾರ್ಕೆಟ್ಗೆ ಅದಕ್ಕೆ ಹೋಗೋ ನಿಲ್ಲಿಸ್ತಾರೆ, ಗೊತ್ತಿಲ್ಲ. ಮತ್ತೆ ಅಲ್ಲಿಗೆ ಹೋಗಿ ನಿಲ್ಲಿಸಬಾರ್ದು. ಅದು ನಾನು ಇದ್ರ ಬಗ್ಗೆ AC ಮಾತಾಡ್ತೇನೆ. ಮತ್ತೆ ನೋಡಿ, ನೀವು ಒಮೆಗಾ ಹಾಸ್ಪಿಟಲ್, ಸಾರಿ, ನೀವು ಒಂದು ಪ್ರೈವೇಟ್ ಹಾಸ್ಪಿಟಲ್ ಡ್ಯೂಟಿ ಮಾಡ್ತಿದ್ದಾರೆ. ಸೊ ಅವರ ಸ್ಟಾಫ್ ಇದು ರೆಸ್ಪಾನ್ಸಿಬಿಲಿಟಿ ಮತ್ತು ಜಾಗೃತೆ ಅವರ ಓನರ್ ಗಳಿಗೆ ಇದೆ. ಅವ್ರು ನಿಮ್ಮ ಓನ್ ಸಂಬಂಧಪಟ್ಟ ಪ್ರೈವೇಟ್ ನ ಹಾಸ್ಪಿಟಲ್ಸ್ ಓನರ್ಸ್ AC ಮತ್ತು DC ಅನ್ನು ಕಾಂಟ್ಯಾಕ್ಟ್ ಆಗಿ ಅವರಿಗೆ ಲಿಸ್ಟ್ ಕೊಟ್ಟು ನಮ್ಮ ಲಿಸ್ಟ್ ಅನ್ನ ಕೆಲಸ ಮಾಡ್ತಿದ್ದಾರೆ, ಇವರಿಗೆ ಅಫಿಷಿಯಲ್ ಪಾಸ್ ಮಾಡಿ ಅಂತ ಹೇಳಿ ರೈಟಿಂಗ್ ಅಲ್ಲಿ ಕೇಳಿದ್ರೆ ಜಿಲ್ಲಾಧಿಕಾರಿಗಳು ಪಾಸ್ ಇಶ್ಯೂ ಮಾಡ್ತಾರೆ. ಸೊ ನಾನು ಕೂಡ ಅವ್ರಿಗೆ ಮಾತಾಡ್ತೇನೆ. ಅದೇ ಯಾಕಂದ್ರೆ ಅಲ್ಲಿ 100 ಜನ ಮಾತಾಡ್ತಾರೆ, ಅವ್ರು ಇವರೊಬ್ರು ನನ್ನ ಹತ್ರ ಬರ್ಬೋದು, ಇನ್ನೊಬ್ರು ಹಾಸ್ಪಿಟಲ್ ನವರಿಗೆ ಜವಾಬ್ದಾರಿ ಇದೆ. ಅವರೆಲ್ಲ ಬರೆದು ನಮ್ಮ ಲಿಸ್ಟ್ ಸ್ಟಾಫ್ ಇದ್ದಾರೆ, ಇವ್ರಿಗೆಲ್ಲರಿಗೂ ಕೂಡ ಪಾಸ್ ಇಶ್ಯೂ ಮಾಡ್ಬೇಕಂತ AC ಮತ್ತು DC ಗೆ ಬರೆದು ಕೊಡ್ಲಿ. ಅವ್ರು ಕೊಡದಿದ್ದೆ ನಮ್ಮ ಹತ್ರ ಬರ್ಲಿ, ನಾ ಸಂಬಂಧಪಟ್ಟ ವ್ಯವಸ್ಥೆಗೆ ವ್ಯವಸ್ಥೆಗಳನ್ನು ಮಾಡ್ತೀರಿ ಅನ್ನುವಂಥದ್ದು. ಎಸ್, ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಮೇಡಮ್. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ನಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ರೋಸಿ ಅಂತ ಮಾತಾಡ್ತಾ ಇರೋದು, ಗೋಣಿಕೊಪ್ಪಲಿಂದ. ಸರ್ ಹೇಳಿ. ಸರ್, ನಮ್ಮ ಪಕ್ಕದಲ್ಲಿ ಒಂದು ವಿಲೇಜ್ ಇದೆ, ಚೆನ್ನನ್ಕೊಲ್ಲಿ ವಿಲೇಜ್ ಅಂತ. ಯಾವುದು? ಚೆನ್ನನ್ಕೊಲ್ಲಿ ಅಂತ. ಚೆನ್ನನ್ಕೊಲ್ಲಿ, ಓಕೆ. ಅಲ್ಲಿ ಸುಮಾರು ಜನ ನಾವಂದ್ರೆ ನಾವೇನು ಸುಮಾರು ಇರೋ ಜನಗಳಲ್ಲ ಸರ್. ಇವಾಗ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗುವಂತ ಒಂದು ಪರಿಸ್ಥಿತಿ ಅಲ್ಲ ಸರ್. ಹೌದು. ಅದರಿಂದ ಮನೆಯಲ್ಲಿ ತುಂಬಾ ಕಷ್ಟಪಡುವಂತ, ಈಗ ಕಳೆದ ಸಲ ಮಳೆ ಬಂದ್ಬಿಟ್ಟಲ್ಲ, ಸುಮಾರು ಜನಗಳಿಗೆ ಅವ್ರ ಮನೆ, ಅವ್ರ ಜಾಗ ಎಲ್ಲ ಹೋಯ್ತು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವಾಗ ಇದೊಂದು ಪ್ರಾಬ್ಲಮ್ ಬಂತ ಸರ್. ಇವಾಗ ಮನೆಯಲ್ಲಿ ಊಟಕ್ಕೆ ಇಲ್ಲದೆ ಅದರಲ್ಲಿ ಅರ್ಧ ಮನೆಯವರಷ್ಟು ಕಾಯಿಲೆ ಜನಗಳು ಜಾಸ್ತಿ ಇರುವಂತ ಒಂದು ಜಾಗ ಅಲ್ಲಿ ಸರ್. ಅದರಿಂದ ಸುಮಾರು ಕಷ್ಟಪಡುವಂತ ಜನ ಇದ್ದಾರೆ ಅಲ್ಲಿ. ದಯವಿಟ್ಟು ತಾವುಗಳು ಸ್ವಲ್ಪ ಆ ಕಡೆ ಗಮನ ಹರಿಸಬೇಕು ಅಂತ ನಾನು ಈ ಮೂಲಕ ತಮ್ಮನ್ನ ಕೇಳ್ಕೊಳ್ತೀನಿ ಸರ್. ಎಲ್ಲ ಧನ್ಯ ಬಹುಶಃ ನಿಮ್ಗೂ ಕೂಡ ನಮ್ಮ ಧನ್ಯವಾದಗಳು. ಜನರ ಕಾಳಜಿಗೆ ನಮ್ಮ ಗಮನಕ್ಕೆ ತಾವು ತಂದಿದ್ದೀರಿ. ಅದು ಯಾವ ತಾಲೂಕಲ್ಲಿ ಬರ್ತದೆ? ಕೂರ್ಗ್ ಸರ್, ಕೊಡಗು. ಅಲ್ಲ, ತಾಲೂಕು ವಿರಾಜ್ಪೇಟೆ ಸರ್. ವಿರಾಜ್ಪೇಟ್, ಓಕೆ. ಹೌದು, ವಿರಾಜ್ಪೇಟಲ್ಲಿ ನಾವು ಇವರ ನಂಬರ್ ನಿಮ್ಮ ಹತ್ರ ಇದೆ ಅಲ್ಲ? ಎಲ್ಲ ಇದೆ, ಎಲ್ಲ ನಾವು ತಗೊಳ್ತೇವೆ. ಇವರ ಮುಖಾಂತರ ನಿಮ್ಮ ಮಾಹಿತಿಯನ್ನು ತಗೊಳ್ತೇವೆ. ಲೋಕಲ್ ತಹಶೀಲ್ದಾರ್ ಮಾತಾಡಿಕೊಂಡು, ನಿಮ್ಮ NGOs ಕೂಡ ಮಾತಾಡಿಕೊಂಡು ಅಲ್ಲಿ ಪರಿಸ್ಥಿತಿಗೆ ಏನು ಸಹಕಾರ ಬೇಕು ಖಂಡಿತವಾಗಿ ನಾವು ಮಾಡ್ತೇವೆ. ಮತ್ತು ಈ ಕಾಲದಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಜವಾಬ್ದಾರಿ, ಅದನ್ನ ಕೆಲಸ ಮಾಡಿಸ್ತೇವೆ. ಥ್ಯಾಂಕ್ ಯು. ಧನ್ಯವಾದಗಳು ರೋಸಿ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಇದೆಲ್ಲ ನೋಡಿ, ಈ ವಿಚಾರ ಎಲ್ಲ ನಿಮ್ಮ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿದ ಕಾರಣ ಒಂದು ಆ ಜನರಿಗೆ ಅದನ್ನು ವ್ಯಕ್ತಪಡಿಸುವಂತ ಒಂದು ಅವಕಾಶ ಸಿಗ್ತದೆ. ಇಲ್ಲದಿದ್ರೆ ಇಂಥ ಹಳ್ಳಿಯ ಮತ್ತು ಇಂಥ ಗುಡ್ಡಗಾಡಿನ ಮತ್ತು ಪ್ರದೇಶದಲ್ಲಿ ಕಾಡು ನಮ್ಮದೇ ಜೀವಿಸುವಂತ ಪ್ರದೇಶದವರಿಗೆ ಅವ್ರು ಯಾರ ಹತ್ರ ಹೋಗಿ ಮಾತಾಡೋದು? ತಾಲೂಕು ಆಫೀಸ್ ಹೋಗ್ಬೇಕಾದ್ರೆ 15 ಕಿಲೋಮೀಟರ್ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ವಾಹನಗಳಿಲ್ಲ, ಅವಕಾಶಗಳಿಲ್ಲ. ಫೋನ್ ಮಾತಾಡಿದ್ರು ಕೂಡ ಕೆಲವರು ಎಲ್ಲರೂ ಅದು ಅಧಿಕಾರಿಗಳ ಮೇಲೆ ಡಿಪೆಂಡ್. ಚೆನ್ನಾಗಿದ್ರೆ ಅವ್ನು ಕೇಳ್ತಾರೆ ಸಮಸ್ಯೆ, ಇಲ್ಲದೆ ತಗೊಳ್ಳೋದಿಲ್ಲ, ಇಂಥ ಸೂರ್ಯ ಇದೆ ಅಂತೇಳಿ. ಸೊ ಬಹುಶಃ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಬಹಳಷ್ಟು ಜನರ ಒಂದು ಇದು ಒಬ್ಬರಿಗೆ ಕೊಟ್ರೆ ಆ ಊರಿನ ಎಲ್ಲರಿಗೂ ಕೂಡ ಪ್ರಯೋಜನ ಆಗ್ತದೆ. ನಿಜ. ಧನ್ಯವಾದಗಳು ಸರ್. ಈಗ ಮತ್ತೆ ವಾಪಸ್ ಬರ್ತೀನಿ, ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು. ಎಸ್, ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ.
ರಾಜ್ಯದ ರೈತರ ಹಿತರಕ್ಷಣೆಗೆ ಕರ್ನಾಟಕ ಸರ್ಕಾರದ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಿಂದ ಮಹತ್ವದ ಕ್ರಮ. ಕೋವಿಡ್-19 ಸೋಂಕಿನ ಹಿನ್ನೆಲೆಯಲ್ಲಿ ಲಾಕ್ಡೌನ್ನಿಂದಾಗಿ ಸಮಸ್ಯೆ ಎದುರಿಸುತ್ತಿರುವ ರೈತರ ನೆರವಿಗಾಗಿ ಅಗ್ರಿ ವಾರ್ ರೂಮ್ ಕಾರ್ಯನಿರ್ವಹಿಸಲಿದೆ. ರಾಜ್ಯದ ಎಲ್ಲಾ ಎಪಿಎಂಸಿಗಳನ್ನು ತೆರೆದಿರಲು ಕ್ರಮ ಕೈಗೊಳ್ಳಲಾಗಿದೆ. ಕೃಷಿ ಉತ್ಪನ್ನಗಳ ಸಾಗಣೆಗೆ ಅಡ್ಡಿ ಉಂಟು ಮಾಡದಂತೆ ಪೊಲೀಸರಿಗೆ ಸೂಚನೆ. ರೈಲುಗಳ ಮೂಲಕ ಹೊರ ರಾಜ್ಯಗಳಿಗೆ ಹಣ್ಣು ತರಕಾರಿ ಸಾಗಾಟ. ತರಕಾರಿ ಹಣ್ಣುಗಳನ್ನು ಹೆಚ್ಚುವರಿಯಾಗಿ ಖರೀದಿಸಲು ಹಾಪ್ಕಾಮ್ಸ್ಗೆ ಆದೇಶ. ಟೊಮೆಟೊ ಕೆಚಪ್, ಅಕ್ಕಿ ಗಿರಣಿ, ತೊಗರಿ ಮಿಲ್ ಮತ್ತು ರಾಜ್ಯಾದ್ಯಂತ 27 ರೇಷ್ಮೆ ಮಾರುಕಟ್ಟೆಗಳನ್ನು ತೆರೆಯಲು ಸೂಚನೆ. ವಿಜಯಪುರ, ಬಾಗಲಕೋಟೆ ಹಾಗೂ ಹುಮ್ನಾಬಾದ್ಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಉಪಯೋಗಿಸಲು ಬಾಡಿಗೆ ಶುಲ್ಕ ಇರುವುದಿಲ್ಲ. ಮಾರುಕಟ್ಟೆಗೆ ತಾವು ಬೆಳೆದ ಉತ್ಪನ್ನಗಳನ್ನು ಸಾಗಿಸಲಾಗದೆ ಏನು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ದು. ಸೊ ಅದರಿಂದ ಈ ವಿನಾಕಾರಣ ಏನು ತೊಂದರೆ ಕೊಡ್ತಾ ಇದ್ರು ಅದು ತಪ್ಪುತ್ತೆ. ಶ್ರೀಸಾಮಾನ್ಯನಿಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನ ತಡೆಯೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆ ರೀತಿ ತಡೆಯುವಂತ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕ್ರಮವನ್ನು ತಗೊಳ್ಳುವಂತ ಎಚ್ಚರಿಕೆಯನ್ನು ಸರ್ ನಾನು ಕೊಡಕ್ಕೆ ಇಷ್ಟಪಡ್ತೇನೆ. ಕೋವಿಡ್-19 ಆತಂಕ ಬೇಡ. ವ್ಯವಹಾರ ಸಮಯದಲ್ಲಿ ಸಾಮಾಜಿಕ ಅಂತರವಿರಲಿ. ವೈರಸ್ ಸೋಂಕು ಜಗತ್ತಲ್ಲಿ ಎಲ್ಲಾ ಕಡೆನೂ ದೇಶದಲ್ಲಿ ಹರಡ್ತಾ ಇದೆ. ಈ ವೈರಸ್ ಅನ್ನ ನಿವಾರಣೆ ಮಾಡೋದಕ್ಕೆ ಯಾವ ತರವಾದ ಲಸಿಕೆನೋ ಅಥವಾ ಔಷಧಿ ಅಂದ್ರೆ ವ್ಯಾಕ್ಸಿನ್ ಯಾವ್ದು ಇನ್ನೂ ಕಂಡಿಡಿದಿಲ್ಲ. ಇದರಿಂದ ಹೊರಗೆ ಬರೋದು ಹೇಗೆ ಅಂದ್ರೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ನಾವೇನ್ ಕರಿತೀವಿ. ಈ ವಿಷಯಕ್ಕಾಗಿ ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸರ್ಕಾರದ ವತಿಯಿಂದ ಏನೇನು ಡಿಸಿಷನ್ ತಗೊಂತಾರೋ ಅದನ್ನೆಲ್ಲ ಫಾಲೋ ಮಾಡೋದು ತುಂಬಾ ಮುಖ್ಯ. ಮುಖ್ಯವಾಗಿ ಅವ್ರು ಏನ್ ಹೇಳಿಕೊಟ್ಟಿದ್ದಾರೆ ಅಂದ್ರೆ ನಾವು ಈ ವೈರಸ್ ಇಂದ ಹೊರಗಿರ್ಬೇಕಾದ್ರೆ ನಾವು ಮನೇಲಿರ್ಬೇಕು. ಸೊ ಎಲ್ಲರೂ ಹುಷಾರಾಗಿರಿ, ಹೆಲ್ತಿಯಾಗಿರಿ, ಮನೆಯಲ್ಲಿರಿ. ಆದಷ್ಟು ಬೇಗ ಈ ಕೊರೋನಾ ವೈರಸ್ ಸೋಂಕಿನಿಂದ ಆಚೆ ನಾವು ಬರಲೇಬೇಕು. ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ಸಾಮಾನ್ಯಕ್ಕಿಂತ ಅಧಿಕ ಒತ್ತಡದಲ್ಲಿ ಹರಿಯುವ ಚಲಿಸುವ ಕ್ರಿಯೆಯೇ ಅಧಿಕ ರಕ್ತದೊತ್ತಡ. ಪದೇ ಪದೇ ತಲೆನೋವು, ತಲೆ ತಿರುಗುವುದು, ಉಸಿರಾಟದ ಸಮಸ್ಯೆ, ದೃಷ್ಟಿಯ ಸಮಸ್ಯೆಗಳು, ಅನಿಯಮಿತ ಹೃದಯದ ಬಡಿತ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಲಕ್ಷಣಗಳು. ಇದೆಲ್ಲ ಕಂಡುಬಂದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿಯಂತ್ರಿಸುವ ವಿಧಾನ: ಉಪ್ಪು, ಉಪ್ಪಿನಕಾಯಿ, ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಬಾರದು. ದಿನನಿತ್ಯ ದೈಹಿಕ ಚಟುವಟಿಕೆ, ಯೋಗ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿ. ತಮ್ಮ ಬಿಪಿಯನ್ನು ನಿಯಮಿತವಾಗಿ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ಮತ್ತು ಸಲಹೆ ಪಡೆದುಕೊಂಡು ಮುಂಜಾಗ್ರತೆ ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುವ ಸ್ಥಿತಿಯೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಸಕ್ಕರೆ ಕಾಯಿಲೆಯ ರೋಗಲಕ್ಷಣಗಳು: ಒಣಗಿದ ಬಾಯಿ, ವಿಪರೀತ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ಅರೆನಿದ್ರಾವಸ್ಥೆ, ಆಯಾಸ, ಬೆವರುವುದು, ತಲೆನೋವು, ಹಸಿವು, ತಲೆ ತಿರುಗುವುದು, ದೇಹದಲ್ಲಿ ನಡುಕ ಇವೆಲ್ಲವೂ ಸಕ್ಕರೆ ಕಾಯಿಲೆಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವ ವಿಧಾನ: 30 ವರ್ಷ ವಯಸ್ಸಿನ ನಂತರ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಿ. ಸಿಹಿ ತಿಂಡಿಗಳನ್ನು ತಿನ್ನುವುದು ಕಡಿಮೆ ಮಾಡಿರಿ ಮತ್ತು ಹಣ್ಣು ತರಕಾರಿಗಳನ್ನು ಹೆಚ್ಚು ಹೆಚ್ಚು ಸೇವಿಸಿ. ನಿಯಮಿತ ವ್ಯಾಯಾಮ, ದೈಹಿಕ ಚಟುವಟಿಕೆಗಳನ್ನು ಮಾಡಿ. ಕಾಲಕಾಲಕ್ಕೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಮತ್ತು ಅವರ ಸಲಹೆಯಂತೆ ಮುಂಜಾಗ್ರತೆಯನ್ನು ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ, ಸ್ತನ, ಬಾಯಿ ಕ್ಯಾನ್ಸರ್ಗಳು ಅತೀವ ಪ್ರಮಾಣದಲ್ಲಿ ಕಂಡುಬರುತ್ತಿವೆ. ಗರ್ಭಕೋಶದ ಕ್ಯಾನ್ಸರ್: ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು 21 ರಿಂದ 65 ವರ್ಷ ವಯಸ್ಸಿನ ಎಲ್ಲ ಮದುವೆಯಾದ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಸ್ತನ ಕ್ಯಾನ್ಸರ್: ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸ್ವಯಂ ಸ್ತನದ ಪರೀಕ್ಷೆ ಹಾಗೂ ವೈದ್ಯರಿಂದ ಸ್ತನದ ಪರೀಕ್ಷೆ ಮಾಡಿಸುವುದು ಮತ್ತು 50 ವರ್ಷ ವಯಸ್ಸಿನ ನಂತರ ವರ್ಷಕ್ಕೆ 1 ಬಾರಿ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಬಾಯಿಯ ಕ್ಯಾನ್ಸರ್: ಧೂಮಪಾನ ಮತ್ತು ತಂಬಾಕು ಜಿಗಿಯುವುದು ಈ ಕ್ಯಾನ್ಸರ್ಗೆ ಕಾರಣ. ಬೇಗನೆ ಪತ್ತೆ ಹಚ್ಚುವುದರಿಂದ ಯಶಸ್ವಿ ಚಿಕಿತ್ಸೆಗೆ ಉತ್ತಮ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ರಾಜ್ಯದ ರೈತರ ಹಿತರಕ್ಷಣೆಗೆ ಕರ್ನಾಟಕ ಸರ್ಕಾರದ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಿಂದ ಮಹತ್ವದ ಕ್ರಮ. ಕೋವಿಡ್-19 ಸೋಂಕಿನ ಹಿನ್ನೆಲೆಯಲ್ಲಿ ಲಾಕ್ಡೌನ್ನಿಂದಾಗಿ ಸಮಸ್ಯೆ ಎದುರಿಸುತ್ತಿರುವ ರೈತರ ನೆರವಿಗಾಗಿ ಅಗ್ರಿ ವಾರ್ ರೂಮ್ ಕಾರ್ಯನಿರ್ವಹಿಸಲಿದೆ. ರಾಜ್ಯದ ಎಲ್ಲಾ ಎಪಿಎಂಸಿಗಳನ್ನು ತೆರೆದಿರಲು ಕ್ರಮ ಕೈಗೊಳ್ಳಲಾಗಿದೆ. ಕೃಷಿ ಉತ್ಪನ್ನಗಳ ಸಾಗಣೆಗೆ ಅಡ್ಡಿ ಉಂಟು ಮಾಡದಂತೆ ಪೊಲೀಸರಿಗೆ ಸೂಚನೆ.
ರೈಲುಗಳ ಮೂಲಕ ಹೊರ ರಾಜ್ಯಗಳಿಗೆ ಹಣ್ಣು ತರಕಾರಿ ಸಾಗಾಟ. ತರಕಾರಿ ಹಣ್ಣುಗಳನ್ನು ಹೆಚ್ಚುವರಿಯಾಗಿ ಖರೀದಿಸಲು ಹಾಪ್ಕಾಮ್ಸ್ಗೆ ಆದೇಶ. ಟೊಮೆಟೊ ಕೆಚಪ್, ಅಕ್ಕಿ ಗಿರಣಿ, ತೊಗರಿ ಮಿಲ್ ಮತ್ತು ರಾಜ್ಯಾದ್ಯಂತ 27 ರೇಷ್ಮೆ ಮಾರುಕಟ್ಟೆಗಳನ್ನು ತೆರೆಯಲು ಸೂಚನೆ. ವಿಜಯಪುರ, ಬಾಗಲಕೋಟೆ ಹಾಗೂ ಹುಮ್ನಾಬಾದ್ಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಉಪಯೋಗಿಸಲು ಬಾಡಿಗೆ ಶುಲ್ಕ ಇರುವುದಿಲ್ಲ. ಮಾರುಕಟ್ಟೆಗೆ ತಾವು ಬೆಳೆದ ಉತ್ಪನ್ನಗಳನ್ನ ಸಾಗಿಸಲಾಗದೆ ಏನು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ದು. ಸೊ ಅದರಿಂದ ಈ ವಿನಾಕಾರಣ ಏನು ತೊಂದರೆ ಕೊಡ್ತಾ ಇದ್ರು ಅದು ತಪ್ಪುತ್ತೆ. ಶ್ರೀಸಾಮಾನ್ಯನಿಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನ ತಡೆಯೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆ ರೀತಿ ತಡೆಯುವಂತ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕ್ರಮವನ್ನು ತಗೊಳ್ಳುವಂತ ಎಚ್ಚರಿಕೆಯನ್ನು ನಾನು ಕೊಡಕ್ಕೆ ಇಷ್ಟಪಡ್ತೇನೆ. ಕೋವಿಡ್-19 ಆತಂಕ ಬೇಡ. ವ್ಯವಹಾರ ಸಮಯದಲ್ಲಿ ಸಾಮಾಜಿಕ ಅಂತರವಿರಲಿ. ಮತ್ತೊಮ್ಮೆ ಸ್ವಾಗತ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರುವಂತಹ ಯುಟಿ ಖಾದರ್ ಇದ್ದಾರೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದ್ರೆ ಈಗ ಅನೇಕ ವಿಚಾರಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಅಂದ್ರೆ ಈ ಹಿಂದೆ ತಾವು ಕೂಡ ಆರೋಗ್ಯ ಸಚಿವರಾಗಿ ಕೆಲಸವನ್ನ ಮಾಡಿದವರು, ರಾಜ್ಯಾದ್ಯಂತ ಸಂಚಾರವನ್ನು ಕೂಡ ಮಾಡಿ ಪರಿಸ್ಥಿತಿಯನ್ನು ಅರಿತಿದ್ದೀರಿ. ಸೊ ಈಗಿನ ಒಂದು ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಮ್ಮ ರಾಜ್ಯ ಈ ಒಟ್ಟಾರೆಯಾಗಿ ಅಥವಾ ಮುಂದೆ ಎದುರಾಗಲಿರುವಂತಹ ಸವಾಲುಗಳು ಎಲ್ಲವನ್ನೂ ಎದುರಿಸೋದಿಕ್ಕೆ ಸಶಕ್ತವಾಗಿದ್ಯಾ? ಅಂದ್ರೆ ಕೆಲಸ ಮಾಡಿದ ಆಧಾರದ ಮೇಲೆ ಕೇಳ್ತಾ ಇರುವಂತದ್ದು ಏನ್ ಹೇಳ್ತೀರಿ? ಈಗಾಗಲೇ ಸರ್ಕಾರ ಒಂದು ರೀತಿಯಿಂದ ಅದರದೇ ಒಂದು ನಿರ್ಧಾರ ತಗೊಂಡು ಇವತ್ತು ಹೋಗಿದೆ. ಒಟ್ಟಾರೆಯಾಗಿ ಈಗ ನನ್ನ ಹತ್ರ ಅಭಿಪ್ರಾಯ ಕೇಳೋದಾದ್ರೆ ನನಗೆ ಇದ್ರಲ್ಲಿ ಅಷ್ಟು ದೊಡ್ಡ ಸಮಾಧಾನ ಇಲ್ಲ. ಅಸಮಾಧಾನ ನಾನು ಹೇಳುದಿಲ್ಲ, ಅಂದ್ರೆ ಇನ್ನೂ ಕೂಡ ಚೆನ್ನಾಗಿ ಹೋಗಿ ಪ್ಲಾನ್ ಆಗಿ ಮಾಡ್ಬೋದು. ಕ್ಲಾರಿಟಿ. ಇವಾಗ ಮಂಗಳೂರು ಅಂತ ತಗೊಳ್ಳಿ ನೀವು, ವೆನ್ಲಾಕ್ ಕೋವಿಡ್ ಹಾಸ್ಪಿಟಲ್ ಮಾಡಿದ್ರು. ಈ ಆಯುರ್ವೇದಿಕ್ ಬಿಲ್ಡಿಂಗ್ ಕೂಡ ನಾನೇ ಇದ್ದಾಗ ಸ್ಯಾಂಕ್ಷನ್ ಮಾಡಿದ್ದೆ. ಈ ಮಲ್ಟಿ ಸ್ಪೆಷಾಲಿಟಿ ಬಿಲ್ಡಿಂಗ್ ಏನಿದೆಯಾ ಅದು ಕೂಡ ನಾನೇ ಆರೋಗ್ಯ ಸಚಿವ ಸ್ಯಾಂಕ್ಷನ್ ಮಾಡಿದ್ದೆ. ಇಲ್ಲಿ 30 ಬೆಡ್ ಇವತ್ತು ICU ಹಿಂದೆ ಇತ್ತ ವೆನ್ಲಾಕಿನಲ್ಲಿ, ಅದು ನಾನಿದ್ದಾಗ 4 ಬೆಡ್ ಇದ್ದ 30 ಬೆಡ್ ICU ಮಾಡಿದಂಥದ್ದು. ಅದರಿಂದ ಮತ್ತೆ ಏನು ಕೂಡ ವಸತಿ ಏನು ಕೂಡ ಅಲ್ಲಿ ವಿಚಾರ ಆಗ್ಲಿಲ್ಲ. ಇವತ್ತು ವೆಂಟಿಲೇಟರ್ ಇನ್ನೊಂದು ಪ್ರಶ್ನೆ ಬೇರೆ. ಯಾಕಂತ ಹೇಳಿದ್ರೆ ಇವತ್ತು ವೆಂಟಿಲೇಟರ್ ಇಸ್ ಅ ಲಾಸ್ಟ್ ಆಪ್ಷನ್. ನೋಡಿ, ವೆಂಟಿಲೇಟರ್ಗೆ ಹೋದವರು 95% ರಿಕವರ್ ಆಗ್ಲಿ, ಅವ್ನು ಸತ್ತ ಅಂತ ಲೆಕ್ಕ. ಈ ವೈರಸ್ ಎಲ್ಲ ಒಮ್ಮೆ ವೈರಸ್ ಲಂಗ್ಸ್ ಗೆ ಹೋದ್ರೆ ರೆಸ್ಪಿರೇಟರಿ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ ಫಿನಿಶ್ ಅದು. ಮತ್ತೆ ಅವ್ನು ಬದುಕಿದ ಅವನ ಪುಣ್ಯದಲ್ಲಿ ಬದುಕು ವೆಂಟ್ರಿ ಇಲ್ಲದ ಕೂಡ ಬದುಕ್ತಾನೆ. ಒಟ್ಟು ದೇವರು ಬದುಕಿಸೋದು ಓನ್ಲಿ 5%. ಅದಕ್ಕಿಂತ ಜಾಸ್ತಿ ವಿ ಶುಡ್ ಈ ವೈರಸ್, ಕೊರೋನಾ ವೈರಸ್ಗೆ ಅದಕ್ಕೆ ಮೆಡಿಸನ್ ಇಸ್ ದಿ ಪ್ರಿವೆನ್ಷನ್. ನಿಜವಾಗಿ ಯಾವುದೇ ವೈರಸ್ಗೆ ಒಂದು ವ್ಯಾಕ್ಸಿನೇಷನ್ ಇಸ್ ಅ ಪ್ರಿವೆನ್ಷನ್, ಅಂದ್ರೆ ಮೆಡಿಸನ್. ಇದಕ್ಕೆ ವ್ಯಾಕ್ಸಿನೇಷನ್ ಇನ್ನು ಕೂಡ ಕಂಡುಹಿಡಿಯಲಿಲ್ಲ, ಬಂದಿಲ್ಲ ಅಲ್ವಾ? ಆಗದೆ ಇದಕ್ಕೆ ಮದ್ದೇನು? ವೈರಸ್ಗೆ ವ್ಯಾಕ್ಸಿನೇಷನ್ ಇಲ್ಲ. ಮದ್ದೇನು? ರೋಗ ಬಂದ ನಂತರ ಹೋಗಿ ಚಿಕಿತ್ಸೆ ಕೊಡೋದು ಮದ್ದಲ್ಲ. ಇದನ್ನು ಪ್ರಿವೆಂಟ್ ಮತ್ತು ನಿಗ್ರಹ ಮಾಡೋದು ಹೇಗೆ? ಓನ್ಲಿ ಟೆಸ್ಟಿಂಗ್. ಆದಷ್ಟು ಜನರನ್ನು ನಾವು ಟೆಸ್ಟ್ ಮಾಡಬೇಕು, ಆದಷ್ಟು ಜನರನ್ನು ಟೆಸ್ಟ್ ಮಾಡಬೇಕು. ಆವಾಗ ನಮ್ಗೆ ಗೊತ್ತಾಗ್ತದೆ ಹೇಗಿದೆ ಅಂತ ಹೇಳಿ. ಬರೀ ಲಕ್ಷಣ ಇದ್ದವರು ಸೋಂಕಿತರನ್ನ ಮಾಡುವಂತದ್ದು ಆಗುದಿಲ್ಲ, ಅದು ಲಾಸ್ಟ್ ಚಾನ್ಸ್. ಅದು ಇದು ಟ್ರಾವೆಲ್ ಇಷ್ಟ ಇದ್ದವ್ರು ಮಾತ್ರ ಬನ್ನಿ. ನೀನು ದುಬೈಯಿಂದ ಬಂದಿದ್ಯಾ, ನೀನು ಅಮೆರಿಕದಿಂದ ಬಂದಿದ್ಯಾ, ಆಗ ಅವನನ್ನು ಮಾತ್ರ ಟೆಸ್ಟ್ಗೆ ಒಳಪಡಿಸುವುದು. ಅದು ವಿಪರೀತ ದಮ್ಮು ಕಟ್ಟಿದಾಗ ಟೆಸ್ಟ್ಗೆ ಒಳಪಡಿಸುವುದು. ಸೊ ಅದರ ಮಧ್ಯೆ ನನಗೆ ಉಂಟಾ ಇಲ್ಲ ಅಂತ ಗೊತ್ತಾಗುದು ಹೇಗೆ? ಸೊ ಓನ್ಲಿ ಮೆಥಡ್, ನಾನು ಆರೋಗ್ಯ ಸಚಿವನಾಗಿದ್ದರೆ ಅದಂತಲ್ಲ ನಾನು ಹೇಳ ನನ್ನ ಅಭಿಪ್ರಾಯ. ನಾನು ಅವ್ರಿಗೆ ನಮ್ಮ ಬೆಂಬಲಿದೆ ಅವ್ರು ಮಾಡುವಂತದಕ್ಕೆ. ನಾವು ರ್ಯಾಪಿಡ್ ಆಗಿ ಟೆಸ್ಟ್ ಮಾಡಬೇಕು. ಹೇಗೆ ಟೆಸ್ಟಿಂಗ್ ಇರಬೇಕು? ಆಶಾ ಕಾರ್ಯಕರ್ತರಿಗೆ ಇದನ್ನು ಒಂದು ಟ್ರೈನಿಂಗ್ ಕೊಟ್ಟು ಸ್ವಾಬ್ ತೆಗೆಯುವಂಥದ್ದು. ಇದನ್ನು ಸಿಂಪಲ್ ಅದು ಒಂದು ಸ್ವಾಬ್ ಮಾತ್ರ ತೆಗೆದು ಬಿಡುದು. ಬೇಕಾದಷ್ಟು ಕಿಟ್ ನಾವು ಖರೀದಿಸಬೇಕು. ನಾವು ವೆಂಟಿಲೇಟರ್ಗೆ ಹಾಕುವ ದುಡ್ಡನ್ನು ನೀವು ಕಿಟ್ಟಿಗೆ ಹಾಕಿ ಆರಂಭದ ಹಂತದಲ್ಲೇ ಪತ್ತೆ ಹಚ್ಚಬಹುದು. ಪ್ರತಿಯೊಂದು ಮನೆಗೆ ಹೋಗಿ, ಬರೀ ದುಬೈಯಿಂದ ಬಂದವನಿಗೆ, ಬಾಂಬೆಯಿಂದ ಬಂದವನಿಗೆ, ಡೆಲ್ಲಿಯಿಂದ ಬಂದವನಿಗೆ ಅಥವಾ ನಮ್ಮ ಜಮಾತ್ ಕ್ಯಾಂಪಿಗೆ ಹೋಗಿ ಬಂದವನಿಗೆ ಮಾತ್ರ ಟೆಸ್ಟಿಂಗ್ ಮಾಡೋದಲ್ಲ. ಪ್ರತಿಯೊಂದು ಮನೆಗೆ ಹೋಗಿ ಯಾರಿಗೆ ಜ್ವರ ಇದೆ, ಯಾರಿಗೆ ಸ್ವಲ್ಪ ಮಟ್ಟಿನ ಕಫ ಇದೆ, ಎಲ್ಲರೂ ಕೂಡ ಟೆಸ್ಟ್ ತಗೊಳ್ಳಿ. ಇಡೀ ರಾಜ್ಯದ ಅದೇ ಸಿಂಡ್ರೋಮಿಕ್ ಟೆಸ್ಟ್ ಅಂತ ಹೇಳ್ತಾರೆ. ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಮನೆಗೆ ಹೋಗಿ ಟೆಸ್ಟ್ ಬಂದು ಟೆಸ್ಟ್ ಅನ್ನು ಕಳಿಸಿದಾಗ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೇವೆ, ನಾವು ಪ್ರೈಮರಿ ಸ್ಟೇಜ್ ಅಲ್ಲಿ ಇದ್ದೇವಾ,
ನಾವು ಸೆಕೆಂಡರಿ ಸ್ಟೇಜ್ ಅಲ್ಲಿ ಇದ್ದೇವಾ, ನಾವು ಕಮ್ಯುನಿಟಿ ಸ್ಪ್ರೆಡ್ ಸ್ಟೇಜ್ ಅಲ್ಲಿ ಇದ್ದೇವಾ, ಕಮ್ಯುನಿಟಿ ಸ್ಪ್ರೆಡ್ ಸ್ಟೇಜ್ ಆದ್ರೆ ಎಷ್ಟು ಸ್ಟೇಜ್ ಸ್ಪ್ರೆಡ್ ಆಗಿದೆ, ಇದನ್ನ ಹೇಗೆ ನಾವು ನಿಗ್ರಹ ಮಾಡೋ ಪ್ಲಾನ್ ಮಾಡಬೇಕು. ಈಗ ನಮಗೆ ನಾವೀಗ ಇಷ್ಟೆಲ್ಲ ಶಟ್ ಡೌನ್ ಮಾಡಿ, ಜನತ್ಯಾಗ ಮಾಡಿ, ಇಷ್ಟೆಲ್ಲ ಬಂದಲ್ಲಿ ನಿಂತು ಇಷ್ಟೆಲ್ಲ ಮಾಡಿ ನಾವ್ ಎಲ್ಲಿದ್ದೇವೆ ಅಂತ ಹೇಳಿದ್ರೆ ಆಲೋಚನೆ ಮಾಡುವಾಗ ನಾವು 1 ತಿಂಗಳಿಂದ ಮೀಟಿಂಗ್ ಮಾಡಿದ್ದೇವಲ್ಲ, ಅದೇ ಸ್ಟೇಜ್ ಅಲ್ಲಿ ಇದ್ದೇವೆ. ನಮ್ಗೆ ಎಷ್ಟು % ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ನಾವು ಟ್ರಾವೆಲ್ ಇಷ್ಟ ಟ್ರಸ್ಟ್ ಮಾಡುದು, ಪಾಸಿಟಿವ್ ಇದ್ದವರನ್ನು ಐಸೋಲೇಷನ್ ಮಾಡುದು, ನೆಗೆಟಿವ್ ಆದ ತಕ್ಷಣ ಮನೆಗೆ ಬಿಟ್ಟು ಕಳಿಸುದು, ಈ 3ಅಲ್ಲಿ ಇದ್ದೇವೆ ಹೊರತು ಹೊಸತಾಗಿ ಏನಿದೆ? ಸೊ ಟೆಸ್ಟಿಂಗ್ ಇಸ್ ಇಂಪಾರ್ಟೆಂಟ್, ಅದಕ್ಕೆ ಇವತ್ತು ಮಹತ್ವ ಕೊಡಬೇಕು. ಎಸ್, ಕಾಲ್ ಮಾಡಿದ್ದಾರೆ. ಹಲೋ 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 ಸರ್, ನಮಸ್ತೆ. ಹಲೋ ಹಲೋ ಹಲೋ, ಅಸ್ಸಲಾಂ ವಲೈಕುಂ. ವಲೈಕುಂ ಸಲಾಂ. ಎಸ್, ಮಾತಾಡಿ, ಶಾಸಕರಿದ್ದಾರೆ. ನಮಸ್ತೆ ಸರ್. ಹೇಳಿ. ಕುಪ್ಪದಿಂದ ಮಾತಾಡ್ತಿದ್ದೀನಿ. ಹೇಳಿ. ಏನಂದ್ರೆ ಈಗ ಉಳ್ಳಾಳ ಸೈಡ್ ಅಲ್ಲಿ ನಿಮ್ದು ಒಂದು ಕಿಟ್ ಹಾಗೂ ಆಹಾರ ವಿತರಣೆ ಈ ತರ ಐಟಮ್ ಎಲ್ಲ ಕೊಡ್ತಿದ್ದೀರಿ. ಆದ್ರೆ ನಮ್ಮ ವಿಲೇಜ್ ಐಟಮ್ ಈ ಕುಪೆವಾದ ಮತ್ತೆ ಗಂಜಿಮಠ ವಲಯದಲ್ಲಿ ಆರ್ಥಿಕವಾಗಿ ಯಾವುದು ಕಿಟ್ ಬರ್ತಾ ಇಲ್ಲ. ಓಕೆ, ಅದರ ಬಗ್ಗೆ ನಿಮ್ಮೊಂದು ನೋಡ್ಬೇಕಿತ್ತು, ನಿಮ್ಮ ಕಾಳಜಿ ವಹಿಸ್ಬೇಕಿತ್ತು ಆ ವಿಷಯದಲ್ಲಿ. ಅಲ್ಲ ಜಾಕೀರ್, ಖಂಡಿತವಾಗಿಯೂ. ಆದ್ರೆ ನಾನು ಸಂಬಂಧಪಟ್ಟ ಮಾಹಿತಿ ಕೊಡ್ತೇನೆ. ಯಾಕಂದ್ರೆ ಅದು ನಮ್ಮ ಸೋತ್ಕಲ್ ಮತ್ತು ನಮ್ಮ ಬಂಟೂರ ಕ್ಷೇತ್ರ ವ್ಯಾಪ್ತಿದು ಬರ್ತದೆ. ಕುಪ್ಪೆಬದ್ದು, ಈ ಗಂಜಿಮಠ ಎಲ್ಲ ಅದು ಅಲ್ಲಿಯ ಸಂಘ ಸಂಸ್ಥೆ ಯಾರಿದ್ದಾರೆ ಅವರಿಗೆ ವಿಚಾರ ನಾನು ಹೇಳ್ತೇನೆ. ಎಲ್ಲ ಕೂಡ ಸಂಘ ಸಂಸ್ಥೆ ಅಲ್ಲಿ ಸಹಕಾರ ಇವತ್ತು ಮಾಡ್ತಾರೆ. ನೋಡಿ ಎಷ್ಟು ಈಗ ಬೇರೆ ಬೇರೆ ಕಡೆಯಿಂದ ಫೋನ್. ಅದಕ್ಕೆ ಒಂದೇ ಪರಿಹಾರ ಏನು? APL BPL ನೋಡ್ಬೇಡಿ, ಎಲ್ಲರಿಗೂ ಕೂಡ ಅಕ್ಕಿ ಕೊಡಿ ಕೇಳಿದವರಿಗೆ, ಮುಗಿತಲ್ಲ. ಮತ್ತೆ ಯಾರು ಬರ್ತದೆ? ಎಲ್ಲರಿಗೂ ಸಿಗ್ತದೆ ಅಲ್ಲ. ಸೊ ಆ ಕೆಲಸ ಸರ್ಕಾರ ಇವತ್ತು ಮಾಡಬೇಕು. ಎಸ್, ಅದಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳಿದ್ರಿ, ಅಂದ್ರೆ ಎಲ್ಲೋ ಒಂದು ಕಡೆ ಸಮನ್ವಯತೆಯ ಕೊರತೆ ಕಾಡ್ತಾ ಇದೆ. ಅಂದ್ರೆ ಸಭೆಗೆ ಒಂದು ಸಭೆಗೆ ಕರೆದಿದ್ದಾರೆ ಬಿಟ್ರೆ ಮತ್ತೆ ಸಭೆಗೆ ಕರೆದಿಲ್ಲ ಅನ್ನುವಂಥದ್ದು. ಸೊ ಅಂದ್ರೆ ಈ ಒಂದು ಸಮನ್ವಯತೆಯ ಕೊರತೆ ಮುಂದಕ್ಕೆ ದೊಡ್ಡ ಸವಾಲಾಗಿ ಕಾಡಬಹುದಾ ಅನ್ನುವಂಥದ್ದು? ಇಲ್ಲ, ಬಹುಶಃ ಅವ್ರಿಗೆ ಎನಿಸಿರ್ಬಹುದು, ಅವರು ಅದನ್ನ ಬಗ್ಗೆ ಕೇಪಬಲ್ ಇದ್ದಾರೆ ಟ್ಯಾಕಲ್ ಮಾಡ್ಲಿಕ್ಕೆ, ಸೊ ತೀರ್ಮಾನ ತಗೊಳ್ಳಿಕ್ಕೆ. ನಮ್ದೇನು ಅಭ್ಯಂತರ ಇಲ್ಲ. ಅವ್ರು ಯಾವುದೇ ಸಹಕಾರ ತಕೊಂಡ್ರು ಕೂಡ ನಾವು ಅದಕ್ಕೆ ನಮ್ಮ ಸಹಕಾರ ನಾವು ಕೊಡ್ತೇವೆ. ಮತ್ತೆ ಜನರಿಗೆ ಪ್ರಯೋಜನ ಆಗ್ಬೇಕು, ನಮ್ಮ ಕನ್ಫ್ಯೂಷನ್ ಇರಬಾರ್ದು. ತೆಕೊಂಡಂತ ಪ್ರತಿಯೊಂದಲ್ಲೂ ಕೂಡ ನಮ್ಗೆ ಕನ್ಫ್ಯೂಷನ್, ಜನರಿಗೆ ಕನ್ಫ್ಯೂಷನ್ ಆಗುವಂತ ವಿಚಾರ ಇವತ್ತು ಆಗ್ಬಾರ್ದು. ಒಮ್ಮೆ ಹೇಳ್ತಾರೆ 3 ದಿವಸ ಬಂದ್ ಮಾಡುದು, ಸಡನ್ ಓಪನ್ ಮಾಡುದು. ಒಮ್ಮೆ ಹೇಳ್ತಾರೆ ಕೇರಳ ಬಂದ್, ಯಾರು ಬಿಡುದಿಲ್ಲ. ಮತ್ತೆ ತರಕಾರಿ ಮೀನಿಗೆ ಇವರನ್ನು ಬಿಡುವುದು. ಇದಕ್ಕೆ ತರಕಾರಿ ಮತ್ತು ಅಕ್ಕಿ ಸಾಮಾನು ಬಿಡುವುದಿದ್ರೆ ಮತ್ತೆ ಅನಾರೋಗ್ಯ ಬಿಡದೆ ಯಾಕೆ ನಾವು ಬಂದ್ ಮಾಡಿದ್ದು? ಒಮ್ಮೆ ಹೇಳ್ತಾರೆ ಕೇರಳದ ಪೇಷಂಟ್ ಯಾರು ಕೂಡ ಆಸ್ಪತ್ರೆ ತೆಕೊಳ್ಬಾರ್ದು, ಅದಿಡೀ ಟಿವಿಯಲ್ಲೆಲ್ಲ ಬರುದು. ಮರು ದಿವಸ ತೆಕೊಳ್ಬಹುದು ಅಂತ ಮತ್ತೊಂದು ಆದೇಶ ಮಾಡುದು. ಈ ರೀತಿ ಅವಾಗ ಈ ಒಂದು ಕಾಲಘಟ್ಟ ನೀವು ಆವಾಗ ಚೇಂಜ್ ಬದಲಾವಣೆ ಮಾಡುದಲ್ಲ, ಜನರಿಗೆ ನೀವು ಒಂದು ಕ್ಲಾರಿಟಿ ಕೊಟ್ಟು ಇದ ಪರಿಸ್ಥಿತಿ ಹೀಗಿದೆ, ನೀವು ಇದೇ ಈ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕಂತ ಹೇಳ್ಬೇಕು. ನಾವು ಒಮ್ಮೆ ಹೀಗೆ, ಒಂದು ದಿವಸ ಹೀಗೆ, ಮರು ದಿವಸ ಹೀಗೆ, ಒಮ್ಮೆ ಸೆಂಟ್ರಲ್ ಮಾರ್ಕೆಟ್ 11 ಗಂಟೆಯಿಂದ 4 ಗಂಟೆ ತನಕ ಮಾಡಿ ಅಂತ ಹೇಳುದು. ಅವ್ರ ಪಾಪ ಆಯ್ತಲ್ಲಿ ತರಕಾರಿ ಬಂದಲ್ಲಿ ಇಡುವುದು. ಅವ್ರಿಗೆ ಒಂದು ದಿವಸ ಟೈಮ್ ಕೊಡದೆ ಅವರು 8 ಗಂಟೆ ಹೊತ್ತಿಗೆ ನೀವು APMC ಹೋಗ್ಬೇಕು ಅಂತ ಹೇಳಿದ್ರೆ ಇದ್ದಂತ ತರಕಾರಿ ಪಾಪ ಕೆಲವು ದುಡ್ಡಿದ್ದವನು ದುಡ್ಡಲ್ಲಿ ತಕೊಂಡ್ ಬಂದಿದ್ದಾನೆ, ಇಲ್ಲದೆ ಸಾಲವಲ್ಲಿ ತಕೊಂಡ್ ಬಂದಿದ್ದಾನೆ. ಅವನು ಇಡೀ ಅದನ್ನು ಹಾಲ್ ಮಾಡಿ ಬಿಟ್ರೆ ನಾವು ಒಂದು ಕುಟುಂಬವನ್ನು ಹಾಲ್ ಮಾಡ್ತೇವಲ್ಲ. ಸೊ ಯಾಕೆ ಅದರ ಬಗ್ಗೆ ಒಂದು ಕ್ಲಾರಿಟಿ ಬೇಕಲ್ಲ. ನಾಡಿದ್ದು ನೀವು ಅಲ್ಲಿಗೂ ಹೋಗ್ಬೇಕು. ಸೊ ನೆಕ್ಸ್ಟ್ ಲೋಡ್ ತರುವ ಇಲ್ಲಿದ್ದನ್ನು ನೀವು ಕಾಲ್ ಮಾಡಿ, ನೆಕ್ಸ್ಟ್ ಇದ್ದದನ್ನು ನೀವು ಅಲ್ಲಿಗೆ ತನ್ನಿ. ಯಾರೆಲ್ಲ ಕೆಲಸ ಮಾಡಿ ನಿಮ್ಗೆ ಆಯ್ತು ಅಲ್ಲಿಗೆ ಕೆಲಸ ಮಾಡ್ಲಿಕ್ಕೆ ನೋಡಿ ಬೆವರು ಸುರಿಯುವಂತ ವರ್ಗ ಇದೆ. ಬೆಳಿಗ್ಗೆ 3:30 ಗಂಟೆಗೆ ಎದ್ದು ಅಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಮಾಡುದು, ದುಡಿಯುವುದು, ಬಂದ ಹೆಂಡತಿ ಮಕ್ಕಳು ಅಂತ ತಂದೆ ತಾಯಿಯನ್ನು ಸಾಕುದು. ಅವ್ರು 4 ಗಂಟೆ ಅವ್ರಿಗೆ ಪಾಸ್ ಕೊಡುದಿಲ್ಲ, ಪೊಲೀಸರು ನಿಲ್ಲಿಸಿ ಅವ್ರಿಗೆ ಬೈಯುವುದು. 3:30 ಗಂಟೆ ಎದ್ದು ಬರ್ಬೇಕು, ದುಡಿಲಿಕ್ಕೆ ಹೋಗ್ಬೇಕು, ಇಲ್ಲದ ಊಟಕ್ಕಿಲ್ಲ. ಇವರು ಚೇಂಜ್ ಮಾಡುದು ಇವ್ರೆ ಕಡೆ ಪೊಲೀಸ್ ಪಾಸ್. ಇದನ್ನ ಏನೊಂದು ಕ್ಲಾರಿಟಿ ಮಾಡ್ಬೇಕಲ್ಲ. ಗೊಂದಲ ಜನ ಅಲ್ಲೆಲ್ಲಿ ಗೊಂದಲ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ತನಕ ಗೊಂದಲ. ಈ ಗೊಂದಲ ಯಾಕೆ ಮಾಡ್ತಾರೆ ನನ್ಗೆ ಅರ್ಥ ಆಗುದಿಲ್ಲ. ಅದು ಏನಿದೆ ಒಂದು ಕ್ಲಾರಿಟಿ, ಸರಿಯ ತಪ್ಪ, ಒಂದು ಕ್ಲಿಯರ್ ಕಟ್ ಡಿಸಿಷನ್ ಒಂದು ಮುಂದುವರಿಬೇಕು, ನಮ್ಮ ಹತ್ರ ಬೇಕು. ಮತ್ತೊಬ್ರು ಕರೆ ಮಾಡಿದ್ರೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಸಾದರ್ ಅವರಿಗೆ ತುಂಬಾ ಧನ್ಯವಾದ. ನಮಸ್ತೆ ಸರ್. ನಮಸ್ತೆ. ನಾನು ಬೀರಿಂದ ಮಾತಾಡೋದು, ಪುಷ್ಪಕಲಾ ಹೇಳಿ. ಎಲ್ಲಿ? ಬೀರಿ ಕೋಟೆಗಾರ್ ಬೀರಿ. ಹೇಳಿ. ಎಂತ ಗೊತ್ತಾ ಸರ್, ನನಗೆಲ್ಲ ಸರ್ ನಮ್ಮ ನೇಬರ್ ಮನೆ ನೇಪಾಳಿ ಇದ್ದಾರೆ. ಎಲ್ಲಿ? ಬೀರಿಯಲ್ಲೇ ನಮ್ಮ ನೇಬರ್ ಅವರು. ಓಕೆ.
ಅವರ 8 ಜನ ಇದ್ದಾರೆ ಸರ್. ನೇಪಾಳಿ ಪಾಸ್ಪೋರ್ಟ್ ಮಾಡ್ತಾರೆ. ನೇಪಾಳಿ, ಓಕೆ. ಅವರೊಂದು 18 ವರ್ಷ ಇದ್ದೀನಿ, ಅವರಿಗೆ ರೇಷನ್ ಕಾರ್ಡ್ ಇಲ್ಲ. ಓಕೆ ಪಾಪ ಅವರಿಗೆ ಏನ್ ಫುಡ್ ಎಲ್ಲ ಇಲ್ಲಲ್ಲ. ನಾನ್ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದೆ ನನ್ನ ಫ್ರೆಂಡ್ಸ್ ಹತ್ರ ಹೇಳಿ. ಓಕೆ. ಹಲೋ, ಇಲ್ಲ, ಈಗ ಪುಷ್ಪಲತಾ ಅವರು ಬೀದಿಯಿಂದ ಬಹುಶಃ ಇವತ್ತು ನೋಡಿ ಅದೊಂದು ಮಾನವೀಯತೆ. ಅವ್ರು UP ಅವರು ಯಾರಂತ ಗೊತ್ತಿಲ್ಲ. ಅದೇ ಬಹಳಷ್ಟು ಜನ ನಾನು ಒಂದು ಊಟ ಮಾಡೋ ಅವ್ರಿಗೆ ಊಟ ಇಲ್ಲ ಅಂತ ಬೇಸರ ಆಗ್ತದೆ, ಇವ್ರು ಬೇರೆ ಒಂದು ಕಲೆಕ್ಟ್ ಮಾಡಿಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಹತ್ರ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ, ಯಾರೇ ಕಾರ್ಮಿಕ ವರ್ಗದವ್ರು ಇರ್ಲಿ, ಆ ಕಾರ್ಮಿಕ ವರ್ಗನ್ನು ಯಾವ ಓನರ್ ಕಾಂಟ್ರಾಕ್ಟ್ ಗುತ್ತಿಗೆ ತಂದಿದ್ದಾನೆ ಅವನದು ಜವಾಬ್ದಾರಿ ವಹಿಸಬೇಕು. ಅದಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡಿದ ಕಾರ್ಮಿಕರು, ಅವರ ದುಡಿಯೋರು ಅಂತವ್ರಿಗೆ ಗುರುತಿಸಿಕೊಂಡು ಕಾರ್ಮಿಕ ಇಲಾಖೆಯವರು ಇವತ್ತು ಅಲ್ಲಿಗೆ ಆಹಾರ ವಸ್ತುಗಳನ್ನು ಅಥವಾ ಲೋಕಲ್ ಬಾಡಿ ಮುಖಾಂತರ ಮುಟ್ಟಿಸುವಂತ ಕೆಲಸ ಮಾಡಬೇಕು. ಇದು ಮಾಡಬೇಕಾದ್ರೆ ಅಲ್ಲಿರುವಂತ ಲೋಕಲ್ ಬಾಡಿ ಯಾರಿದ್ದಾರೆ, ನಗರಸಭೆಯ, ಪುರಸಭೆಯ, ಗ್ರಾಮ ಪಂಚಾಯತ, ಅವರು ಅವರ ವ್ಯಾಪ್ತಿಯಲ್ಲಿ ಎಷ್ಟು ಈ ರೀತಿಯ ಕಾರ್ಮಿಕರು ಬೇರೆ ಬೇರೆ ಊರವರು ಇದ್ದಾರೆ, ಅವರ ಪಟ್ಟಿ ತಕೊಂಡು ಲೇಬರ್ ಡಿಪಾರ್ಟ್ಮೆಂಟ್ ಗೆ ಕೊಟ್ರೆ ಲೇಬರ್ ಮ್ಯಾನ್ ಅಲ್ಲಿ ಆಹಾರ ಧಾನ್ಯ ಮುಟ್ಟಿಸ್ತಾರೆ. ಇಲ್ಲಿ ಕೋಆರ್ಡಿನೇಷನ್ ಗ್ಯಾಪ್ ಇದೆ. ಸೊ ಈಗ ಅವರು ನಿಮ್ಗೆ ಅವ್ರ ಮಾಹಿತಿಯನ್ನು ತಗೊಳ್ತೇನೆ. ಅದೇ ರೀತಿ ನಮ್ಗೆ ಮೀನುಗಾರಿಕೆ ಯಾರಿದ್ರು ಕೂಡ ಈಗ ತಮಿಳುನಾಡು ಮೀನುಗಾರಿಕೆ ಬಂದು ಬಾಕಿಯಾಗಿದ್ದಾರೆ, ಆಂಧ್ರದವರು ಬಾಕಿಯಾಗಿದ್ದಾರೆ, ಕೇರಳದ ಮೀನುಗಾರಿಕೆ ಇಲಾಖೆ ಇಲ್ಲದ ತಕ್ಷಣ ಮೀನುಗಾರಿಕೆ ಇಲಾಖೆಯಲ್ಲಿ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಇವತ್ತು ಮಾಡ್ತಾ ವ್ಯವಸ್ಥೆ ಇದೆ. ಅನುಷ್ಠಾನ ಮಾಡಿದ ಕಮ್ಯುನಿಕೇಶನ್ ಇಲ್ಲಿ ಗ್ಯಾಪ್ ಇದೆ. ಅದೆಲ್ಲವೂ ಕೂಡ ಸರಿಪಡಿಸಿಕೊಂಡು ನಾವು ಬರಬೇಕು. ಅದಕ್ಕೆ ಆಡಳಿತ ಅಂತ ಹೇಳುದು. ಸರಿಪಡಿಸಿಕೊಂಡು ನಾವು ಹೋಗ್ತೇವಲ್ಲ, ಕಾಯ್ದುಕೊಳ್ಳುವಂತ ಕೆಲಸಗಳಾಗಬೇಕು ಅನ್ನುವಂಥದ್ದು. ಎಸ್, ಮತ್ತೊಬ್ಬರು ಕಾಲ್ ಮಾಡಿದ್ದಾರೆ. ಹಲೋ 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 ಹಲೋ, ನಮಸ್ತೆ ಮೇಡಮ್. ಹಲೋ ಮೇಡಮ್, ಕೇಳ್ತದೆ ಸರ್, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಅವು 15 ಗಂಟೆ ಬಂದ್ ಮಾಡ್ತೀರ ರೇಷನ್ ಕಾರ್ಡ್ ಲೈನ್ ಉಂಟು, ನಾಲ್ಕು ಬೆಳಿ ಬರ್ತಿರುತ್ತೆ ಸರ್. ಇಜ್ಜಮ್ಮ ರೇಷನ್ ದಕ್ಲೆಗೆ ಬಂದಿಜ್ಜಿ ಹೂ ಅಂಗಡಿ, ಓಲ್ ಅಂಗಡಿ ಓಲು ಕುಲಶೇಖರ ಕಲ್ಪನೆ ಇಜ್ಜಿ ನಾವು ಇನ್ನು ಪೊಲೀಸ್ ಆಗ್ಲೇ ಪನ್ಪೆ ಸರ್ಕಾರ ಆದೇಶ ಮಾಡ್ತಂದು ರೇಷನ್ ಪತ್ತಂ ಓಲಮ್ಮ ಕುಲಶೇಖರ ಕುಲಶೇಖರ ಕಲ್ಪನೆ ಇಡತ್ತೆ ಯಾನಿ ಪೊಲೀಸ್ ಅವಕ್ಕ ಇತ್ತೆ ಬೊಕ್ಕೊಂಡ ಸರ್ ಎಷ್ಟು ಸಮಯ ದುಂಬ ಕುಂದ ಆವಡು ಸರ್ ಇಂಗ್ಲಿ ಇಂಗ್ಲಿಚ್ಚಿನ ಮುಗಿಂದ ಇಂಗ್ಲು ಬೊಕ್ಕದಾಗ ಮಾಡ್ತೀನಿ ಸತ್ಯ ಕಾರ್ಮಿಕ ವರ್ಗದ ಕುಲ ತಿಂಗಳು ಇಂಗುಲ್ ಪುರ ದಾದ ಮಾಡ್ಕೊಡು ಪನ್ಲೆ ಇಂದು ನನ್ನ ನಮಕ್ಲು ಉಲಾಯ್ ಕುಲ್ಲೆ ಪಂಡ ಈಗ ಅರ್ಥ ಇದೆ ಸರ್. ಕಣ್ಣು ಏನ ಪಾತ್ರ ಒಪ್ಪಕ್ಕ ಇದೊಂದು ಸಮಸ್ಯೆ ಜನರಿಗೆ ಜಾಸ್ತಿ ತಾಳ್ಮೆ ಇಲ್ಲ. ಒಂದು ಹಂತಕ್ಕೆ ನಾವು ಬಂದು ಮುಟ್ಟಿಸ್ಬೇಕು ಏನೋ ಇದಕ್ಕೆ ಹೇಗೆ ಪರಿಹಾರ ಕೊಡುದಂತೇಳಿ. ಈಗ ಆಹಾರ ಇಲಾಖೆಯಲ್ಲಿದೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಗೆ ತನಕ ಕೊಡಿ ಅಂತೇಳಿ. ಇದು ಒಂದು. ಇವರು ಪಾಪ ಹೋಗಿ ನಿಂತ್ರೆ ಬೆಳಿಗ್ಗೆ ಹನ್ನೊಂದು ಅಲ್ಲಿ ಕ್ಯೂ ಇದೆ. ಇವರು 9 ಗಂಟೆ ಬಂದಿರ್ಬೋದು, 10 ಗಂಟೆ ಬಂದಿರ್ಬೋದು. ಕ್ಯೂ ಇದ್ದ 11 ಗಂಟೆಗೆ ಬಂದು ಪೊಲೀಸರು ಇವರು ಹೋಗಿ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ವೈಫಲ್ಯ ಅಲ್ವಾ? ಸೊ ಪೊಲೀಸ್ ಇಲಾಖೆಯವ್ರು ನೋಡಿಕೊಳ್ಬೇಕು. ಆಹಾರ ಇಲಾಖೆ ಆದೇಶ ಏನಿದೆ ಕೊಟ್ಟಿದ್ದು, ಆಹಾರ ಇಲಾಖೆ ಮುಂದೆ ನೀವು ತಕೊಂಡು ಹೋಗಿ ನಮ್ಗೆ ಕಾಣ್ತದೆ ಅವರ ಕೈಯಲ್ಲಿ ಇದು ಇರುವಂತದ್ದು ಯಾವುದು, ಅವರಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಕಾಣ್ತದೆ. ರಿಟರ್ನ್ ಹೋಗುವ ಪಾಪ ಕೈಯಲ್ಲಿ ಚೀಲ ಇದೆ ನಮಗೆ ಕಾಣ್ತದಲ್ಲ. ಇದಕ್ಕೆಲ್ಲ ಆದೇಶ ಬೇಕಾ? ಆ ಪರಿಸ್ಥಿತಿ ಅಳವಡಿಸಬೇಕು. ಸೊ ಇದರ ಬಗ್ಗೆ ನಾನು ಪೊಲೀಸ್ ಇಲಾಖೆ ನಾನು ಮಾತಾಡ್ತೇನೆ. ಮತ್ತೆ ರೇಷನ್ ತಕೊಂಡು ಹೋಗುವವರಿಗೆ ಸರ್ಕಾರ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಅಂಗಡಿ ಓಪನ್ ಇಡಬೇಕು ಸೂಚನೆ ಕೊಟ್ಟಿದೆ. ಸೂಚನಾ ಇದೆ, ಆದೇಶ ಇದೆ. ಅದಕ್ಕೆ ನಿಮ್ಗೆ ಬಂದ್ಗೆ ಅದಕ್ಕೆ ಕನೆಕ್ಷನ್ ಇಲ್ಲ. ನೀವು ಕ್ಯೂ ಅಲ್ಲಿ ಇದ್ರೆ ಅದರ ನಂತರ ಬರ್ಲಿಕ್ಕೆ ಆಗುದಿಲ್ಲ. ನೀವು 12 ಗಂಟೆ ಮುಂಚೆ ಒಂದು ಕ್ಯೂ ಅಲ್ಲಿ ನಿಂತು ಮತ್ತೆ ನಾಳೆ ಬರ್ಲಿಕ್ಕೆ ನಿಮ್ಗೆ ಆಗುದಿಲ್ಲ. ನೀವು ಅದನ್ನು ತಕೊಂಡು ಹೋಗ್ಲಿಕ್ಕೆ ಪೊಲೀಸ್ ಇಲಾಖೆಯವರು ಅದಕ್ಕೆ ಸಹಕಾರ ಕೊಡಬೇಕು. ಕೊನೆಯ ಕರೆಯನ್ನ ಸ್ವೀಕಾರ ಮಾಡುವಂತ ಸಮಯ. ಹಲೋ ಹಲೋ, ನಾನು ಅವಿನಾಶ್ ಅಂತೇಳಿ ಕದ್ರಿಂದ. ಎಲ್ಲಿ ಅವಿನಾಶ್? ನೋಡಿ, ನಾನು ಒಂದು ಶಾಪ್ ಮಾಡಿದ್ದೇನೆ. ಎಲ್ಲಿ? ಫ್ಲೆಕ್ಸ್ ಬ್ಯಾನರ್ ಇದು ಯಾವುದು ಶಾಪ್ ಮಾಡಿದ್ದೇನೆ. ಯಾವ ಶಾಪ್? ಫ್ಲೆಕ್ಸ್ ಬ್ಯಾನರ್. ಅದು ಫ್ಲೆಕ್ಸ್ ಬ್ಯಾನರ್ ಮೇಘದೀಪ್ ಡಿಜಿಟಲ್ ಪ್ರಿಂಟ್ಸ್ ಅಂತ. ನಾನು ಇದು ಮಂಗಳೂರಲ್ಲಿ ನಾನು ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. ನಾನೀಗ ಹೋಗೋದು 22 ದಿನ ಆಯ್ತು. ಆ ಮಿಷಿನ್ ತುಂಬಾ ಕಾಸ್ಟ್ಲಿ ಮಿಷಿನ್, ಅದು ಒಳಗೆ ಸಾಲ್ವೆಂಟ್ ಎಲ್ಲ ಹಾಕ್ಬೇಕು. ನನಗೆ ಹೋಗ್ಲಿಕ್ಕೆ ಏನಾದ್ರೂ ಒಂದು ಪಾಸಿನ ವ್ಯವಸ್ಥೆ ಇದೆ ದಿನ ಇಲ್ಲ ನಿಮ್ಗೆ ವ್ಯವಸ್ಥೆ ಮಾಡಿ ಕೊಡಿ. ಯಾಕೆ ನೋಡಿ ಜನರಲ್ ಇಂತ ಬೇರೆ ಬೇರೆ ಇವ್ರು ಹೋಗಿದ್ರೆ ಮಿಷಿನ್ ಹಾಳಾಗ್ತದೆ. ಸೊ ನೋಡಿ ಈ ಫ್ಲೆಕ್ಸ್ ಇದ್ರಲ್ಲಿ ಜಾಸ್ತಿ ಜನ ಇಲ್ಲ. ಸೊ ಅಂತವ್ರಿಗೆಲ್ಲ ಈ ಸದಾವಕಾಶ ಇವತ್ತು ನಾವು ಕೊಡ್ಬೇಕು. ಪಾರ್ಷಿಯಲ್ ಕಟ್ ಡೌನ್ ಇವತ್ತು ಮಾಡ್ಬೇಕು, ಶಟ್ ಡೌನ್ ಆಗ್ಬೇಕು. ಈಗ ನೀವು ತೋಟ ಉಂಟು, ತೋಟ ನೀವು ಕೆಲಸ ಮಾಡದಿದ್ರೆ
ಆ ಕೂಲಿ ಕಾರ್ಮಿಕ ದುಡ್ಡು ಇಲ್ಲ, ತೋಟ ಕೂಡ ಸತ್ತು ಹೋಗ್ತದೆ. ನೆಕ್ಸ್ಟ್ ಅವ್ನು ಏನ್ ಮಾಡ್ಲಿಕ್ಕೆ ಫಸಲ್ ಇಲ್ಲದಿದ್ರೆ ಈ ಟೈಮಲ್ಲಿ ಆಗ್ಬೇಕಲ್ಲ ಕೆಲಸ. ಸೊ 10 ಜನ ಹಾಕೋಡೆ 5 ಜನ ಹಾಕಿ ಕೆಲಸ ನಡೀಲಿ. ಈಗ ನಮ್ಮ ಅಡಿಕೆ ಮತ್ತು ಕೊಕ್ಕೋ ಇದೆ, ಅದನ್ನ ಬೆಳೆಸಿದ ಪರಿಸ್ಥಿತಿ ಏನು? ಸೊ ಅವ್ರಿಗೇನು ಪರಿಹಾರ? ಕ್ಯಾಂಪ್ ಅಂತ ಸಂಸ್ಥೆ ಅಲ್ವಾ, ಅವ್ರು ಅದನ್ನ ಪರ್ಚೇಸ್ ಮಾಡ್ಬೇಕು, ಸರ್ಕಾರ ಆದೇಶ ಮಾಡ್ಬೇಕು ರೇಟ್ ಕೊಟ್ಟು. ಇವತ್ತು ರಬ್ಬರ್ ಇದೆ, ಡೈಲಿ ಟ್ಯಾಪ್ ಮಾಡ್ತಾರೆ, ಅದ್ರ ಹಾಲ್ ತೆಗೆದು ಶೀಟ್ ಮಾಡ್ತಾರೆ, ಅದಕ್ಕೆ ಖರ್ಚುಂಟು. ಇದನ್ನ ಪರ್ಚೇಸ್ ಮಾಡದಿದ್ರೆ ಮಾಡ್ಬೇಕಲ್ಲ. ಮತ್ತೆ ರಬ್ಬರ್ ಬೋರ್ಡ್ ಯಾಕೆ? ಈಗ ರಬ್ಬರ್ ಬೋರ್ಡ್ ಮುಖಾಂತರ ಪರ್ಚೇಸ್ ಮಾಡ್ಲಿ. ಬೀಡಿ ಕಾರ್ಮಿಕರಿದ್ದಾರೆ, ಅವ್ರ ಪಾಪ ಬೀಡಿ ಕಟ್ಲಿಕ್ಕಿಲ್ಲ, ಬೀಡಿ ದುಡಿಮೆ ಇಲ್ಲ. ಯಾಕೆ? ಬ್ರಂಚಿ ಕೊಟ್ರೆ ಈಗ ಫ್ಯಾಕ್ಟ್ರಿ ಎಲ್ಲ ಕಡ್ದು ಆ ಬೀಡಿಯನ್ನು ಪರ್ಚೇಸ್ ಮಾಡಿ ಪ್ಯಾಕ್ ಮಾಡಿ ಯಾರು ಇರ್ಲಿ. ಈ ರೀತಿ ಒಂದು ಸಿಸ್ಟಮ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ತರಬೇಕಲ್ಲ. ಅದನ್ನ ನಾನು ಹೇಳುದು. ಇವತ್ತು ಜಿಲ್ಲಾಡಳಿತ ರಿಸೋರ್ಸ್ ಸಚಿವರು ಇರ್ಲಿ, MP ಇರ್ಲಿ, ಇಲ್ಲಿ ನಮ್ಮ DC ಅವರಿರ್ಲಿ, ಇದನ್ನೆಲ್ಲ ಕೂಡ ಆಲೋಚನೆ ಮಾಡಬೇಕು. ಕೊರೋನಾ ವೈರಸ್ ನಾವು ತಡೆಗಟ್ಟಲಿಕ್ಕೆ ನಿಗ್ರಹ ಮಾಡುವ ಜೊತೆಯಲ್ಲಿ ಈ ಒಂದು ಸಾಮಾಜಿಕವಾದ ಚಿಂತನೆ ಕೂಡ ಇಟ್ಕೊಂಡು ನಮ್ಮ ಆಡಳಿತವನ್ನು ನಾವು ನಡೆಸಬೇಕು. ಅದಕ್ಕೆ ಇಟ್ ಇಸ್ ಜನರ ಪರವಾಗಿರುವಂತ ಒಂದು ಆಡಳಿತ ನಾವು ಹೇಳ್ತೇವೆ. ಅದನ್ನ ನಾವು ಇವತ್ತು ಬಯಸುವಂತದ್ದು. ಅದಕ್ಕೆ ನಮ್ಮೆಲ್ಲ ಸಹಕಾರ ಏನ್ ಬೇಕು, ನಾವು ಫುಲ್ ಅದ ಕಾಪರೇಷನ್ ನಾವು ಕೊಡ್ತೇವೆ. ಎಸ್, ಧನ್ಯವಾದಗಳು ಅವಿನಾಶ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಈಗ ಅದರ ಜೊತೆಗೆ ಈಗ ಮಂಗಳೂರಿನಲ್ಲಿರುವಂತಹ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಮಾರುಕಟ್ಟೆಯ ಸ್ಥಳಾಂತರ. ಈಗ ಏನು ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ನಲ್ಲಿದ್ದಂತಹ ಹೋಲ್ಸೇಲ್ ವ್ಯಾಪಾರವನ್ನ ಬೈಕಂಪಾಡಿ APMCಗೆ ಶಿಫ್ಟ್ ಮಾಡಲಾಗಿರುವಂತದ್ದು. ಅಲ್ಲಿ ಅಂದ್ರೆ ತಾವು ಭೇಟಿಯನ್ನ ಕೂಡ ಕೊಟ್ಟಿದ್ರಿ, ಅಲ್ಲಿನ ಕೆಲವೊಂದು ವರ್ತಕರು ತಮ್ಮ ಜೊತೆಗೆ ಅಹವಾಲನ್ನ ಕೂಡ ಸ್ವೀಕಾರ ಮಾಡಿದ್ರು. ಸೊ ಈ ಗೊಂದಲಗಳು ಏನನ್ನುವಂಥದ್ದು ಈಗ ಇಲ್ಲಿ ಕೂಡ ಇಲ್ಲ ಕಮ್ಯುನಿಕೇಶನ್ ಗ್ಯಾಪ್. ಇವರು ಸಡನ್ ಆಗಿ ಅಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ಹೇಳಿದ್ರು. ಇಲ್ಲಿದ್ದವ್ರು ಒಂದು ಆಗ್ತದ ಆಯ್ತು. ಅಲ್ಲಿ ನೋಡುವಾಗ ಜಾಗ ಉಂಟು, ಅಲ್ಲಿ ಕಾಡು ತರ ಇದೆ ನೋಡುವಾಗ. ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ರು, ಸ್ವಲ್ಪ ಕ್ಲೀನ್ ಮಾಡಿ ಅಲ್ಲಿ ಅದಕ್ಕೆ ಅಲ್ಲಿ ಹೋದ್ರೆ ಎಲ್ಲ ರಶ್, ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲ, ಅಲ್ಲಿ ಜಾಗವೇ ಇಲ್ಲ. ಆಯ್ತು, ಅಲ್ಲಿ ಇದ್ದವರಿಗೆ ಗೊಂದಲ. ಅವ್ರು ಕರ್ಸಿ ಕೂತ್ಕೊಂಡು ಕ್ಲಾರಿಟಿಯಾಗಿ ಒಂದು ಡಿಸಿಷನ್ ಕೊಡ್ಬೇಕು. ಸೆಕೆಂಡ್, ಅಲ್ಲಿಗೆ ಬರುವಂತ ಲಾರಿಗಳು ಮುಂಚೆ ಹಂಪನಕಟ್ಟೆಗೆ ಬರ್ತಿತ್ತು, ಇಲ್ಲಿಗೆ ಬರ್ಲಿಕ್ಕೆ ಅವ್ರಿಗೆ ಪಾಸ್ ಇಲ್ಲ ಅಂತ ಹೇಳಿ ಅವ್ರು ಲಾರಿಗಳು ಬಿಡುವುದಿಲ್ಲ. ಲಾರಿಗಳು ಬರದಿದ್ರೆ ಟೆಂಪೋಗಳು ಅದು ರೀಟೇಲ್ ಆಗಿ ಮಾರುದು ಹೇಗೆ? ಒಂದು. ಎರಡನೇದು, ಅಲ್ಲಿ ಬಿಲ್ಡಿಂಗ್ ಸಿಸ್ಟಮ್ ಇನ್ನೂ ಕೂಡ ಆಗ್ಲಿಲ್ಲ, APMCದು ಅದಿದೆಲ್ಲ. ಇಲ್ಲಿ ಅಂಗಡಿಯಲ್ಲಿ ಬಂದು ನೀವು ಅಲ್ಲಿಂದ ತಂದ್ರೆ ಮಾತ್ರ ಇಲ್ಲಿ ಮಾರ್ಬೇಕಂತ ಹೇಳಿದ್ರೆ ಇವನ್ನೆಲ್ಲಿ ರಿಸೀಟ್ ತೋರಿಸುದು ಈ ಅಂಗಡಿಯವನು, ಸಣ್ಣ ಅಂಗಡಿಯವರು ಇವರನ್ನು ಬೆದರಿಸುದು. ಇವನ್ ಕೋಆರ್ಡಿನೇಟರ್ ಕಾರ್ಪೊರೇಷನ್ ಮತ್ತು APMC ಅವರು ಕೋಆರ್ಡಿನೇಟ್ ಮಾಡ್ಬೇಕಾ ಬೇಡವಾ? ಪಾಸ್ ಕೊಡ್ಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ APMC ಅವರು ಕೋಆರ್ಡಿನೇಷನ್ ಮಾಡಿಕೊಂಡು ವೆಹಿಕಲ್ ಪಾಸ್ ಕೊಡುದು. ಅಲ್ಲಿ ಲೋಡರ್ಗಳಿದ್ದಾರೆ, ಅನ್ಲೋಡರ್ಸ್ ಗಳಿದ್ದಾರೆ, ಅಮಾಲಿಗಳಿದ್ದಾರೆ, ಅಲ್ಲಿ ಟೆಂಪರರಿ ಕೆಲಸ ಮಾಡೋರಿದ್ದಾರೆ. ಇವ್ರಿಗೆಲ್ಲ ಬರೋಕೆ ಬೇಕಾ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ. ಅದಕ್ಕೇನು ಹೊತ್ತಿದೆ? ಅದಕ್ಕೆ ದುಡ್ಡು ಖರ್ಚಿದೆಯಾ? ಸ್ವಲ್ಪ ಪುರ್ಸೊತ್ತು ಮಾಡಿ ಟಪ ಟೈಪ್ ಮಾಡಿ ಅವರಿಗೆ ಕೊಟ್ಟು ಕಲಿಸಿದ್ರೆ ಅವರವರ ಕೆಲಸ ಮಾಡ್ತೇವಲ್ಲ. ಆ ಗೊಂದಲಗಳು ಎಲ್ಲ ಗೊಂದಲ ಬಗೆಹರಿತದೆ. ಅದಕ್ಕೆ ನಾವು ಬಗೆಹರಿಸುವಂತ ಮನಸ್ಸು ಬೇಕು. ನಾವು ಕೋವಿಡ್ ಇದರ ಹಿಂದೆ ಸುಮ್ಮನೆ ಹೋಗಿಕೊಂಡು ಅದು ಕೆಲಸ ಡಾಕ್ಟರ್ಗಳು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ. ನಾವು ಹೊಸತ್ತಾಗಿ ಏನ್ ಮಾಡ್ಲಿಕ್ಕಿಲ್ಲ. ನಾವು ಕೂತ್ಕೊಂಡು ಕೋವಿಡ್ ಸಮಸ್ಯೆ ಮುಗೀತು, ನೆಕ್ಸ್ಟ್ ಅದು ಫಾಲೋ ಅಪ್ ಮಾಡಿಕೊಂಡು ಹೋಗಿ ಹೇಗೆ ಮಾಡ್ಬೇಕಂತೇಳಿ ನೆಕ್ಸ್ಟ್ ಮೀಟಿಂಗ್ ಏನು, ನೆಕ್ಸ್ಟ್ ವಿಚಾರ ಏನಂತ ಇಲ್ಲಿ ತೆಕೊಂಡು ಹೋಗೋದ ಕೆಲಸ ಇವತ್ತು ಸರ್ಕಾರ ಇವತ್ತು ಮಾಡ್ಬೇಕಾಗ್ತದೆ. ಸೊ ಸರ್ಕಾರ ಜನರ ತಾಳ್ಮೆಯನ್ನು ಅಂದ್ರೆ ಯಾವಾಗಲೂ ಪರೀಕ್ಷಿಸಬಾರ್ದು. ಸೊ ಆಲ್ರೆಡಿ 25 days ಆಯ್ತು, ಇನ್ನು ಜನ ಸಹಕಾರ ಕೊಡ್ತಾರೆ. ಮತ್ತೆ ಜನರಿಗೆ ಆ ಒಂದು ನಿಟ್ಟುಸಿರು ಬಿಟ್ಟು ಜೀವನ ಮಾಡೋ ವಾತಾವರಣ ನಿರ್ಮಾಣ ಮಾಡಬೇಕಾಗ್ತದೆ. ಅದು ನಮ್ಮ ಜವಾಬ್ದಾರಿ. ಅಂದ್ರೆ ಕೊನೆಯದಾಗಿ ನಾನು ಕೇಳೋದಿದ್ರೆ ಈವರೆಗೆ ಏನಾಗಿದೆ ಅಥವಾ ಇನ್ನು ಮುಂದಕ್ಕೆ ಮುಖ್ಯವಾಗಿ ಏನಾಗಬೇಕು ಅಥವಾ ಈಗ ನಮಗೆ ಮುಂದೆ ಬರೋದಕ್ಕಿರುವಂತಹ ಸವಾಲುಗಳು ಏನು? ಕೊನೆಯದಾಗಿ ತಮ್ಮ ಅಭಿಪ್ರಾಯ. ನೋಡಿ, ಈಗಾಗಲೇ ಕೋವಿಡ್ಗೆ ಸಂಬಂಧಪಟ್ಟಾಗಿ ನಾವು ಇವತ್ತು ಆಸ್ಪತ್ರೆ ಎಲ್ಲ ಮಾಡಿದ್ದೇವೆ ಅಲ್ವಾ? ಆದ್ರೆ ನಮ್ಗೆ ಪೇಷಂಟ್ ಎಷ್ಟಿದೆ ಅಂತೇಳಿ, ಎಷ್ಟು ರೋಗ ಇದೆ, ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಅದನ್ನು ತಿಳಿಯುವಂತ ಮಟ್ಟದಲ್ಲಿ ನನಗೆ ಗೊತ್ತಿದ್ರೆ ನಾವಿಲ್ಲ. ಯಾಕೆ ನಾವು ಜಾಸ್ತಿ ಟೆಸ್ಟೇ ಮಾಡ್ಲಿಲ್ಲ. ನಾವು ಮಾಡಿದ್ರೆ ನಾವು ಇಡೀ ಜಿಲ್ಲೆಯಲ್ಲಿ ನಾವು 20 ಲಕ್ಷ ಜನ ಇದ್ದೇವೆ. 20 ಲಕ್ಷ ಜನರಲ್ಲಿ ನಮ್ದು ಟೆಸ್ಟ್ ಇದೆ ಎಷ್ಟು ಇರ್ಬೋದು ಅಂತ ಹೇಳಿದ್ರೆ ಇದಕ್ಕೆ ದಿವಸಕ್ಕೆ 13 ರಿಂದ 15 ಇರ್ಬೋದು. ಓನ್ಲಿ 15 ಪರ್ ಡೇ ಇದರಲ್ಲಿ. ಅದು ಯಾರಿಗೆ? ಯಾರು ಫಾರಿನ್ ಬಂದ ಅವನ ಟ್ರಾವೆಲ್ ಇಷ್ಟ ತಕೊಂಡು ಮಾಡುದು. ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ ಹಾಗಾದ್ರೆ ಬೇರೆ ಹರಡ್ಲೇ ಇಲ್ವಾ? ಸೊ ನಮ್ಗೆ ಇದಕ್ಕೆ ನಂಬರ್ 1 ಯಾವ ಈಗ ಇಷ್ಟೆಲ್ಲರ ಜನತ್ಯಾಗ ಮಾಡಿ ಎಲ್ಲ ಮಾಡಿದ್ರು ಕೂಡ ನಾವ್ ಎಲ್ಲಿದ್ದೇವೆ ಅಂತ ಕೇಳಿದ್ರೆ ನಾವು ಫಸ್ಟ್ ಒಮ್ಮೆ ಮೀಟಿಂಗ್ ಮಾಡಿದೇವಲ್ಲ, ಅದೇ ಪರಿಸ್ಥಿತಿ ನಾವಿದ್ದೇವೆ. ನಮ್ಗೆ ಎಷ್ಟು ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ, ಎಷ್ಟು ವಿಚಾರ ಇದೆ. ಕಮ್ಯುನಿಟಿ ಸ್ಪ್ರೆಡ್ ಆಗ್ಲಿಲ್ಲ ಅಂತೇಳಿ ಧೈರ್ಯವಾಗುವಂತ ಒಂದು ಪರಿಸ್ಥಿತಿ ನಮ್ಮ ಇಲಾಖೆಯವರಿಗೆ, ಜಿಲ್ಲಾಡಳಿತ ಇನ್ನೂ ಕೂಡ ಬರ್ಲಿಲ್ಲ. ನಮ್ಗೆ ನೋಡ್ಬೇಕೆಷ್ಟು. ಯಾಕೆ ನಾವು ಟೆಸ್ಟೇ ಮಾಡುದಿಲ್ಲಲ್ಲ. ನಾ ಯಾಕೆ ಟೆಸ್ಟ್ ಮಾಡುದು? ಟೆಸ್ಟ್ ಮಾಡಿಸಿ ಅಲ್ಲ, ಕ್ಲಾರಿಟಿ ಬೇಕು. ಟೆಸ್ಟ್ ಮಾಡಿದ್ರೆ ಏನ್ ಮಾಡುವಂಥದ್ದು? ಇಡೀ ಆಶಾಕ ಎಲ್ಲ ಹೋಗಿ ಒಮ್ಮೆ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಟ್ರೆ ಏನಾಯ್ತು? ನಮ್ಮ ಕ್ಲೀನ್ ಆಯ್ತಲ್ಲ ನಮ್ಮ ಡಿಸ್ಟ್ರಿಕ್ಟ್.
ಹೆಮ್ಮೆಯಿಂದ ಹಿಡ್ಕೊಳ್ಬಹುದು ನಾವು ಶಟ್ COVID ಡೌನ್ ಮುಕ್ತ ಅಂತ. ವಿಲ್ ಸ್ಲೋ ಡೌನ್ ದಿ ಪ್ರೋಸೆಸ್. ಅದು ಸ್ಲೋ ಡೌನ್ ಮಾಡ್ತದೆ, ಇರಾಡಿಕೇಟ್ ಮಾಡ್ತಂತ ಹೇಳಿಕ್ಕೆ ಸಂಪೂರ್ಣವಾಗಿ ನಾಶ ಆಗೋದಿಲ್ಲ, ಅಷ್ಟು ಸುಲಭದಲ್ಲಿ ಆಗೋದು. ಸೊ ನಾವು ಮತ್ತೆ ಆಗ್ಬೇಕಂತ ನಮ್ಮೆಲ್ಲರ ಆಸೆ, ಆದ್ರೆ ನಾವು ಅಷ್ಟು ಲೈಟ್ ಆಗಿ ತಿಳ್ಕೊಲಿಕ್ಕೆ ಆಗುದಿಲ್ಲ. ಶಟ್ ಡೌನ್ ಆದ ತಕ್ಷಣ ಎಲ್ಲ ಹೋಗ್ತದೆ ಅಂತ ಎಲ್ಲಿ ಹೋಗ್ತದೆ ವೈರಸ್? ಎಲ್ಲ ಒಂದು ಕಡೆ ಇರಲೇ ಇರ್ಬೇಕಲ್ಲ. ನಮ್ದು DNA, ಅದರದ್ದು RNA, ನಾವು ಸ್ಲೋ, ಅದು ಫಾಸ್ಟ್ ಮಲ್ಟಿಪ್ಲೇಷನ್, ಮ್ಯೂಟೇಷನ್ ಉಂಟಲ್ಲ, ಅದು ಫಟ 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 ಆಗ್ತದೆ. ನಾವು ಒಬ್ಬರು ಇನ್ನೊಂದು ಆಗಲೇ ಎಷ್ಟೋ ಸಮಯ ಬೇಕು, 1 ವರ್ಷ ಬೇಕು. ಅದಾಗೆಲ್ಲ ಪಟ ಪಟ ಬಂದ ಜಾಸ್ತಿ ಆಗ್ತದೆ ಅದು. ಸೊ ಇಷ್ಟು ಒಂದು ಕಡೆ ಅಲ್ಲಿ ಬಂದ ನಂತರ ಅದು ಒಬ್ಬನಿಗೆ ಬಂದ್ರೆ ಅದರ್ಥ 3-5 ಜನರಿಗೆ ಎಲ್ಲಿಯಾದ್ರೂ ಆಗಿದೆ ಅಂತ ಅರ್ಥ ಸೈನ್ಸ್ ಫೀಲ್ಡ್ ಅಲ್ಲಿ. ಸೊ ಇದನ್ನೆಲ್ಲ ನಿಗ್ರಹ ಮಾಡೋ ವಿಚಾರ ಆಗ್ಬೇಕು. ಅದರ ಜೊತೆಯಲ್ಲಿ ಈ ಸಣ್ಣ ಪುಟ್ಟ ವಿಚಾರ ಏನು, ದುಡಿಯೋ ವರ್ಗ ವಿಚಾರಗಳೇನಿದೆ, ಇನ್ನೊಂದು ಸಣ್ಣ ಪುಟ್ಟ ವಿಚಾರ ಏನಿದೆ, ಈ ಟೈಲರ್ ಅವ್ರದ್ದು, ಮೀನುಗಾರರದ್ದು ಮತ್ತು ಕಾರ್ಮಿಕರದ್ದು ಅಂತ ಹಂತವಾಗಿ ಅದರಿಗೆ ಒಂದು ವ್ಯವಸ್ಥೆ ಮಾಡಿ ಜನರಿಗೆ ಒಂದು ಬ್ರೀದಿಂಗ್ ನಿಟ್ಟುಸಿರು ಬಿಟ್ಟು ಅಂತ ಕೆಲಸ ನಾವು ದಮ್ಮಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ಸಮಯ ಒಂದು ದಮ್ಮಲ್ಲಿ ಇಡಬಹುದು, ಸ್ವಲ್ಪ ಫ್ರೀ ಬಿಟ್ಟು ನಿಟ್ಟುಸಿರು ಬಿಡಬೇಕು. ಆ ಒಂದು ವಾತಾವರಣ ನಾವು ಇವತ್ತು ಮಾಡ್ಬೇಕಾಗ್ತದೆ. ಮತ್ತೆ ಜನ ನೀವು ಕೊರೋನಾ ನಿಗ್ರಹವನ್ನು ಮಾಡ್ಲಿಕ್ಕೆ ತಮ್ಮ ಎಲ್ಲ ಸಂಪೂರ್ಣವಾದ ಸಹಕಾರ ಅದು ಅತ್ಯಂತ ಕಡು ಬಡವರಿಂದ ಅತ್ಯಂತ ಶ್ರೀಮಂತರ ನನಗೆ ಕೊಟ್ಟಿದ್ದಾರೆ. ಅದನ್ನ ನಾವೆಲ್ಲ ಇವತ್ತು ನೋಡ್ತಾ ಇದ್ದೇವೆ, ಮೆಚ್ಚಲೇ ಬೇಕು. ಅದನ್ನ ನಾನು ಹೇಳಿದೆ, ಹೆಲ್ತ್ ಕೇರ್ ಜೊತೆ ಕೋವಿಡ್ ಕೇರ್ ಜೊತೆಯಲ್ಲಿ ಹೆಲ್ತ್ ಕೇರ್ ಅನ್ನು ಕೂಡ ನಾವು ನೋಡ್ಕೊಳ್ಬೇಕು. ಮೆಡಿಕಲ್ ಹೆಲ್ತ್ ಕನ್ಸರ್ನ್, ನಾಟ್ ಓನ್ಲಿ ಕೋವಿಡ್ ಕೇರ್. ನಾಳೆ ಬೇರೆ ಕಾರ್ಡಿಕ್ ಪೇಷಂಟ್ ಇದ್ದಾರೆ, ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಡಯಾಲಿಸಿಸ್ ಪೇಷಂಟ್ ಇದ್ದಾರೆ. ಅವ್ರಿಗೆ ಏನಂತ ಹೇಳಿ ಒಂದು ಸ್ಪಷ್ಟತೆ ಬೇಕು. ಇಡೀ ಜಿಲ್ಲೆಯಲ್ಲಿ ಯಾವ್ದು ಕೂಡ ಇಲ್ಲ ಅದಕ್ಕೆ. ಕೇರಳದಿಂದ ಡಯಾಲಿಸಿಸ್ ಹಾರ್ಟ್ಗೆ ನಾವು ಇದಿತ್ತು. ನನ್ನ ಫಸ್ಟ್ ಅಭಿಪ್ರಾಯ ಕೊಟ್ಟಿದೆ, ಎಮರ್ಜೆನ್ಸಿ ಇದ್ದವರಿಗೆ ಡಯಾಲಿಸಿಸ್ ಮಾಡ್ತಿದ್ರ ಅವ್ರು ಪಟ್ಟಿ ಮಾಡಿ ಅಲ್ಲಿ ಡೈರೆಕ್ಟ್ ಹೋಗ್ಲಿ. ಡೆಲಿವರಿಗೆ ನನ್ನ ಸಹೋದರಿಗೆ ಮನೆಯವರಿಗೆ ಅಲ್ಲಿ ಒಂದು ಡಾಕ್ಟರ್ ಫಿಕ್ಸ್ ಆಗಿದ್ರೆ 8 ತಿಂಗಳು ಅಲ್ಲಿ ಬಂದು ಡೆಲಿವರಿಗೆ ಹೋಗೋ ಯಾರಿಗೂ ತಾಯಂದಿರಿಗೆ ಮನಸ್ಸು ಬರುದಿಲ್ಲ ಹೆದರಿಕೆಯಿಂದ. ಯಾಕೆ ಆರೋಗ್ಯವಂತ ತಾಯಿ ಮತ್ತು ಮಗು ಇರ್ಬೇಕಂತೇಳಿ, ಯಾಕೆ ವಿಶ್ವಾಸ ಇರೋದು ಆ ಡಾಕ್ಟರ್ ಮೇಲೆ. ಅಂತವ್ರ ಪಟ್ಟಿ ತಗೊಳ್ಳಿ, ಒಂದು 10 ಜನ ಇರ್ಬೋದು. ಅವರಿಗೆ ಒಂದು ಡೈರೆಕ್ಟ್ ಹಾಸ್ಪಿಟಲ್ ಅಲ್ಲಿ ಅದೆಲ್ಲ ಬೇಡ. 2-3 ದಿವಸ ನಂತರ ಮೀನಿಗೆ, ತರಕಾರಿಗೆ, ನಿಮ್ಮ ಅಕ್ಕಿಗೆ ಇವರೆಲ್ಲ ಬಂದರಿಗೆ ಬಂದು 407 ಬಂದು ಅವರು ಇಲ್ದು ಅವ್ರು ಎಲ್ಲಿಗೆ ಹೋಗ್ತಾರೆ, ಅವ್ರು ಕೊರೋನಾ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ. ನಿಜವೇ ಏನಾಗ್ಬೇಕಿತ್ತು? ಪೇಷಂಟ್ಗೆ ಏನಾದ್ರೂ ಅವಕಾಶ ಕೊಟ್ಟು, ಯಾಕೆ ಸುಪ್ರೀಂ ಕೋರ್ಟ್ ಮತ್ತೆ ಕೊಟ್ಟು ಈಗ ಕೊಡ್ತಾರೆ ಪೇಷಂಟ್ಗೆ ಅಲ್ವಾ? ಅದನ್ನ ಅವಾಗ ಆಲೋಚನೆ ಮಾಡ್ಬೇಕಲ್ಲ. ಪೇಷಂಟ್ಗೆ ಅವಕಾಶ ಕೊಟ್ಟು ಎಮರ್ಜೆನ್ಸಿ ಅಕ್ಕಿ ಮೀನು ಏನ್ ಬೇಕಾ ನೀವು ಮಂಜೇಶ್ವರದಲ್ಲಿ ನಿಲ್ಲಿ, ಇಲ್ಲಿಗೆ ಆರ್ಡರ್ ಮಾಡಿ ಲೋಡ್ ತಗೊಂಡೋಗಿ ಅಲ್ಲಿ ಆಗ್ಬೇಕಿತ್ತು. ಆ ಕಡೆಗೆ ಗಡಿಗೆ ಮುಟ್ಟಿಸುವ ನಮ್ದು ಜವಾಬ್ದಾರಿ ಅಲ್ಲ ಈ ಕೆಲಸ. ಇಂತದೆಲ್ಲ ಗೊಂದಲಮಯ ವಿಚಾರ ಇವತ್ತು ನಾವು ಸರಿ ಮಾಡುದು ಅಲ್ಲ, ಒಂದು ಆದೇಶ ಮಾಡುದು, ಅದನ್ನು ಸರಿ ಮಾಡುದು, ಆದೇಶ ಮಾಡುದು ಸರಿ. ಇದನ್ನ ನಾವು ರಿಪೇರ್ ಮಾಡುವ ಕೆಲಸದಲ್ಲೇ ನಾವೀಗ ಇದ್ದೇವೆ. ರಿಪೇರ್ ಮಾಡಿ ಈ ರೀತಿ ಒಂದು ಸಿಸ್ಟಮ್ ಅಂತ ಇನ್ನೂ ಕೂಡ ನನಗೆ ಇವತ್ತು ಕಾಣ್ತಾ ಇಲ್ಲ, ತಾವು ಗಮನಿಸಿಲ್ಲ. ಆದ ಕಾರಣ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರ ಆದೇಶ ಏನಿದೆ ಸ್ಕೀಮ್ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. KB ಅವ್ರನ್ನ ಕರೆದು ಇನ್ನೊಬ್ಬರನ್ನ ಕರೆದು ಮತ್ತು ಏನೆಲ್ಲ ಸ್ವಲ್ಪ ಬದಲಾವಣೆ ಮಾಡಬೇಕು ಅದನ್ನು ರಾಜ್ಯ ಸರ್ಕಾರಕ್ಕೆ ಬರೆದು, ರಾಜ್ಯ ಸರ್ಕಾರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಬರೆದು ಎಲ್ಲರಿಗೂ ಅದರ ಸವಲತ್ತು ಸಿಕ್ಕುವಾಗೆ ಮಾಡುವ ವ್ಯವಸ್ಥೆ ಮಾಡಬೇಕು. ಅಕ್ಕಿ ಬರೀ APL BPL ಅಂತೆಲ್ಲ ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲ ಕೊಡೋ ವ್ಯವಸ್ಥೆ ಮಾಡಿ, ಅಕ್ಕಿ ಬೇಲೆ ಅವ್ರ ಗಂಜಿ ಊಟ ಮಾಡಿ ಅಥವಾ ಬದುಕುವಂತ ಈ ಜವಾಬ್ದಾರಿ ಸರ್ಕಾರ ಇವತ್ತು ಮಾಡ್ಬೇಕಂತ ಹೇಳಿಕೆ ಬಯಸುವಂತ. ಎಸ್, ಧನ್ಯವಾದಗಳು UT ಖಾದರ್ ಅವರೇ. ಅನೇಕ ವಿಚಾರಗಳ ಬಗ್ಗೆ ಜೊತೆಗೆ ಅನೇಕ ಸಲಹೆಗಳನ್ನ ಕೂಡ ಕೊಟ್ಟಿದ್ದೀರಿ. ಈ ಒಂದು ಮಾರಕ ವೈರಸ್ ಅನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅನ್ನೋದ್ರ ಜೊತೆಗೆ ಕರೆ ಮಾಡಿದಂತಹವರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಕೂಡ ಮಾಡಿದ್ರಿ. ಸೊ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಎಸ್ ಎಲ್ಲರ ಸಹಕಾರ ಕೂಡ ಸಿಗ್ತಾ ಇದೆ. ಇಷ್ಟರವರೆಗೆ ಎಲ್ಲರೂ ಕೂಡ ತಮ್ಮಿಂದಾದ ಮಟ್ಟಿಗೆ ತಮ್ಮ ಸಹಕಾರಗಳನ್ನ ಕೊಡ್ತಾ ಇದ್ದಾರೆ ಈ ಒಂದು ಮಹಾಮಾರಿಯನ್ನ ಹೊಡೆದೋಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ. ಸೊ ನಡೀತಾ ಇರುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಯಶಸ್ಸನ್ನ ಕಾಣಲಿ. ಸೊ ಆದಷ್ಟು ಬೇಗ ಇದು ಈ ಪ್ರಪಂಚದಿಂದಲೇ ದೂರವಾಗಿ ಜನತೆ ಮತ್ತೆ ಯಥಾಸ್ಥಿತಿಗೆ ಮರಳಿ ನಿಟ್ಟುಸಿರನ್ನ ಬಿಡುವಂತಾಗ್ಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೇನೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.